మీరు చేపరది చెప్పులేండి ఒడిగి చెప్పు నేను శాంతి జెత్తులక్కి నిత్తే చేపరదాన్ని జెత్తులక్కి నన్ను చెప్తుండే ఇంత కూడా ಬಯ್ಯಾನಾಗ ಚಾಪರಿಯಾರ ನಿಶಾಂತ್ ಒಂಜಿ ಲೈಕ್ ಕೊರ್ತು ಜಡ ಒಂಜಿ ಲೈಕ್ ಕೊರ್ನೆ ಲೈಕ್ 8 ಕಿಲೋ ಬೋರ್ಡ್ ಲೈಕ್ 8 ಕಿಲೋ ಬೋರ್ಡ್ ಪಡ್ಡ ಲೈಕ್ ಒಂಜೆ ಕೊರ್ರ್ಯಾಪಿನಿ ಒರಿಯಾಗ ಒಂಜೇ ಲೈಕ್ ಕೊರ್ರ್ಯಾಪಿನಿ ಕಿಲೋದಾಲೆಜ್ಜೆ ಐಟು ಕಿಲೋದಾಲೆಜ್ಜಿ ಲೈಕ್ ಒರಿಯಾಗ ಒಂಜೆ ಕೊರ್ರ್ಯಾಪಿನಿ ಮಂದರ್ ಶಾರ್ಟ್ಸ್ ಅವ್ರು ಬಂದರು. ಹಾಯ್ ಮಂದರ್ ಸಿಸ್, ವೆಲ್ಕಮ್ ವೆಲ್ಕಮ್. ಹಾಯ್ ವೈರಲ್ ರಾಣಿ, ಏರಿ ವೈರಲ್ ರಾಣಿ ಜಗ್ಗಣ್ಣ ಈ ರಾಣಲ ಮೋನೋ ಸ್ಟಾರ್ ಎಂಗುಲು ಓಲು ವೈರಲ್ ಆತನು. ಮಂದರ ಸಿಸ್ ಪನದಲ್ಲೇ ಜಗ್ಗು ಹಾಯ್ ಪನದಲ್ಲೇ ಚಾಪರಿಯರಿ ಮಂದರ ಸಿಸ್ ಜಗ್ಗಣ್ಣ ಚಾಪರಿಯರ ಚಾ ಕುಡಿದ್ರ ಎಂತ ತಿಂಡಿ ಜಗ್ಗಣ್ಣ? ಮೌಸ್ ಗೇವಿಂಗ್ ಅದು ಹಾಯ್ ಮಂದಾರ ರಾಣಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿದ್ರೆ ಲೈಕ್ ಕೊಡಿ ಆಯ್ತಾ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ತಾರೆ. ಮಂದರ ಸಿಸ್ ಜಗ್ಗು ಹಾಯ್ ಪಣಂದ್ರೆ ಮಂದರ ಸಿಸ್ ಚಾ ಕುಡಿದ್ರಾ? ಜಗ್ಗಣ್ಣ ಚಾಪರ್ಯಾರ. ಕಿರಣ್ ಜಯಸೂರ್ಯ ಜಯಶ್ರೀ ಅವರು ಬಂದರು. ಹಾಯ್ ಜಯಶ್ರೀ ಅವರು, ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡಿದ್ರೆ ಲೈಕ್ ಕೊಡಿ. ಟೀ ಆಂಡ ಟೀ ಆಗಿದೆ. ಚಾನಲ್ ಇದೆಯಾ ಕಿರಣ್ ಅವರೇ? ಚಾನಲ್ ಉಂಟಾ ನಿಮ್ಮದು? ಜಗ್ಗಣ್ಣ ಉಳ್ಳರಿ ಜಗ್ಗಣ್ಣ ಚಾಪರ್ಯಾರ ಮಂದರ ಸಿಸ್ ಚಾಪರ್ಯಾರ ದಾದಿ ಸ್ಪೆಷಲಿ ಮಂದರ ಸಿಸ್ಸಿನಿ ಮಧ್ಯಾಹ್ನ ಟೀ ಆಂಡ ಅಂತ ಕೇಳಿ. ಟೀ ಆಗಿದೆ ಕಿರಣ್ ಅವರೇ, ನಿಮ್ದಾಯ್ತಾ? ಮಂದಾರ ರಡ್ಡಿ ಜನಕ್ಕೆ ಯಾನ್ ಮೆಂಬರ್ಶಿಪ್ ಕೊಡ್ತೆ ಅಕುಲ್ ರಿಟರ್ನ್ ಕೊರೊಂದಿಜ್ಜೇರು ಮಾರ್ರೆ. ಏರಿಯೇ
ವಿಜ್ಜಿ ಅಂತ ಹೇಳ್ತದೆ. ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲ ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತೆರಿತ್ತೆಲ ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತೆರಿತ್ತೆಲ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲ. ಓ ರಾಮ ಓದುಮ ರಾಮಧೂಮ ಸೋಮ ಅವ್ರ ಏನು ಬುಲ್ಲಿರಿಯ ಮಲ್ಲ ಮಲ್ಲ ಬೊಂಡ ಕೆತದ ಕೊರ್ಲೆಯ ಮಂಡೆ ನಿಲಿಕೆ ನೀರು ಕುಟುದು ಬೆಂದರ ಕೈ ಪೊಡು ಕೋಟಿ ಚೆನ್ನಯ್ಯ ಎಣ್ಣೆ ಪಾರ್ದು ಪೊರ್ಲು ಮೀಯೊಡು ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲ. ವೀರಪ್ಪ ಅವರೇ ಹಾಯ್ ವೆಲ್ಕಮ್. ಕಿರಣ್ ಅವರೇ ಓಕೆ ಕಾಫಿ ಕುಡಿಯೋದಿಲ್ಲ ಮಿಲ್ಕ. ಓಕೆ ಕಿರಣ್ ಅವರೇ. ಸುರೇಶ್ ಅವರೇ ಹಾಯ್, ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಆಯಿತಾ. ಪಾರಿವಾಳ ಹಾಯ್ ವೆಲ್ಕಮ್ ಪಾರಿವಾಳ. ಹಾಯ್ ಪಾರಿವಾಳ ಬ್ರೋ ಅಂತ ಹೇಳ್ತಾ ಇದ್ದಾರೆ. ರಾವು ಕೊರುಂಗು ರಾಯರೆನೆಗೆ ಬರ್ಪುಜಿ ರಾವು ಕೊರುಂಗು ರಾಯರೆನೆಗೇನುಜಿ ರಾ ಕೊರುಂಗು ರಾಯರೆನೆಗೇನು ಬರ್ಪುಜಿ ನಿಶಾಂತ್ ಅವಪದ್ಯಾರ್ ಪೂಜಿ ಅದು ಬರುವುದಿಲ್ಲ ನಿಶಾಂತ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಮುಕುಂದ್ರಾವ್ ಅವರು ಬಂದರು. ಹಾಯ್ ಮುಕುಂದ್ರಾವ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿಯಾ ಮುಕುಂದ್ ಅವರೇ. ಥ್ಯಾಂಕ್ ಯು ಮುಕುಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯಿತಾ ನಿಮ್ಮದು? ಟೀ ಕುಡಿದ್ರ ದೇವ್ರು ಅಂತ ಹೇಳ್ತಾ ಇದ್ದಾರೆ. ಟೀ ಆಯಿತು, ನಿಮ್ದು ಆಯಿತಾ? ನಂದಾಗಿದೆ ಟೀ. ಮಳೆ ಜೋರು ಮಳೆ ಉಂಟು ಬಾರಿ. ಜಗ್ಗು ಬ್ರದರ್ ಹಾಯ್, ಊಟ ಆಯ್ತು ಅಂತ ಕೇಳಿದೆ. ಎಕ್ಕ ಸಕ್ಕ ಇವತ್ತು ಸಾಂಗ್. ಹೌದೌದು ಎಕ್ಕ ಸಕ್ಕ ಇವತ್ತು ಸಾಂಗ್ ಎಕ್ಕ ಸಕ್ಕ. ಪಾರಿವಾಳ ಕಾಫಿ ಆಯ್ತಾ ನಿಮ್ಮದು? ಆಯಿತು ದೇವರು, ನಿಮ್ದು ಆಯಿತಾ ಕಾಫಿ? ದೇವರು ಲೈಕ್ ಕೊಡಿ. ಓಕೆ ಥ್ಯಾಂಕ್ ಯು. ವಿಲಾಸಿನಿ ಸಿಸ್ ಬಂದರು. ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ವಿಲಾಸಿನಿ ಸಿಸ್, ವೆಲ್ಕಮ್. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಯಿತಾ ವಿಲಾಸಿನಿ ಸಿಸ್? ಲೈಕ್ ಕೊಡೋದವರು ಲೈಕ್ ಕೊಡಿ ಆಯಿತಾ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಬಂದು ಲೈಕ್ ಕೊಡಿ. ಊಟ ಅಂತ ಹೇಳ್ತಾ ಇದ್ದಾರೆ. ಊಟ ಆಗಿದೆ, ನಿಮ್ಮದು ಊಟ ಆಯಿತಾ ಸಿಸ್? ದೇವರು ನಮ್ಮೂರಲ್ಲಿ ಮಳೆ, ಎಲ್ಲ ಕಡೆಯೂ ಮಳೆ, ಏನು ಮಾಡೋಕ್ಕಾಗಲ್ಲ. ಹೌದೌದು ಮುಕುಂದ್ ಅವರೇ, ನಮ್ಮ ಕಡೆಯಲ್ಲಿ ಕೂಡ ಮಳೆ, ಎಲ್ಲ ಕಡೆ ಕೂಡ ಜೋರುಂಟು, ಮಳೆ ಜೋರುಂಟು. ಮುಕುಂದ್ ಅವರೇ ಚಾನಲ್ ಇದೆಯಾ? ಊಟ ಆಯಿತು ಪಾರಿವಾಳ ಅಂತ ಹೇಳಿದೆ. ಈಗ ಊಟ ಆಯಿತು ಅಂತ. ಈಗ ಊಟ ಆದದ್ದು ವಿಲಾಸಿನಿ ಸಿಸ್ಸು. ರಮೇಶ್ ಅವರು ಬಂದರು. ರಮೇಶ್ ಅವರೇ ಲೈಕ್ ಕೊಡಿ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ನಂದು ಆಯಿತು ಜಗ್ ಬ್ರದರ್ ಊಟ ಅಂತ ಹೇಳ್ತದೆ. ಮಾರ್ಕೆಟ್ಗೆ ಹೋಗಿ ಬಂದು ಲೇಟ್ ಆಯಿತು. ಹೌದು ವಿಲಾಸಿನಿ ಸಿಸ್. ಓಕೆ ಸಪೋರ್ಟಿಂಗ್ ಮಾತ್ರ ಚಾನಲ್ಗೆ. ಓಕೆ ಥ್ಯಾಂಕ್ ಯು ಮುಕುಂದ್ ಅವರೇ, ನೀವು ಸಪೋರ್ಟ್ ಮಾಡಿ ಆಯಿತಾ. ರಂಜಿತ್ ಗೋವಿ ಅವರು ಬಂದರು. ರಂಜಿತ್ ಅವರೇ ಒಂದು ಲೈಕ್ ಕೊಡಿ. ಸೂಪರ್ ಗುರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಊರಲ್ಲಿ ತುಂಬ ಮಳೆ ಇದೆ. ಹೌದು ಪಾರಿವಾಳ, ನಮ್ಮ ಊರಲ್ಲಿ ಕೂಡ ತುಂಬ ಮಳೆ ಉಂಟು. ತುಂಬ ಮಳೆ ಅಂದರೆ ತುಂಬ ಮಳೆ. ಲೈಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕನ್ನಡ ಹೇಳಿ. ಥ್ಯಾಂಕ್ ಯು. ಕಾಫಿ ಆಗಿಲ್ಲ, ಇವಾಗ ಕುಡಿಯಬೇಕು ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಕುಮಾರ್ ನಮಗೂ ಸಪೋರ್ಟ್ ಮಾಡಿ, ನಾವು ರಿಟರ್ನ್ ಮಾಡ್ತೇವೆ, ಸಪೋರ್ಟ್ ಮಾಡ್ತೇವೆ. ಕುಮಾರ್ ಅವರೇ ಚಾನಲ್ ಇದೆಯಾ? ಚಾನಲ್ ಒಂದು ಲೈಕ್ ಕೊಡಿ ಆಯಿತಾ. ಚಾನಲ್ ಇದ್ರೆ ಹೇಳಿ ಕುಮಾರ್ ಅವರೇ. ವಿಲಾಸಿನಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಉಂಡರೆ ರಾಧಕ ಜಿಪ್ಪು ಎಂಗ್ಲಿಗಿರಿ ಕೋರಿ ಬಕ ಮೀನು ಬಕ ಕಬಾಬ್. ನಿಶಾಂತ್ ಬಿರ್ವಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಹೌದು ಚಾನಲ್ಗೆ. ಓಕೆ ಕುಮಾರ್ ಅವರೇ. ಓಕೆ ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಬಿಡಿ, ಕಮೆಂಟ್ ಮಾಡಿ ಆಯಿತಾ.
ಓಕೆ ಕುಮಾರ್ ಅವರೇ, ನೋಡಿ ನೀಲಿ ಕೊಟ್ಟಿದ್ದೇನೆ, ಕನೆಕ್ಟ್ ಆಗಿ ಆಯಿತಾ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ, ಅದಷ್ಟೇ ಬರುದಾಗ. ಮಳೆಯಲಿ ಜೊತೆಯಲಿ ನೆನೆಯಲು ನನಗೆ ಕುತೂಹಲ, ತುಂಬ ಕುತೂಹಲ. ರಂಜಿತ್ ವನಸಾಂಡ್ ആടിയ വനസ് രഞ്ജിത്ത് ഇരുന്നാണ്ട് വനസ് എന്നാണ് വനസാണ്ട് ചാണ്ട്. ಗೋಪಾಲ್ ಅವರು ಬಂದರು. ಹಾಯ್ ಗೋಪಾಲ್ ಅವರೇ, ವೆಲ್ಕಮ್ ವೆಲ್ಕಮ್. ಗೋಪಾಲ್ ಅವರೇ, ಕಾಫಿ ಆಯಿತಾ ನಿಮ್ಮದು? ಊಟ ಆಯಿತಾ? ವಿಜಯ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ? ವಿಜಯ್ ಬಾಗಲೆ ಅವರೇ ಒಂದು ಲೈಕ್ ಕೊಡಿ. ವನಸ್ ಮಲ್ತಜಿ ದಾನೆ ವನಸ್ ಮಲ್ತಿದ್ದಾರೆ ರಂಜಿತ್, ದಾನೆ ಲೇಟು ಬಯ್ಯಾಡು ಗಂಟೆ 4 ಒಂದು ಬತ್ತಂದು ದಾನೆ ವನಸ್ ಆತಿಜಿಗಲ್ಲ. ಪಾರಿವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು ಪಾರಿವಾಳ. ಊಟ ಆಯಿತು, ಚಹಾ ಆಯಿತು? ಹೌದೌದು, ಊಟ ನಮ್ಮದು ಊಟ ಕೂಡ ಆಯಿತು, ಚಹಾ ಕೂಡ ಆಯಿತು ಅಲ್ವಾ ಗೋಪಾಲ್ ಅವರೇ? ಗೋಪಾಲ ಮೀನು ಇಡಲಿಕ್ಕೆ ಹೋದ್ರಾ? ಮೀನು ಇಡಲಿಕ್ಕೆ ಹೋಗುದಲ್ಲ ತರಲಿಕ್ಕೆ ಹೋಗುದಾ ಗೋಪಾಲ್ ಅವರೇ? ಗೋಪಾಲ ಗೋಪಾಲ ಭಾಗ್ಯ ಕೆಂಚೊಲ್ಲಿರಿ ಗೋಪಾಲ್ ಅವರೇ. ಭಾಗ್ಯಕ್ಕ ಹೇಗಿದ್ದಾರೆ? ಪಾರಿವಾಳ ಹಾಡ್ತಾ ಇದೆ, ಪಾರಿವಾಳ कबूतर जा 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 कबूतर जा, पहली प्यार की पहली चिट्ठी साजन को दिया, कबूतर जा 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 कबूतर जा. पहली प्यार की पहली चिट्ठी साजन को दिया, कबूतर जा 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 कबूतर जा. ಲಾವಣಿ ಸಿಸ್ ಬಂದರು. ಹಾಯ್ ಲಾವಣಿ ಸಿಸ್, ವೆಲ್ಕಮ್ ವೆಲ್ಕಮ್. ಲಾವಣಿ ಸಿಸ್ ವೆಲ್ಕಮ್. ಲಾವಣಿ ಸಿಸ್, ಕಾಫಿ ಆಯಿತಾ ನಿಮ್ಮದು? ಪಾರಿವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು ಪಾರಿವಾಳ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ಕದುಪು ಥರದ ಹಾಗೆ ಅದನ್ನು ಒಂದು ಕಬೂತರ್ ಲೈಕ್ ನನ್ನದು. ಥ್ಯಾಂಕ್ ಯು ಲಾವಣಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. तेरे मेरे बीच में, तेरे मेरे बीच में कैसा है ये बंधन अनजाना, कैसा है ये बंधन अनजाना, तूने नहीं जाना मैंने नहीं जाना. ರಾಜ್ಕುಮಾರ್ ಅವರು ಬಂದರು. ಹಾಯ್ ರಾಜ್ಕುಮಾರ್ ಅವರೇ, ವೆಲ್ಕಮ್ ವೆಲ್ಕಮ್. ರಾಜ್ಕುಮಾರ್ ಅವರೇ, ಶುಭ ಸಂಜೆ ನಿಮಗೆ ಕೂಡ. ಕಾಫಿ ಆಯಿತಾ ರಾಜ್ಕುಮಾರ್ ಅವರೇ? ಅಲ್ಲ, ಊಟ ಆಯಿತಾ? ಕಾಫಿ ಆಯಿತಾ, ಊಟ ಆಯಿತಾ? ಎಂತ ಸ್ಪೆಷಲ್ ಇವತ್ತು? ಲಾವಣಿ ಸಿಸ್ ವನಸ ಅಂಡೆ ಕಾಫಿ ಅಂಡೆ ದಾದ ಅಂಡೆ. ಹರ ಹರ ಶಂಭೋ ಶಂಭೋ ಶಿವ ಮಹಾದೇವ ಶಂಭೋ. ಸಂಗೀತ ಸಿಸ್ ಒಂದು ಹಾಡಿನ ಬುಕ್ ತಗೋ ನಾಳೆ ಆಯಿತಾ? ಇಲ್ಲವಾ, ಎಲ್ಲಿಗೆ ಹೋಗುದು ಹಾಡಿನ ಬುಕ್ ತರಲಿಕ್ಕೆ? ಎಲ್ಲಿ ಉಂಟಂತಲೇ ಗೊತ್ತಿಲ್ಲ ಹಾಡಿನ ಬುಕ್. ಎಲ್ಲಿಯಾದರೂ ಜಾತ್ರೆಯಲ್ಲಿ ಹೋಗಿ ತರಬೇಕಷ್ಟೆ, ಜಾತ್ರೆ ಸ್ಟಾರ್ಟ್ ಆದರೆ. ಪಾರಿವಾಳ ಬ್ರೋ ಈಗ ಲೈವ್ ಹೋಗ್ತಾ ಇಲ್ಲ, ವಿಡಿಯೋ ಮೆಂಬರ್ಶಿಪ್ ತೆಗೆದರೆ ಸಪೋರ್ಟ್ ಮಾಡ್ತೇನೆ ಅಷ್ಟೇ ಅಂತ ಹೇಳ್ತಿದ್ದೀರಿ. ಜಗ್ಗಣ್ಣ ಎನ್ನಿಡು ಮೆಂಬರ್ಶಿಪ್ ದೆಪ್ಪೆರ್ನೆ ಆಪುಜಿ ಎನ್ನ ಆಟೋ ಪ್ಲೇ ಒಂದು ಆಪುಜಿ, ಆಟೋ ಪೇ ಆಪುಜಿ, ಸಪೋರ್ಟ್ ಮಲ್ಪುಜಿ ಬ್ಯಾಂಕ್ ಅಕೌಂಟು ಅಂಚ ಯಾನ್ ಏತ್ ಸಲ ತು ಈರ್ನೆಟ್ ತು ಇಯ್ಯ ಬಕ್ಕ ಕ್ರಾಸ್ಟರ್ಸಿಸ್ನೆಟ್ ತು ಇಯ್ಯ ಮೆಂಬರ್ಶಿಪ್ ದೆಪ್ತಾರೆ ಆಯ್ ನಿಜ್
ಲೈಕ್ ಅಂತ ಥ್ಯಾಂಕ್ ಯು ಜಗಣ್ಣ, ಥ್ಯಾಂಕ್ ಯು ಸೋ ಮಚ್. ಹೌದು ಜಗು ಬ್ರದರ್, ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್ಸಿಗೆ ಒಂದು ನಂಬರ್ದು ಕಿರೀಟ ಸಿಕ್ಕಿದೆ. ಲಾವಣ್ಯ ಸಿಸ್ಸಿಗೆ ಲೈವ್ಗೆ ಬಂದವರು ಲೈಕ್ ಕೊಡಿ, ಹಿಡಲಿರಬೇಡಿ. ನಿಮ್ಮ ಹತ್ತಿರ ತಗೊಂಡು ತೆಗೆಯಲ್ಲ ಯಾರು ಕಳ್ಳರು, ನಿಮ್ಮ ಹತ್ತಿರ ತಗೊಂಡು ತೆಗೆಯಲ್ಲ ಯಾರು ಕಳ್ಳರು ಅಂತ ಹೇಳ್ತಾ ಇದ್ದಾರೆ. ಅದು ಗೊತ್ತಿಲ್ಲವ ಎಂತಾಗಿದೆ ಅಂತ ಗೊತ್ತಿಲ್ಲ. ಬ್ಯಾಂಕಲ್ಲಿ ಇದು ಎಲ್ಲದು ಆಗ್ತದೆ, ಆಗುವಾಗ ಪ್ರೊಸೆಸಿಂಗಲ್ಲಿ ಬಂದುವಾಗ ಆಟೋ ಪೇ ನಾಟ್ ಸಪೋರ್ಟ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತದೆ. ಎಂತಂತ ಗೊತ್ತಾಗೋದಿಲ್ಲ ಮಾರ್ರೆ. ಹೌದು ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ತರ 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 ಒಂಥರ ನನಗ್ಯಾಕೆ ಈ ಅಂತರ, ಹೇ ಹುಡುಗಿ ಒಮ್ಮೆ ತಿರುಗಿ ನೋಡು ನನ್ನನೇ, ನನ್ನಾಣೆ ನೀನೆಂದು ನಂಗೇನೆ. ರೊಕ್ಕ ಬಾಡಿ ಬಾಬಾ ತಯ್ಯ ನೋಟದಾಗೆ ಸೋಕಿದಾಗ ಮೈಗೆ ಮೈಯ, ಸತ್ಯಭಾಮ ಬಾರಮ್ಮ ನೀಡುವೊಂದು ರಾಧೆ ಕೊಟ್ಟಾಳೆ. ಹಾಯ್ ಲಾವಣ್ಯ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಜಗ್ಗಣ್ಣ ಬಸ್ ನಿಲ್ದಾಣದಲ್ಲಿ ಸಿಗ್ತದೆ ನೋಡು ಅಂತ ಹೇಳ್ತಾ ಇದ್ದಾರೆ. ಎಂತವ ಬಸ್ ನಿಲ್ದಾಣದಲ್ಲಿ ಸಿಕ್ಕುದು? ಕಾರ್ 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 ಎಲ್ಲೋಡಿ ಕಾರ್, ಕಾರ್ 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 ಎಲ್ಲೋಡಿ ಕಾರ್, ಸೊಂಟಕ್ಕೆ ಬೆಲ್ಟ್ ಕಟ್ಟಿಕೊಂಡು ಫ್ರೀವೇನಲ್ಲಿ ಹಾರಿಕೊಂಡು ಎಕ್ಸಿಟ್ನಲ್ಲಿ ಜಾರಿಕೊಳ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಬಸ್ಸು ಲಾರಿ ಎತ್ತಿನ ಗಾಡಿ ಏನೇ ಬರಲಿ ಹತ್ಕೊಂಡೊಯ್ತಾರೆ. ಕಾರ್ 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 ಎಲ್ಲೋಡಿ ಕಾರ್, ಓಟ ಬರೀ ಓಟ ಎಲ್ಲೂ ನಿಲದಾಟ, ಕಾರೇ ಫಾರಿನ್ ದೈವ ಕಾಣಿರೋ, ಕಾರಿಗಿಂತ ಕಾಲು ಮುಖ್ಯ ಎಂಬ ನೀತಿ ನಮ್ಮ ಊರಲ್ಲಿ. ಕಾರ್ 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 ಎಲ್ಲೋಡಿ ಕಾರ್, ಕಾರ್ 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 ಎಲ್ಲೋಡಿ ಕಾರ್. ಕರಿಯಪ್ಪ ಅವರು ಬಂದರು. ಹಾಯ್ ಕರಿಯಪ್ಪ ಅವರು, ವೆಲ್ಕಮ್. ಕರಿಯಪ್ಪ ಅವರು ಒಂದು ಲೈಕ್ ಕೊಡೋದಿದ್ರು, ಒಂದು ಲೈಕ್ ಕೊಡಿ ಆಯಿತಾ. ಜಗ್ಗು ಬ್ರದರ್ ನನಗೆ ಅಕೌಂಟಿಗೆ ಹಾಕಿದ್ದಾರೆ, ನಾನು ತೆಗಿತೇನೆ ಆಯಿತಾ ಜಗ್ಗು ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಜಗ್ಗು ಬ್ರೋ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಸಿಸ್ ನೈಸ್ ಅಂತ ಹೇಳ್ತಾರೆ. ಜಗ್ಗಣ್ಣನೇ ಕಟ್ತಾ ಇದ್ದಾರೆ. ನೀವು ಲೈವಿಗೆ ಬಂದರೆ ಸೂಪರ್ ಚಾಟ್ ತೆಗಿತೇನೆ ಆಯಿತಾ ಜಗ್ಗಣ್ಣ. ನನಗೆ ಅದುವೇ ಫಿಟ್ ಅದರಲ್ಲಿ, ಮತ್ತು ಯಾವುದು ಯೂಸ್ ಆಗೋದಿಲ್ಲ ಅದರಲ್ಲಿ ನನ್ನ ಅಕೌಂಟಿಗೆ. ಭಜ ಗೋವಿಂದಂ ಕೃಷ್ಣ ಭಜ ಗೋವಿಂದಂ, ಗೋವಿಂದಂ ಪಾದ ಭಜನಂ ನಿತ್ಯಾನಂದಂ, ಭಜ ಗೋವಿಂದಂ ಕೃಷ್ಣ ಭಜ ಗೋವಿಂದಂ, ಗೋವಿಂದಂ ಪಾದ ಭಜನಂ ನಿತ್ಯಾನಂದಂ. ಅಂದದ ಶ್ರೀನಿಧಿ ಶ್ರೀಕರ ಶ್ರೀಹರಿ ಭಾಗವತ ಪ್ರಿಯ ನಮ್ಮ ಶ್ರೀಹರಿ, ಅಂದದ ಶ್ರೀನಿಧಿ ಶ್ರೀಕರ ಶ್ರೀಹರಿ ಭಾಗವತ ಪ್ರಿಯ ನಮ್ಮ ಶ್ರೀಹರಿ, ಆನಂದ ರೂಪ ನಮ್ಮ ಶ್ರೀಹರಿ, ಕಲ್ಯಾಣ ರೂಪ ನಮ್ಮ ಶ್ರೀಹರಿ, ಶರಣಾಗಿ ಬಂದು ಅವನ ಶರಣೆಂದು ಬೇಡಿ ಒಲಿವ ಪರತತ್ವ ಸಾರ ಅವನೇ. ಭಜ ಗೋವಿಂದಂ ಕೃಷ್ಣ ಭಜ ಗೋವಿಂದಂ, ಗೋವಿಂದಂ ಪಾದ ಭಜನಂ ನಿತ್ಯಾನಂದಂ. ನಂದು ಆಗಲ್ಲ ತೆಗೆದು, ಅದಕ್ಕೆ ಐ ಡಿ ಚೇಂಜ್ ಮಾಡಿದ್ದೀನಿ ಜಗ್ಗು ಬ್ರದರ್ ಅಂತ ಹೇಳ್ತಾ ಇದ್ದಾರೆ.
ಹೌದು, ಕೆಲವು ಸಪೋರ್ಟ್ ಮಾಡೋದಿಲ್ಲ ಮಾರ್ರೆ, ಎಂತ ತಗೊಂಡು ವಿಲಾಸಿನಿ ಸಿಸ್ತು ಫುಲ್ ಮೋನೋ ಆಯಿತು ಅಂತೆ. ಹೌದಾ, ವಿಲಾಸಿನಿ ಸಿಸ್ ಇದ್ದೀರಾ? ವಿಲಾಸಿನಿ ಸಿಸ್ ಬಂದಿದ್ರಿ ಈಗ, ಹೇಳಲಿಲ್ಲ ವಿಲಾಸಿನಿ ಸಿಸ್ ಏನು ಕೂಡ. ವಿಲಾಸಿನಿ ಸಿಸ್ ಇದ್ದೀರಾ? ವಿಲಾಸಿನಿ ಸಿಸ್ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ಬೇಕಲ್ಲ ವಿಲಾಸಿನಿ ಸಿಸ್ಗೆ. ಹೌದು ಅಂತ ಹೇಳ್ತಾ ಇದ್ದಾರೆ. ಹೌದಾ, ಹೌದು. ಜಗದೀಶ್ ಪೂಜಾರಿ ಅವರೇ ಹಾಯ್ ಅಕ್ಕ ಅಂತ ಹೇಳಿದ್ರೆ, ಹಾಯ್ ಜಗದೀಶ್ ಅವರೇ, ವೆಲ್ಕಮ್ ವೆಲ್ಕಮ್ ನಿಮಗೆ. ಜಗದೀಶ್ ಅವರೇ ಚಾನೆಲ್ ಇದೆಯಾ? ಬುಲೆಟ್ ದೀಪ್ ಅವ್ರು ಬಂದರು, ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ಬುಲೆಟ್ ಅವರೇ ಒಂದು ಲೈಕ್ ಕೊಡಿಯಾ ಬುಲೆಟ್ ಅವರೇ. ಸಂಗೀತ ಸಿಸ್ 40 ಮುಗಿತಾ ಬಂತು ಮಾರತಿ, ಸೂಪರ್ ಚಾಟ್ ಅಂತ ಹೇಳ್ತಾ ಇದ್ದಾರೆ. 40 ದಿನ ಆಯ್ತವ ಪಾರಿವಾಳ. ಅಯ್ಯೋ ದೇವ, ಪಾರಿವಾಳ ಪಾರಿವಾಳ ಗುಡ್ ಅಂತ ಹೇಳ್ತಾ ಇದ್ದಾರೆ ಲಾವಣಿ ಸಿಸ್. ಥ್ಯಾಂಕ್ ಯು ಲಾವಣಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಒಂದೊಂದು ಕಮೆಂಟ್ ಮಾಡಿ, ಒಂದು 10 ನಿಮಿಷ ಆದರೂ ನಮ್ಮ ಜೊತೆಗೆ ಇದ್ದು ಮಾತಾಡಿಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೇವೆ ನಾವು. ಲಾವಣ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಾನು ಲೈಕ್ ಕೊಟ್ಟಿದ್ದೆ, ಥ್ಯಾಂಕ್ ಯು ಬುಲೆಟ್ ಅವರೇ. ಬುಲೆಟ್ ಅವರ ಚಾನಲ್ ಇದೆಯಾ? ಸೂಪರ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್, ಥ್ಯಾಂಕ್ ಯು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಅಲ್ಲಿ ಪ್ರೀತಿ ಹಾಡು, ಹಗಲಿರಲಿ ഇരുളിರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು, ಕಣ್ಣ ಹಾಡಂತೆ ಕಾಯುವೆನು. ಲಾವಣ್ಯ ಅವರು ಸೂಪರ್ ಅಂತ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಚಾನಲ್ ಇದೆಯಕ್ಕ, ನಮ್ಮ ಸಪೋರ್ಟ್ ಮಾತ್ರ. ಥ್ಯಾಂಕ್ ಯು ಜಗದೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್, ಫಾಲೋ ಮೈ ಚಾನಲ್. ಬುಲೆಟ್ ದೀಪ ಅವರೇ ಚಾನಲ್ ಇದೆಯಾ? ಓಕೆ. ನೀವು ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಬುಲೆಟ್ ದೀಪ ಅವರೇ, ಕಮೆಂಟ್ ಹಾಕಿ ಆಯಿತಾ? ವೀಡಿಯೋಗೆ ಕಮೆಂಟ್ ಹಾಕಿ ಒಂದು ಸಬ್ ಆಗಿ, ಮತ್ತು ನಾನು ರಿಟರ್ನ್ ಮಾಡ್ತೇವೆ. ಪಾರಿವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಲಾವಣ್ಯ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ, ಗೋಪಾಲ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಗೋಪಾಲ್, ವಾಯ್ಸ್ ಸೂಪರ್. ಥ್ಯಾಂಕ್ ಯು ಬುಲೆಟ್ ದೀಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಂಗು ಮೊದಲು ನಿಂಗು ಮೊದಲು ಇಂಥ ಪ್ರೀತಿ ಪ್ರೇಮ, ಎಲ್ಲರಿಗೂ ಹೀಗೇನಾ, ಹೇಳಿ ಕೇಳಿ ಬರುವುದಿಲ್ಲ ಇಂಥ ಪ್ರೀತಿ ಪ್ರೇಮ. ಸಂಗೀತ ಜಗ್ಗು ನನ್ನ ಬದಲು 500 ತೆಗೆದಿದ್ದಾರೆ, ನಿಮ್ಮ ಬದಲು 500 ತೆಗೆದಿದ್ದಾರೆ. ಹೌದಾ? ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಕರಿಯಪ್ಪ ಅವರೇ ಲೈಕ್ ಕೊಡ್ತಿದ್ರೆ ಒಂದು ಲೈಕ್ ಕೊಡಿಯ ಕರಿಯಪ್ಪ ಅವರೇ. ಕಾಫಿ ಆಯ್ತಾ ನಿಮ್ಮದು? ಎಲ್ಲಪ್ಪ ಅವ್ರು ಬಂದರು. ಎಲ್ಲಪ್ಪ ಅವರೇ ಒಂದು ಲೈಕ್ ಕೊಡಿಯಾ? ಲೈಕ್ ಕೊಡೋದಿದ್ರೆ ಒಂದು ಲೈಕ್ ಕೊಡಿ ಎಲ್ಲಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲಪ್ಪ ಅವರೇ, ಲೈವಿಗೆ ಬಂದದಕ್ಕೆ ವೆಲ್ಕಮ್. ಕಾಣದೊಂದು ಬಾಗಿಲು ನಾವು ಬಂದು ಹೋಗಲು, ಶಿವ ಏಳು ಶಿವ ಕಾಳ ಬಂಡಿ ಗೂಡು ಶಿವ, ಹಾಡು ಶಿವ ಸುಪ್ರಭಾತ. ವಾ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮೂರು ಮಂಗಳೂರು ಬುಲೆಟ್ ಅವರೇ.
ಮಂಗಳೂರು ನಮ್ಮದೂರು. ನಿಮ್ಮದೂರು ಎಲ್ಲಿ ಬುಲೆಟ್ ಅವರೇ? ಜುಮ್ಕ ಎಷ್ಟು ರೇಟ್ ಅದಕ್ಕೆ? ಯಾವುದು ಪಾರಿವಾಳ? ಆಗ ಶಾರ್ಟ್ ವಿಡಿಯೋದಲ್ಲಿ ಇದ್ದದ್ದ? ಅದೆಲ್ಲ 200 ರೂಪಾಯಿ, 250 ಅಷ್ಟೇ. ಅದೆಲ್ಲ ಕಡಿಮೆ ಇದ್ದು 200, 250 ರೂಪಾಯಿದೆಲ್ಲ. ಅದು ಆನ್ಲೈನಲ್ಲಿ ತರಿಸಿದ್ದ. 100 ರೂಪಾಯಿದು ಕೂಡ ಉಂಟು ಹಾಗೆ. ಶ್ರೇಯಾ ಆರ್ಮಿ ಕುಟುಂಬ ಅವರು ಬಂದರು. ಹಾಯ್ ಶ್ರೇಯಾ ಅವರೇ, ವೆಲ್ಕಮ್. ಶ್ರೇಯಾ ಅವರೇ ಒಂದು ಲೈಕ್ ಕೊಡಿ. ನಮಸ್ತೆ ಅಂತ ಲೈಕ್ ಡನ್ ಅಂತ. ಥ್ಯಾಂಕ್ ಯು ಶ್ರೇಯಾ ಅವರೇ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ ಶ್ರೇಯಾ ಅವರೇ? ಊಟ ಆಯಿತಾ? ಅಲ್ಲ ಕಾಫಿ ಆಯಿತಾ? ಪಾರಿವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಪಾರಿವಾಳ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪಾರಿವಾಳ ಅವರು ಸಪೋರ್ಟಲ್ಲಿದ್ದಾರೆ. ಸಾವಿರ ಕನಸಿನ ಸುಂದರ ಪದಗಳ ಹಾಡುವ ಸಮಯವಿದು. ನಾಳೆ ನಮ್ಮದು ಎಂಬುದೇ ಕಾಲ ಹಾಕೋ ರೇಡಿಯೋ, ಕೈಯ ಹಿಡಿಯೋ ಪ್ರೀತಿಯೇ ನಮ್ಮ ಆನಂದಾಡಿಯೋ. ಒಲವೇ ಜಗದ ಬೆಳ್ಳಿಯ ಹಬ್ಬ, ಸಾವಿರ ಕನಸಿನ ಸುಂದರ ಪದಗಳ ಹಾಡುವ ಸಮಯವಿದು. ನಾಳೆ ನಮ್ಮದು ಎಂಬುದೇ ಕಾಲ ಹಾಕೋ ರೇಡಿಯೋ, ಕೈಯ ಹಿಡಿಯೋ ಪ್ರೀತಿಯೇ ನಮ್ಮ ಆನಂದಾಡಿಯೋ. ಒಲವೇ ಜಗದ ಬೆಳ್ಳಿಯ ಹಬ್ಬ. ಹಾಡು ಸೂಪರ್ ಅಂತ ಹೇಳ್ತದೆ ಲಾವಣಿ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲಾವಣಿ ಸಿಸ್. ಪಾರಿವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಪಾರಿವಾಳ. ಬಾಲೇಶ್ ಅವರು ಬಂದರು. ಹಾಯ್ ಬಾಲೇಶ್ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಬಾಲೇಶ್ ಅವರೇ, ಒಂದು ಲೈಕ್ ಕೊಡಿ. ಲೈಕ್ ಕೊಡೋದಿದ್ರೆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯಿತಾ ಬಾಲೇಶ್ ಅವರೇ. ಗುಡ್ ಈವ್ನಿಂಗ್ ಸಿಸ್ಟರ್. ಗುಡ್ ಈವ್ನಿಂಗ್ ಬಾಲೇಶ್ ಅವರೇ, ಗುಡ್ ಈವ್ನಿಂಗ್. ಕಾಫಿ ಆಯಿತಾ ನಿಮ್ಮದು? ಓಕೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯಿತಾ. ಲಾವಣ್ಯ ಅವರು ಬಾಯ್ ಅಂದರು. ಬಾಯ್ ಲಾವಣ್ಯ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್ನ. ಮಂಗಳದೇವಿದ ವೀಡಿಯೋ ತೂಯೇ ಲಾವಣ್ಯ ಸಿಸ್ ಮಸ್ತ್ ಶೋಕ ಆತನ ಪಂತಿನ ಪುರ. ಈಗಲೇ ಕಥೆನೇ ಗೊತ್ತಿತ್ತು, ಜೀತು ಮುಟ್ಟೆ ಇತ್ತದಲ್ಲ ಮಂಗಳದೇವಿಗೆ ಆದ ಕತೆ ಅಂದೇ ಗೊತ್ತುಂಚಿ. ಇನ್ನು ವೀಡಿಯೋಲು ಗೊತ್ತಾನ ಕತೆ ಅದನ್ನು. ಥ್ಯಾಂಕ್ ಯು ಬಾಲೇಶ್ವರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಾವಣ್ಯ ಸಿಸ್. ಥ್ಯಾಂಕ್ ಯು. ಪಾರಿವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಪಾರಿವಾಳ ಅವರು. ಥ್ಯಾಂಕ್ ಯು ಸೋ ಮಚ್. ಜನುಮದ ಗೆಳತಿ ಉಸಿರಿನ ಒಡತಿ, ಮರೆತರೆ ನಿನ್ನ ಮರೆವೆನು ಚಿನ್ನ, ನನ್ನ ಸೀರೆ ಶ್ರೇಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೇಯ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ರೇಯ ಅವರೇ, ನೀವು ಲೈವ್ ಮಾಡ್ತೀರಾ?
ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ಇಲ್ವಾ ನಮ್ಮ ಈ ಜೀವ ಒಂದಾಗಲೆಂದು ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಒಂದಾಯಿತು. ಅಜ್ಮಲ್ ಅವ್ರು ಬಂದರು. ಹಾಯ್ ಅಜ್ಮಲ್, ವೆಲ್ಕಮ್ ಅಜ್ಮಲ್. ಅಜ್ಮಲ್ ಅವರೇ ಚಾನಲ್ ಇದೆಯಾ? ಒಂದು ಲೈಕ್ ಕೊಡಿ ಅಜ್ಮಲ್ ಅವರೇ, ಲೈಕ್ ಕೊಡಿ, ಲೈಕ್ ಪ್ಲೀಸ್. ಚಾನಲ್ ಇದೆಯಾ ಅಜ್ಮಲ್? ಅಜ್ಮಲ್ ವೆಲ್ಕಮ್ ನಿಮಗೆ ಲೈವಿಗೆ. ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾರೆ. ಚಾನಲ್ ಇದೆ, ಚಾನಲ್ ಸಿಂಪಲ್ ಬಾಯ್ ಬಂದರು. ಸಿಂಪಲ್ ಬಾಯ್ ದಾಯ ಬಲಿಪುನ್ ಸಿಂಪಲ್ ಬಾಯ್ ಏತು ದಿನ ಸಿಂಪಲ್ ಬಾಯ್ ಒಡೆಪೋತೀನಿ ಪತ್ತಜ್ಜಿ ಸಿಂಪಲ್ ಬಾಯ್ ಬರ್ಪಿಲ್ಲ ಒಂಜಿ ಬಲಿಪುಲ್ಲ ಒಂಜಿ ಮಾರ್ರೆ. ಇನಿ ಮೇಕಪ್ ಮಲ್ದಿದ್ದಾರ ಇಜ್ಜಿ ನಿಂಚೆನೆ ಬರ್ತೀನಿ ಮೇಕಪ್ ಮಲ್ದಿದ್ದ ಆದ ದಿನವಲ್ಲ ಮೇಕಪ್ ಮಲ್ಕೊಂಡು ಈಗ ಸೀದಾ ಬರ್ತೀನಿ. ನೀನು ಇಂಚೆನೆ ತೂಗೋಡು ಮಾತೆಲ್ಲ ಮುಂದೆ ಮೇಕಪ್ಪಿನಿ. ಲೈಕ್ ಕೊಟ್ಟೆ, ಥ್ಯಾಂಕ್ ಯು ಸಿಂಪಲ್ ಬಾಯ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. మనసే ఓ మనసే దానే మండే ಬೆಚ್ಚಡುಲ್ಲರು ದಾಲಿಜ್ಜಿ ಎಂಚೇನೆ ನಾಳೆ ಲೈವ್ ಬೈಜತೆ ಏಕಿತ್ತು ಒಂತೆ ಪಡ್ತಿತ್ತೆ ಲೈವ್ ಮಲ್ತು ಪೋಯಿಂದಂಚ. ಶ್ಲೋಕ್ ರೈ ಬಂದರು. ಹಾಯ್ ಶ್ಲೋಕ್ ಅವರೇ, ವೆಲ್ಕಮ್ ಶ್ಲೋಕ್. ಶ್ಲೋಕ್ ಒಂದು ಲೈಕ್ ಕೊಡೋದಿದ್ರೆ ಒಂದು ಲೈಕ್ ಕೊಡಿ. ಹಲೋ ಸಿಸ್ಟರ್ ಲೈಕ್ ಕೊಡಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ದಾನೆ ಮಂಡೆ ಬೆಚ್ಚಡುಲ್ಲರು ದಾಲಿಜ್ಜಿ ಎಂಚೇನೆ ನಮ್ಮ ಬತ್ತದ ದಾದ ಆಯರುಂಡು ದಾದಿ ಸಿಂಪಲ್ ಬಾಯ್ ಒಂಜಿ ಲೈಕ್ ಏತ ಅಮೂಲ್ಯವಾದ ಗೊತ್ತುಂಡೆ ನಿಕುಲು ಒರಿಯೊರಿಯ ಬತ್ತುಂಡೆ ಒಂಜಿ ಲೈಕ್ ಕೊರ್ಪಾರು ಅಂತೆ ಪಾತಿರುವರು ಅಂತೆ ನಮ್ಮಕ್ಕಳು ಅಂತೆ ಎಂದ ಆಪುಂಡು ಮೈಂಡ್ ಫ್ರೆಶ್ ಆಪುಂಡು ಅಂಚ ಕುಡೆಯಿರು ಪನ್ಪಾರು ನಮ್ಮ ಬತ್ತದ ದಾದ ಅವಳು ಪನ್ಪಾರು. ಸಿಂಪಲ್ ಹಾಯ್ ಕನ್ನಡ, ಸಿಂಪಲ್ ಹಾಯ್ ಕನ್ನಡ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಲೆ ಬಾಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಅಂದ ಹೊಗಳಲು ಪದ ಪುಂಜ ಸಾಲದು. ದಾದ ಮುಕ್ಕೆರೆ ಕಡ್ಕೋರಿ ಚಿಕನ್ ನಿಮಗೆಂತ ಇತ್ತು ಸಿಂಪಲ್ ಬಾಯ್? ನಮಗೆ ಚಿಕನ್ ಕಬಾಬ್, ಚಿಕನ್ ಸುಕ್ಕ, ಚಿಕನ್ ಗ್ರೇವಿ, ಸೇಮೆದಡ್ಡೆ. ವೆಜ್ಜಲ್ಲಿ ಅಳಸಂಡೆ ಪಲ್ಯ ಮತ್ತು ಪಾಯಸ. ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಬಾವದಾದನ ಮಲ್ತು ಕೊಡುಂದಿಗೆ ನಾಲೆಜ್ಜಿ ಬಾವಿ ಬೇಲೆ ಗೊತ್ತಿರು. ಹೇಮಂತ್ ಗೌಡ ಅವರು ಬಂದರು. ಹಾಯ್ ಹೇಮಂತ್, ವೆಲ್ಕಮ್. ಹೇಮಂತ್ ಚಾಪರಿಯರ ಚಂದ್ರಾಸ್ ಕಿಚನ್ ಅವ್ರು ಬಂದರು. ಹಾಯ್ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಚಂದ್ರ ಅವರೇ ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಲೈಕ್ ಕೊಡೋದು ಲೈಕ್ ಕೊಡಿ ಆಯಿತಾ. ಬಿರಿಯಾನಿ ಅಂತ ಹೇಳಿದ್ರು. ಓ ಬಿರಿಯಾನಿಯಾ? ಸಿಂಪಲ್ ಬಾಯ್ ದಾದೆ ಹೇಮಂತ್ ಬರ್ತೀನಿ ಬಾಯ್ ಪನ್ಪಿನಿ ಹೇಮಂತ್. ಸಿಂಪಲ್ ಎಲ್ಲಿ ಕಾಣ್ತಾ ಇಲ್ಲ ಜಾಸ್ತಿ. ಹೌದು ಸಿಂಪಲ್ ಬಾಯ್ ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಕಾಫಿ ಕುಡಿದ್ರಾ? ಹಾಂ ಚಂದ್ರ ಅವರೇ ಕಾಫಿ ಕುಡ್ದಾಯ್ತು. ನಿಮ್ದಾಯ್ತಾ ಕಾಫಿ? ನಮ್ದಾಗಿದೆ ಕಾಫಿ. ಯಾನು ಪೋಪುನು ಕಪ್ಪು ಇತ್ತೆ ಬತ್ತಂದ ಉಂಡು ಎಂಕ್ ನೆರಡೆ ಪನೊಂದುಲೆ ಎಂಚಿನೇ ಅಮ್ಮಂತ ಅವೇನೇ ಪನ್ನೆನೆ ಪನ್ಪಿನಿ ದಾಯಿ ಎಂಚ ಪನ್ನೆನೆ ಒಂದು ಸಪೋರ್ಟ್ ಮೆಸೇಜ್ ಮಾಡಲಿ ಎಂಕ್ ಜನ ಇದ್ದೀರಿ ನೀ ಎಲ್ಲ. ನಾನು ಲೈವಿಗೆ ಹೋಗೋದು ಕಡಿಮೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಸಪೋರ್ಟ್ ಮೆಸೇಜ್ ಮಾಡಲಿ ಅಂತೆ. ಬೇರೆ ಏನು ಸಮಾಚಾರ ಹೇಳಬೇಕು ಚಂದ್ರ ಅವರೇ? ಸಮಾಚಾರ ಎಂತ ನಿಮ್ದು ಹೇಳಬೇಕು. ನಿಮ್ಮ ಊರಲ್ಲಿ ಮಳೆ ಬೆಳೆ ಎಲ್ಲ ಹೇಗಿದೆ ಅಂತ ನೀವು ಹೇಳಬೇಕೀಗ. ಲಾಲ್ ಸಾಬ್ ಅವರು ಬಂದರು. ಹಾಯ್ ಹಲೋ ಅಂತೇಳಿ. ಲಾಲ್ ಸಾಬ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ.
ಲೈಕ್ ಅಂತ ಬರ್ತದೆ, ಅದಕ್ಕೊಂದು ಲೈಕ್ ಕೊಡಿ. ಬಾವ ಅವೇ ಬಾವ ಒಂದು ಇಪ್ಪತ್ತೇರು ಬೇಲೆ ಬಕ್ಕ ಬರ್ಪೆ. ಓಕೆ ಓಕೆ ಅಮ್ಮನ್ ಪುರ್ಸೊತ್ತಿಜ್ಜಿನ ಪೋದ್ ಬಲೆ ಅವೇ. ಪ್ರದೀಪ್ ಅವ್ರು ಬಂದರು. ಪ್ರದೀಪ್ ಅವರೇ ಹಾಯ್, ವೆಲ್ಕಮ್ ಪ್ರದೀಪ್ ಅವರೇ, ಒಂದು ಲೈಕ್ ಕೊಡಿ. ದಾದ ಮಲ್ತಾರೆ ಪೋಡ್ ಎಲ್ಲಿ ಈ ಸಿಂಪಲ್ ಬಾಯ್ ನೊಂಡತ್ತ ಬಿರಿಯಾನಿ ತಿಂದಿನ ಜಾಸ್ತಿ ಆಗ್ತದೆ ಸಿಂಪಲ್. ಲೈಕ್ ದನ್. ಥ್ಯಾಂಕ್ ಯು ಪ್ರದೀಪ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಯಾಕೆ ಪಾರಿವಾಳ ಅಂತ ಕೇಳ್ತಾ ಇದ್ದೆ. ಟೀ ಆಯ್ತಾ ಅಂತ ಕೇಳ್ತಾ ಇದ್ದೆ ಲಾಲ್ ಸಾಬ್ ಅವರು. ಟೀ ಆಗಿದೆ ಲಾಲ್ ಸಾಬ್ ಅವರು, ನಿಮ್ದಾಯ್ತಾ? ನಮ್ಮ ಊರಲ್ಲಿ ತುಂಬ ಮಳೆ, ನಿಮ್ಮ ಊರಲ್ಲಿ ಮಳೆ ಇದು. ಒಬ್ಬ ನಮ್ಮ ಊರಲ್ಲಿ ಕೇಳುವುದೇ ಬೇಡ, ನಮ್ಮ ಊರಲ್ಲಿ ಮಳೆಯೇ. ಸಂದೇಶದಲ್ಲಿ ಹಾಯ್ ಮಮ್ಮಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಂಧ್ಯಾ. ಒಂದು ಮಮ್ಮಿ ಅವರು ಚುಕ್ಕು ಬಾತೇರ್ನಂಡ ಮಮ್ಮಿ ಬಂದು ಇನಿ ಇಜ್ಜಾಳಕ್ಕ ಬರೋದಲ್ಲೇರು. ಸಂಜೀವ್ ಅವ್ರು ಬಂದರು. ಹಾಯ್ ಸಂಜೀವ್ ಅವರೇ, ವೆಲ್ಕಮ್ ಸಂಜೀವ್ ಅವರೇ, ಲೈಕ್ ಕೊಡಿ ಒಂದು. ಥ್ಯಾಂಕ್ ಯು ಸಂಜೀವ್ ಅವರೇ, ಥ್ಯಾಂಕ್ ಯು. ಪ್ರೀತಿ ಅಕ್ಕ ಇತ್ತೇರು ಪನದುಲ್ಲೇರು ಅಂದಂದು ಪ್ರೀತಿ ಅಕ್ಕ ಕಡೆ ಲೈಟ್ ಬೈದಿತ್ತೇರಿ ಆನು ಒಂತೆ ಪೊಡ್ತಿತ್ತೆ ಹೇಮಂತ್ ಬಕ್ಕ ಯಾನು ಪೋಯಿನಿ. ಸಂಧ್ಯಾ ಅಕ್ಕ ಪನದುಲ್ಲೇರು. ಸಂಧ್ಯಾ ಅಕ್ಕ ಅವು ಚುಕ್ಕು ಸಂಧ್ಯಾ ಅಕ್ಕಲ ಬಾಲೆಲ ಕೊಡ್ತಾಳೆ ತೋಜೋರು ಮೊಬೈಲ್ ಬಾಲೆ ನಮ್ಮ ಫೋಟೋ ತುಪ್ಪೈತೆ. ಚಿತ್ರಂಜನ್ ಕೂಡ ಅವ್ರು ಬಂದರು. ಹಾಯ್ ಚಿತ್ರಂಜನ್, ವೆಲ್ಕಮ್. ಮೆಸೇಜ್ ಹಾಕಿ ಡಿಲೀಟ್ ಮಾಡಿ ಚಿತ್ರಂಜನ್ ಅವರೇ, ಪರವಾಗಿಲ್ಲ ಇರಲಿ, ನೋಡ್ತೇನೆ ನಾನು. ಚಿತ್ರಂಜನ ಅವರೇ ಒಂದು ಲೈಕ್ ಕೊಡಿ. ಹಾಂ ಚುಕ್ಕು ಬನ್ನೊಂದುಲ್ಲಿ ಚುಕ್ಕು ಏನಂತ ತಗೊಂದಿಲ್ಲೇನ ಚುಕ್ಕು ಬೇಬಿ ಬೇಜಾರಾಗಿ ಹೋಗಿದೆ ಸಿಂಪಲ್ ಬ್ರದರ್ ಅಂತ ಹೇಳ್ತಾರೆ. ಸಂಧ್ಯಾ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಹಾಯ್ ಹಾಲ್ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಅವರು. ಎಸ್ ದಿವಾಕರ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ? ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ. ನಮಸ್ತೆ ದಿವಾಕರ್ ಅವರೇ, ವೆಲ್ಕಮ್ ನಿಮಗೆ ಲೈವಿಗೆ. ಸಂಧ್ಯಾಕ್ಕ ಅಪರೂಪದಕ್ಕ, ನನಗೆ ಕೂಡ ಬೇಜಾರು ಪಾರಿವಾಳ. ಹೌದು ನನಗೆ ಕೂಡ ಬೇಜಾರಾ, ಎಂತ ಬೇಜಾರಂತ ಗೊತ್ತಿಲ್ಲ ಮಾರ್ರೆ, ಬೇಜಾರಂತ. ಸಂಧ್ಯಾ ಸಾಯಿ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ. ಚಂದ್ರಾಸ್ ಕಿಚನ್ ಅವರು ಏನು ಅಡುಗೆ ಇವತ್ತು? ನಮಗೆ ಚಿಕನ್ ಐಟಮ್ ಇವತ್ತು. ಚಿಕನ್ ಸುಕ್ಕ, ಚಿಕನ್ ಗ್ರೇವಿ, ಚಿಕನ್ ಕಬಾಬ್ ಇವತ್ತು. ಶಿವಲಾಕ್ಸ್ ಅವ್ರು ಬಂದರು ಕನ್ನಡದವರು. ಹಾಯ್ ಶಿವ ಅವರೇ, ವೆಲ್ಕಮ್. ಚಾನಲ್ ಇದೆಯಾ ಶಿವಲಾಕ್ಸ್ ಅವರೇ, ವೆಲ್ಕಮ್. ಚಾನಲ್ ಇದೆಯಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜೀವ್ ಅವರು. ಥ್ಯಾಂಕ್ ಯು ಸಂಜೀವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಕ್ಕ ಬರ್ಪೆ. ಓಕೆ ಹೇಮಂತ್, ಓಕೆ ಥ್ಯಾಂಕ್ ಯು ಹೇಮಂತ್, ಥ್ಯಾಂಕ್ ಯು. ಹಾಂ ಚುಕ್ಕು ಬನ್ನೊಂದುಲ್ಲೆ ಚಿಕ್ಕುವ ಕುಕ್ಕುವ ಏನೇ ಗೊತ್ತು ಚಿಕ್ಕು ಅತ್ತ ఆయన ಪುದರ್ ಬಾಲ್ಯದ ಪುದರ್ ರೇಯಾಂಶ್ ಬಂದು ಬಾಲ್ಯದ ಪುದರ್ ಆಗ 3 ವರ್ಷ ಆಂಡ್ ಎನ್ನ ಮೆಗ್ಗೆನ ಮಗೆ ಆಯೆ ತೂಪೆ ಎನ್ನ ಲೈವ್ ತೂಪೆ ಎನ್ನ ಯಾನ್ ಪಾತಿರ್ವೆತೆ ಟಿ ಒಂದಿಟ್ಟು ಬರ್ಪದೆ ಮೊಬೈಲ್ಡ್ ಅವು ತೂಪೆ ತೂದಾಯ ಪಾತಿರ್ವೆ ಅವೆ ನಾಲ್ ಪಾಡ್ನು. ಹಾಂ ಚುಕ್ಕು ಬರೋದು ఆయన ನಾನು ಚುಕ್ಕು ಲೆಪ್ಪುನು ಚಿಕ್ಕು ಅತ್ತೆ ಚುಕ್ಕು ಲೆಪ್ಪುನು. ಸಂಧ್ಯಾ ಸಿಸ್ ನಾನೇ ಸೂರ್ಯ. ಸಂಧ್ಯಾ ಅಲ್ಲ ಆರೆ ಸೂರ್ಯ. ಗೊತ್ತಾಣಲ್ಲಿ ಗೊತ್ತಾಯ್ತಾ ಪಾರಿವಾಳ ಅವಳಿಗೆ ಗೊತ್ತಾಯಿತು. ಹೇಮಂತ್ ಎಂಚಿನಿ ಡೂಡಿ ಬೀವಲು ಈ ಹೇಮಂತ್ರ ಹೆಂಚಿನ ಮೆಸೇಜ್. ಹಾಯ್ ಸೂರ್ಯ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಅವರು. ಶಿವ ಅವರೇ ಚಾನಲ್ ಇದೆಯಾ? ಏನು ಬಾಯಿ ಅಂತ ಹೋಗೋದು ಶಿವ ಅವರೇ? ಒಂದು ಲೈಕ್ ಕೊಡಿ ಶಿವ ಅವರೇ. ಮಳೆಗೆ ಒಳ್ಳೆ ದಿಶು ಅಂತೇಳಿ. ಹೌದೌದು ಮಳೆಗೆ ಒಳ್ಳೆ ದಿವಸ ಇವತ್ತು, ಮಳೆ ಎಲ್ಲ ಕಡೆ ಕೂಡ. ಹೇಗಿದ್ದೀರಾ ಸೂರ್ಯ ಅಂತ ಕೇಳ್ತಾ ಇದ್ದಾರೆ ಸಂಧ್ಯಾ. ಬಹಳ ಚೆನ್ನಾಗಿ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಓಕೆ ಶಿವ ಅವರೇ ನಿಲ್ಲಿ ಹೋಗಬೇಡಿ, ಕೊಡ್ತೇನೆ. ನೋಡಿ ಶಿವ ಲಾಕ್ಸ್ ಅವರಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಅವರ ಚಾನಲ್ಗೆ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ಆಯಿತಾ? ಭಾಳ ಚೆನ್ನಾಗಿ ಮಾತಾಡ್ತೀರಾ ನೀವು. ಥ್ಯಾಂಕ್ ಯು ಲಾಲ್ ಸಾಬ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕೊಟ್ಟಿದ್ದೇನೆ, ಪಿನ್ ಮಾಡಿದ್ದೇನೆ ಆಯಿತಾ? ಶಿವ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಜೀವ್ ಅವರು ಟೈಪ್ ಏರ್ ಮಲ್ಪುನು, ಟೈಪ್ ಸಂಧ್ಯಾ ಮಲ್ಪುನಿಯೇ ಬಾಲೆ ಮನ್ಪೆತೆ, ಟೈಪ್ ಸಂಧ್ಯಾ ಮಲ್ಪುನಿ. ಯಾಕೆ ಲೈವ್ ಮಾಡಲ್ಲ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ. ನಾನು ಮತ್ತು ಸಂಧ್ಯಾ ಇನ್ನು ಇದು ಟುಗೆದರ್ ಲೈವಲ್ಲಿ ಬರ್ತೇವೆ, ಯಾವಾಗಲೂ ಒಂದು ದಿನ ಬರ್ತೇವೆ. ಸಂಧ್ಯನಿಗೆ ಪುರ್ಸೊತ್ತಿರುವಾಗ ಬರ್ತೇವೆ ನಾವಿಬ್ಬರು. ಸುನಿಲ್ ಪೂಜಾರಿ ಅವರು ಬಂದರೆ. ಹಾಯ್ ಸುನಿಲ್ ಪೂಜಾರಿ, ವೆಲ್ಕಮ್. ಒಂದು ಲೈಕ್ ಕೊಡಿ. ಮೈ ಯೂಟ್ಯೂಬು
ಎಲ್ಲಿರೋದು ಮ್ಯಾಮ್ ತಾವು? ನಾನು ಮಂಗಳೂರು. ಯೂಟ್ಯೂಬ್ ಚಾನಲ್ ಅವರೇ, ಯೂಟ್ಯೂಬ್ ಅವರೇ ಒಂದು ಲೈಕ್ ಕೊಡಿಯಾ? ಲೈವ್ ಈಸ್ ಕಿರಿಕಿರಿ ಅಂತ ಹೇಳ್ತಾ ಇದ್ದಾಳೆ ಸಂಧ್ಯಾ. ಹೌದು, ಎಂತ ಕಿರಿಕಿರಿ ಆಯ್ತು ಅಂತೇಳಿ ಬೊಲ್ಲಡು ಪೋಪಡ ಮಾತ್ರ ಬಾಕಿ ಅತ್ತು ಬರ್ಸಡ್ ಅವು ಅಂದಿ ಬರ್ಸ ಪಿರಿಪಿರಿ ಬರ್ಸಡ್ ಆಯ್ದಿಂದು. ಮಳೆ ಮಳೆ ಮಳೆ, ಎಂತ ಮಳೆ ಮಂಗಳೂರಿನಲ್ಲಿ ಮಳೆ. ಕಿರಿಕಿರಿ ಮಾಡುವವರು ತುಂಬ ಇದೆ, ಕಿರಿಕಿರಿ ಮಾಡುವವರು ತುಂಬ ಇದೆ ಅಂತ ಹೇಳ್ತಾ ಇದ್ದಾಳೆ ಸಂಧ್ಯಾ. ಸಂಜೆ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸಂಜೆ. ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಊಟ ಆಗಿದೆ ಸುನೀಲ್ ಅವರು, ನಿಮ್ದಾಯ್ತಾ ಊಟ? ನಾನು ಟೀ ಕುಡಿದು ಬರ್ತೇನೆ. ಓಕೆ ಪಾರಿವಾಳ, ಟೀ ಕುಡಿದು ಬನ್ನಿ ಬೇಗ. ನಾನು ಲೈಕ್ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಚಂದ್ರ ಕಿಚನ್ ಅವರೇ, ಥ್ಯಾಂಕ್ ಯು. ಸಂಜೀವ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸಂಜೀವ್ ಅವರೇ. ಸಂಜೀವ್ ಅವರೇ, ನಿಮ್ಮದು ಚಾನಲ್ ಇದೆಯಾ? ನೀವು ಇದು ಲೈವ್ ಮಾಡ್ತೀರಾ? ನಾನು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಬಂದರು, ಹಾಯ್ ಅಂತ ಹೇಳ್ತಾ. ಹಾಯ್ ಗೀತಾ ಸಿಸ್, ವೆಲ್ಕಮ್ ವೆಲ್ಕಮ್. ತುಂಬ ಸೂಪರಾಗಿ ಮಾತಾಡ್ತಾ ಇದ್ದೀರಾ ಸಿಸ್ಟರ್. ಥ್ಯಾಂಕ್ ಯು ಶಿವ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ ಶಿವ ಅವರಲ್ಲಿ ನೋಡಿ ಎಲ್ಲರಿದ್ದಾರೆ. ಯಾರಿಗೆಲ್ಲ ಕನೆಕ್ಟ್ ಆಗಿ ಅವರ ವೀಡಿಯೋಗೆ ಒಂದು ಕಮೆಂಟ್ ಮಾಡಿ ಆಯಿತಾ ಶಿವ ಅವರೇ, ಮತ್ತು ಅವ್ರು ನಿಮಗೆ ರಿಟರ್ನ್ ಮಾಡ್ತಾರೆ ಆಯಿತಾ. ಯಾಕೆ ಸಿಸ್ ಬೆಳಿಗ್ಗೆ ಲೈವ್ ಮಾಡಿಲ್ಲ? ಸ್ವಲ್ಪ ಬ್ಯುಸಿ ಇದ್ದೆ ಗೀತಾ ಸಿಸ್, ಬೆಳಿಗ್ಗೆ ಲೈವ್ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಈಗ ಸ್ವಲ್ಪ ಹೊತ್ತು ಮಾಡುವ ಅಂತ ಬಂದದ್ದು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಬೆಳಿಗ್ಗೆ ಇರ್ತದೆ ಲೈವ್ ಆಯಿತಾ. ಇವತ್ತು ಮಾತ್ರ ಸಾಯಂಕಾಲ, ಅಂದರೆ ಇವತ್ತು ಮಾಡಲಿಲ್ಲಲ್ಲ ಬೆಳಿಗ್ಗೆ, ಹಾಗೆ ಸಾಯಂಕಾಲ ಬಂದದ್ದು. ಸ್ವಲ್ಪ ಹೊತ್ತಾದರೂ ಲೈವ್ ಮಾಡುವ ಅಂತ. ಥ್ಯಾಂಕ್ ಯು ಸೋ ಮಚ್. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಚುಕ್ಕು ಬತ್ತಿನ ಅವು ಹೋಮಕ್ಕೆ ಕೊಡ್ತೀರಿ ಇಂಕ್ ಚಾಲಿಡು ಅಂದು ಇಲ್ಲಿಗೆ ಹೋಮಕ್ಕೆ ಕೊತ್ತೀರಿಪ್ಪ. ಪೋಲಿ ಅಲ್ಪ ಪೋಲಿ ಕಿತ್ತು ಪೋಲಿ ಇದು ಮೂರು ಬ್ಯಾಗ್ ಮಾಡುವ ಇದೀನಾ. ಕಾಫಿ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ಕಿಂಗ್. ಲಕ್ಷ ಶಾಲೆ ಪೋತೆ ಅಚ್ಚಲ್ಲ ಶಾಲೆ ಪೋತೆ ಸಂಧ್ಯಾ ಬಾಲೆಡೆ ಬೈದಿದೆ. ನಮ್ಮೂಲ್ ಬೈದಿನಿ ಬ್ಯಾಗ್ ಬರ್ತದೆ ಬಾಲೆ. ಕಾಫಿ ಅಂತ ಕೇಳ್ತದೆ. ಕಿಂಗ್ ರವಿ ಅವರು ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಲೈವಿಗೆ ಬಂದದಕ್ಕೆ ಕಿಂಗ್ ರವಿ ಅವರೇ, ನಿಮಗೆ ವೆಲ್ಕಮ್. ಲಕ್ಷ್ಮಣ್ ಅವ್ರು ಬಂದರು. ಹಾಯ್ ರೀ ಮೇಡಮ್ ಅಂತ ಹೇಳಿ. ಹಾಯ್. ಹೋಮತ್ತು ಮಲ್ಪುಡಿ ಹಿಂಗೆ ಹೋಮಕ್ಕೆ ಕೊತ್ತಿರು, ಮಸ್ತ್ ಕೊತ್ತಿರು ಹೋಮಕ್ಕೆ ಹಿಂಕ್ ಶಾಲೆಡು. ಕಿಚನ್ ಅವ್ರು ಸಪೋರ್ಟಿಂಗ್ ಅಲ್ಲಿ. ಸಂಧ್ಯಾ ಬಾಲೆಲ್ಲೇ ತೋಪನಾ? ಈಗ ಬರ್ತೇನೆ, ಸ್ವಲ್ಪ ಸಪೋರ್ಟ್ ಮಾಡಿ ಆಯ್ತಾ, ಬರ್ತೇನೆ ಈಗ. ಸಪೋರ್ಟ್
ಶಾಂತಸಿ ಸೊಲ್ಲೆ ಅವೇ ಒಳ್ಳೆ ಮರ್ಪೆ ಬತ್ತೆ ಬತ್ತೆ ಬೇಗ ಬಲ್ಲೆ ಬತ್ತೆ ಏನ ಮಗೆ ಬತ್ತೆ ಪೂರ ಚಂಡಿ ಪುಂಡಿ ಆತಿ ನಾನೇದು ಬರ್ಸಾಡ್ ಹಂಚಿ ಪೋಯಿ ನಾನು ಹಾಯ್ ಗೀತಾ ಸಿಸ್ ವೆಲ್ಕಮ್ ವೆಲ್ಕಮ್ ಗೀತಾ ಸಿಸ್ ಮ್ಯೂಟ್ ಉಂಡಲ್ಲ ವಿಜ್ಜಿಜಿ ಶಾಂತ ಸಿಸ್ ಉಲ್ಲೆ ಮ್ಯೂಟ್ ಮಾಡ್ತಿದ್ದೀನಿ ಪ್ರೀತಿ ಅವರೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್ ಬಂದ್ರಾ ನಿಶಾತ್ ತೆಲ್ತೊಂದುಲ್ಲೇರು ಸೂಪರ್ ಹಾಯ್ ಪಾರಿವಾಳ ಅಂತೇಳಿ ಅರುಣ್ ಅವರು ಹಾಯ್ ಅಕ್ಕ ಬಂದುಲ್ಲೇರು ಹಾಯ್ ಅರುಣ್ ವೆಲ್ಕಮ್ ವೆಲ್ಕಮ್ ಪಾರಿವಾಳ ಸಪೋರ್ಟಿಂಗಲ್ಲಿದ್ದೆ ಥ್ಯಾಂಕ್ ಯು ರವಿ ಅವರು ಎಲ್ಲ ಚೆನ್ನಾಗಿದ್ದೀರಾ ಏನು ಅಂತ ಹೇಳ್ತಾ ಇದ್ದಾರೆ ಹೌದೌದು ಎಲ್ಲ ಚೆನ್ನಾಗಿದ್ದೇವೆ ನಾವು ನೀವು ಹೇಗಿದ್ದೀರಾ ನಿಶಾಂತ್ ನೀನೇನೆ ನಡೆದಾ ನೀ ನೋಡಿದ ಈ ಕ್ಷಣ ನೀನಾದೇನ ನೀ ನೋಡಿದ ಈ ಕ್ಷಣ ನೀನಾದೇನ ಸ್ವಲ್ಪ ಗೊತ್ತುಂಟು ನೀನಾದೇನಾ ನಿನ್ನೊಂದಿಗೆ ಜೀವನ ನಿನ್ನ ಜೊತೆ ನನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ ಅವತ್ತೇ ಅಂಚೆ ನಾವು ಗೊತ್ತು ಜಿ ನೀನಾದೇನ ನೀನೊಲಿದ ಕ್ಷಣ ಪಂದು ಬರ್ಪು ಜಿಂಕವು ಹೋಯ್ತು ಬಿಚ್ಚಾರ್ದ ಕೇಂದೆ ಇಂಕ ಇಂಚಾಪುಂಡು ಆಂಡ ನೆನೆ ಬರ್ಪುಜಿ ಪದ್ಯ ನೀನಾದ ಬ್ಯೂಟಿಫುಲ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸಪೋರ್ಟಿಂಗಲ್ಲಿದ್ದಾರೆ ಎಲ್ಲರೂ ಕೂಡ ಎಡ್ಡೆ ಸಾಂಗ್ ಓಪನ್ ಒಂದಿಲ್ಲ ಅಂದೆ ನಾನು ಪದ್ಯ ಬಲ್ಲಿ ಪದ್ಯ ನಾನು ನಾಡ್ದೀಪೆ ನೀನಾದೇನಾ ನೀನೊಲಿದ ಕ್ಷಣ ಅದೇ ನೀನೊಲಿದ ಕ್ಷಣ ಪಾರಿವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ ಶಾಂತ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್ ಸಪೋರ್ಟಿಂಗಲ್ಲಿ ನೀನೊಲಿದ ಈ ಕ್ಷಣ ಓಕೆ ಬರೆದಿತ್ತುನಿಯೇ ನಾಡುವೆ ಮುಂದೆ ಇಜ್ಜಂದು HDH ಲಾಗ್ ದಿಯಾ ಅವರು ಬಂದರು ಹಾಯ್ HDH ವೆಲ್ಕಮ್ ಒಂದು ಲೈಕ್ ಕೊಡಿ ಆಯಿತಾ ಲೈಕ್ ಕೊಡಿ ಸಂಜೀವ್ ಅವರು ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಪಾರಿವಾಳ ಕೂಡ ಸಪೋರ್ಟಿಂಗಲ್ಲಿದ್ದಾರೆ ದಿಯಾ ಅಂತ ಹೇಳ್ತಾ ಇದ್ದಾರೆ सिलसिला है प्यार का मैं तुझको दिया ओ पिया ಮೀನು ಸಿಗ್ತಾ ಮಂಗಳೂರಲ್ಲಿ ಮೀನು ಸಿಗ್ತಾ ಹೌದೌದು ಮಂಗಳೂರಲ್ಲಿ ಮೀನು ಸಿಗ್ತದೆ ಮಾತ್ರ ಈಗ ತುಂಬ ಕಾಸ್ಟ್ಲಿ ಆಯಿತಾ ಮೀನಿಗೆ 1 kg 400 ರೂಪಾಯಿ ಎಲ್ಲ ಉಂಟು ಶಾಂತಸಿಸ್ ಕಾಫಿ ಬರೆಯರಿ ಶಾಂತಸಿಸ್ ಅಲ್ಲೇ ಪಾರಿವಾಳಕ್ಕೆ ಏನಂದಿಲ್ಲ ಶಾಂತಸಿಸ್ ಮಧ್ಯಾಹ್ನದ ಆದಿ ಸ್ಪೆಷಲ್ ವನಸ್ಗೆ ಚಾ ಆಯ್ತಾ ಪಾರಿವಾಳ ಅಂತ ಕೇಳ್ತಾ ಇದ್ದಾರೆ ಇಬ್ಬರು ಕೂಡ ಒಂದೇ ಕ್ವಶನನ್ನು ಕೇಳ್ತಾ ಇದ್ದಾರೆ ಆನ್ಸರ್ ಏನಿದಕ್ಕೆ ಶಾಂತದಿಸ್ ದಾದ ಮಧ್ಯಾಹ್ನ ಲಂಚ್ಗೆ ಸ್ಪೆಷಲ್ ಆಂಡ್ ಪಾರಿವಾಳ ಅಂತ ಗೀತಾ ಸಿಸ್ ಊಟ ಆಯ್ತಾ ಕಾಫಿ ಆಯ್ತಾ ನಿಮ್ಮದು ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ದಾಲ್ ರೈಸ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಗೋಪಾಲೆ ಹೋದ್ರಾ ಗೋಪಾಲ ಮೀನು ಹಿಡಿಲಿಕ್ಕೆ ಹೋದ್ರು ಗೋಪಾಲ ಗುರ್ತುಂಟವ ನಿಶಾಂತ್ ಹೌದೌದು ನಾನು ಸಮುದ್ರದ ಅದರ ಪಕ್ಕನೇ ಇರೋದು ನಾನು ಅಕ್ಕ ನನ್ನ ಮೆಸೇಜ್ ಹೋಯ್ತು ಅಕ್ಕ ಎಲ್ಲಿಗೆ ಹೋಯ್ತಾ ಮೆಸೇಜ್ ಎಲ್ಲಿ ಹೋಯ್ತು ಅರುಣ ಮೆಸೇಜ್ ಹೋಯ್ತಂತೆ ಮಾರ್ರೆ ಎಲ್ಲಿ ಹೋಯ್ತು ನನಗೆ ಕಾಣೋದಿಲ್ಲ ಅರುಣು ಎಂತ ಕೇಳಿದೆ ನೀನು ರಿಪೀಟ್ ಮಾಡಿ ಇನ್ನೊಮ್ಮೆ ಅರುಣ ಮೆಸೇಜ್ ಏರಲ್ಲ ಅರುಣ ಮೆಸೇಜ್ ಫೋನ್ಗೆ ಮಾರ್ರೆ ಎಲ್ಲಿ ಉಂಟು ಅರುಣು ಅಕ್ಕ ನೀವು ಮಂಗಳೂರಿನ ಕಡೆ ದವರ ಅಕ್ಕ ಹೌದೌದು ನಾವು ಮಂಗಳೂರಾ ಅರುಣು ನಾನು ಮಂಗಳೂರು ನೀವು ಎಲ್ಲಿ ಅರುಣು ನಿಶಾಂತ್ ಇಲ್ಲವಾ ಅಂತ ಇಲ್ಲ ಗೋಪಾಲ್ ಅವರಿಲ್ಲ ಕಳ್ಳತನ ಮಾಡಕ್ಕೆ ಹೋಗು ಶಾಂತಿ ಸಿಸ್ ಮನೆಗೆ ಇವತ್ತು ಕಳ್ಳತನ ಮಾಡಕ್ಕೆ ಹೋಗು ಯಾಕೆಯ ಹೌದು ನಾನು ಸಮುದ್ರದ ಪಕ್ಕ ಇರುವುದಾ ನಿಜಾನ ಹೇಳಿ ಇಲ್ಲ ಸ್ವಲ್ಪ ದೂರ ಉಂಟು ನಮಗೆ ಒಂದು
ಸಮುದ್ರಕ್ಕೆ ಹೋಗಬೇಕಾದ್ರೆ ಒಂದು 15 ಮಿನಿಟ್ಸ್ ಬೇಕು. ಇದು ಬಸ್ಸಲ್ಲಿ ಹೋಗೋದಾದರೆ, ಗಾಡಿಯಲ್ಲಿ ಹೋಗೋದಾದರೆ 15 ಮಿನಿಟ್ಸ್ ಬೇಕು. ನಡೆದುಕೊಂಡು ಹೋಗೋದಾದರೆ ಒಂದು 4 ಗಂಟೆ ಬೇಕಂತ. ನಡೆದುಕೊಂಡು ಹೋಗೋದಾದರೆ ಅಂದರೆ ನಡೆದುಕೊಂಡು ಹೋಗುವಾಗ ನಾವು ಅಲ್ಲಲ್ಲಿ ಕೂತ್ಕೊಳ್ತೇವಲ್ಲ, ಅಲ್ಲಲ್ಲಿ ಕೂತ್ಕೊಂಡು ಅಂಗಡಿಯಲ್ಲಿ ಏನಾದರೂ ತಿನ್ಕೊಂಡು ಹೋಗ್ಬೇಕಲ್ಲ, ಆಗ 4 ಗಂಟೆ ಆಗ್ತದೆ. ಅಲ್ಲಿ ಗೋಪಾಲ್ ಬಂದರು. ಗೋಪಾಲ್ ಅವರೇ, ನಿಮ್ಮನ್ನು ಇವರು ಕೇಳ್ತಾ ಇದ್ದಾರೆ, ಯಾರು ಗೊತ್ತಾ, ಬಿರುವಾಸ್ ಅವರು, ನಿಶಾಂತ್ ಬಿರುವಾಸ್ ಅವರು ಕೇಳ್ತಾ ಇದ್ದಾರೆ, ಶಾಂತ ಸಿಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಲೈಕ್ ಕೊಡಿ ಮಾರೆಲ್ಲರೂ. ರೀತು ಅವರು ಬಂದರೆ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೇನೆ ರೀತು, ನೀವು ಹೇಗಿದ್ದೀರಾ? ಹೌದಾ, ಈ ಭಾಷೆ ನಾನು ಅಲ್ಲೇ ಕೇಳಿದ್ದೇನೆ ಅಕ್ಕ, ನಮ್ಮ ದನಿ ಹೇಗೆ ಮಾತಾಡ್ತಿದ್ದರು ಅಕ್ಕ. ಹೌದಾ, ನಿಮ್ಮ ದನಿ ಕೂಡ ಇಲ್ಲಿಯಾ, ಮಂಗಳೂರಿನವರಾ? ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ರೀತು ಅವರು. ಆಗಿದೆ, ನಿಮ್ದಾಯ್ತಾ ರೀತು? ದುರ್ಗಾ ಸಿಸ್ ಕೋಳೆದಾದ ಲಡೈ ಮಂದಾರ ಸಿಸ್ನ ಲೈವ್ಡು ಕೋಡೆ ಅವು ಒಂಜಿ ಬ್ಯಾಡ್ ಕಮೆಂಟ್ಸ್ದ ಅವು ಏನವರಿಗೆ ಬತ್ತಿತ್ತೆ ಐಡಿದಾಯೆ ಒಂಜಿ ಬೇತೆ ಐಡಿ ಸಪೋರ್ಟ್ ಐಡಿದಾಯೆ ಬತ್ತಿತ್ತೆ. ಆಯನ ಹೊರ ಹೈಡ್ ಮಲ್ತೇರು ಬಕ್ಕ ರಾಹುಲ್ಗೆ ಬೆಚ್ಚಾಂಡು ರಾಹುಲ್ ನೇರಿ ಅವೇ ಪೂರ ಅವು ಬ್ಯಾಡ್ ಕಮೆಂಟ್ಸ್ ತಾನೆ ಪೂರ. ಐಡ್ದಕ್ಕೆ ನಾನು ಪೋಯೆ ಐಡ್ದಕ್ಕ ಲೈವ್ ಅಂತ ಪೂರ್ತಿತ್ತು ನಾರ್ನ ಮಂದಾರ ಸಿಸ್ನ ಇರ್ ಬೈಜ್ಜರತೆ ಇರ್ ಬತ್ತಿತ್ತಾರೆ ಶಾಂತ ಸಿಸ್ ಇರಿತ್ತು ಜರೆ ಇರಿತ್ತಾರ ಅಂದತೆ ಇರಿತ್ತು ಜರ ಅಂದ. ನನಗೂ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಶಿವ ಅವರದು ನೋಡಿ, ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿ ಆಯಿತಾ, ಶಿವ ಅವರಿಗೆ ಕನೆಕ್ಟ್ ಆಗಿ ಯಾರು PMF ಅವರು ಬಂದು ನಮಸ್ಕಾರ ಅಂತ ಹೇಳ್ತಾರೆ. ಶುಭ ಸಂಜೆ ಅಂತ PMF ಅವರೇ ವೆಲ್ಕಮ್. PMF ಅವರೇ ವೆಲ್ಕಮ್. ನಿಮಗೆ ಕಾಫಿ ಆಯಿತಾ ನಿಮ್ಮದು? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ಸೂಪರ್ ಆಗಿದ್ದೇನೆ. ನೈಸ್ ಅಂದೆ. ನೀವು ಚಹಾ ಕುಡಿದ್ದೀರಾ? ಆಗಿದೆ. ಹ್ಞೂ ಅಕ್ಕ, ವಾಮಂಜೂರು ಅಕ್ಕ. ಏ ಅರುಣ್, ನೀನು ವಾಮಂಜೂರಾ? ಮತ್ತೆ ಎಂಥದ ಅದಾಗ್ತಿರಲ್ಲ. ನಾವು ಅಲ್ಲಿಗೆ ಬಂದರೆ ಯಾವ ಪ್ಲೇಸ್ ಚೆನ್ನಾಗಿರುತ್ತೆ? ನೀವು ಅಲ್ಲಿಗೆ ಬಂದರೆ ಬೀಚ್, ಪನಂಬೂರು ಬೀಚ್ ಇದೆ, ಸೋಮೇಶ್ವರ ಬೀಚ್ ಇದೆ, ಬೀಚ್ ಚೆನ್ನಾಗಿದೆ. ಮತ್ತು ದೇವಸ್ಥಾನ ಇದೆ, ಕುದ್ರೋಳಿ ದೇವಸ್ಥಾನ ಇದೆ. ಇಲ್ಲಿ ಮೈಸೂರಲ್ಲಿ ದಸರಾ ಆಗ್ತದಲ್ಲ, ಹಾಗೆ ಕುದ್ರೋಳಿಯಲ್ಲಿ ಕೂಡ ದಸರಾ ಆಗ್ತದೆ, ಮಂಗಳೂರು ದಸರಾ ಆಗ್ತದೆ. ಮತ್ತು ಉಚ್ಚಿಲ ಉಂಟು, ತುಂಬ ಉಂಟು. ಉಡುಪಿಗೆ ಹೋದರೆ ಕೂಡ ಅಲ್ಲಿ ಕೆಲವು ದೇವಸ್ಥಾನದೆಲ್ಲ ತುಂಬ ಇದೆ. ನಿಮ್ಮ ಚಾಕಿ ಏನು ತಿಂದಿದ್ದೀರಾ? ನಾನು ಏನು ತಿನ್ನಲಿಲ್ಲ PMF ಅವರೇ. ನಾನು ಊಟ ಮಾಡುವಾಗಲೇ ಲೇಟ್ ಆಗಿದೆ, ಹಾಗೆ ಖಾಲಿ ಕಾಫಿ ಕುಡ್ದದ್ದು. ಇವತ್ತು ಬೆಳಿಗ್ಗೆ ನೀವು ನಿಮ್ಮ ಯೂಟ್ಯೂಬ್ ಲೈವ್ನಲ್ಲಿ ಇಲ್ಲ ಯೂಟ್ಯೂಬ್ ಲೈವ್ ಮಾಡಲಿಲ್ಲ. ನಾನು ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ, ಮನೆಗೆ ನೆಂಟರು ಬಂದಿದ್ದರು, ಹಾಗೆ ಮಧ್ಯಾಹ್ನ ತನಕ 3 ಗಂಟೆ ತನಕ ಬ್ಯುಸಿ ಇದ್ದೆ, ಹಾಗೆ ಲೈವ್ ಮಾಡಲಿಲ್ಲ ನಾನು. ಕಿಚನ್ ಓಕೆ ಕಿಚನ್ ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ನಾಗ ಇಜ್ಜಾಂಡು ಸಿಸ್ ಬತ್ತಿತ್ತೆ ಲಡಯಾನಾಗಿ ಇಜ್ಜಾಣ ನಂದು ಸಂಪುಲ ಎತ್ತು ಜೇರಿಗೆ ಸಂಪುಲ ಬೋದಿತ್ತೇರು ಲಡಯಾನಾಗಿತ್ತು ಜೇರು ಐದಕ್ಕೆ ಯಾಲ್ಲ ಬರ್ತೆ ಬಕ್ಕ ಅಕ್ಕುಲು ಪಾತಿರೋ ನಿತ್ತೇರು. ಅಕ್ಕ ಲೈಕ್ ಕೊಟ್ಟೆ 30 ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಋತು ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ಚಕ್ಕುಲಿ ತಿಂದೆ, ಚಹಾ ಕುಡಿತೀನಿ ನಿಮ್ಮ ಯೂಟ್ಯೂಬ್. ಥ್ಯಾಂಕ್ ಯು PMF ಅವರೇ, ಥ್ಯಾಂಕ್ ಯು. ಚಹಾ ಕುಡೀರಿ, ಚಕ್ಕುಲಿ ತಿನ್ನಿ ಆಯಿತಾ. ಶಾಂತಕ್ಕ ಚಹಾ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಗೋಪಾಲ್ ಅವರು. ಗೋಪಾಲ್ ನೀವಿದ್ರಾ ನಿನ್ನೆ? ನಾನು ಅಲ್ಲ ಅಕ್ಕ, ನಾನು ಅಲ್ಲೇ ಕೆಲಸ ಮಾಡುವುದು ಅಕ್ಕ. ಹೌದಾ ಅರುಣು? ನೀವು ಕೂಡ ಅಲ್ಲಿ ನಿಮ್ಮ ಎಲ್ಲಿ ಊರಲ್ಲಿ ಅರುಣು? ನಾವು ಮೈಸೂರು ಪಕ್ಕ ಹುಣಸೂರ. ಹೌದಾ ರವಿ ಅವರೇ? ಓಕೆ ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು. ಲೈವ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಆಯಿತು ಗೋಪಾಲ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಉಚ್ಚಿಲ ದೇವಸ್ಥಾನ ಇದೆ ಇತ್ಯಾದಿ ಹೇಳುವ ಹಿನ್ನೆಲೆ ಯಾರು? ಅದು ಯಾರು ಹೇಳಿದಂತವ? ಅದು ನನ್ನ ಮಗ ಹೇಳುದು ಅಲ್ಲಿಂದ. ಅಮ್ಮ ಉಚ್ಚಿಲ ದೇವಸ್ಥಾನ ಉಂಟಲ್ಲ ಅಂತ ಹೇಳ್ತಾ ಇದ್ದಾನೆ, ಅದಕ್ಕೆ. ನಿಮ್ಮದು ಆಯಿತಾ ಗೋಪಾಲ್ ಅಂತ ಕೇಳ್ತದೆ. ಕಟೀಲು ದುರ್ಗಾ ಪರಮೇಶ್ವರಿ ಅಲ್ಲ ದೇವಾಲಯ ಸೂಪರ್ ಅಕ್ಕ. ಹೌದೌದು, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಬಪ್ಪನಾಡು, ಸಸಿತ್ಲು, ತುಂಬ ದೇವಸ್ಥಾನ ಇದೆ. ಚಿತ್ರಾಪುರದಲ್ಲಿ 9 ನವದುರ್ಗೆಯರ ದೇವಸ್ಥಾನ ಇದೆ ಇಲ್ಲಿ ಮಂಗಳೂರಿನಲ್ಲಿ, ಆಯಿತಾ. ನಿನ್ನೆ ಭಯಂಕರ ಲಡಾಯಿ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ನಿಮ್ಮ ಕಾಫಿ ಆಯಿತಾ? ಆಗಿದೆ ರೀತು, ನಿಂದಾಯ್ತಾ ರೀತು? ಬೆಳಿಗ್ಗೆ ನಿಮ್ಮ ಯೂಟ್ಯೂಬ್ ಲೈವ್ಗಾಗಿ ಕಾಯುತ್ತಿದ್ದೆ. ಹೌದಾ PMF ಅವರೇ? ಥ್ಯಾಂಕ್ ಯು ಸೋ ಮಚ್. ನೀವು ಲೈವ್ಗಾಗಿ ಕಾಯ್ತಿದ್ದೀರ. ನಾನು ನಿನ್ನೆ ಬೇರೆ ಲೈವಲ್ಲಿ ಹೇಳಿದೆ, ನಂದು ಇವತ್ತು ಬೆಳಿಗ್ಗೆ ಲೈವ್ ಇಲ್ಲ ಅಂತ ಹೇಳಿದೆ ಬೇರೆ ಲೈವಲ್ಲಿ.
ನನಗೆ ಮತ್ತೆ ನಿಮ್ಮ ಹತ್ರ ಹೇಳಲಿಕ್ಕೆ ನಿನ್ನೆ ಬೆಳಿಗ್ಗೆ ಹೇಳಲಿಕ್ಕೆ ನೆನಪೇ ಆಗಲಿಲ್ಲ ಯಾರ ಹತ್ರ ಕೂಡ. ನಾಳೆ ಬೆಳಿಗ್ಗೆ ಇದೆ PMF ಅವರೇ, ನಾಳೆ ಬೆಳಿಗ್ಗೆ ಬನ್ನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜು ಅವರು. ಗದಗ ಅಕ್ಕ, ಓ ಗದಗ್ನವರ ಅರುಣ್ ಅವರೇ. ಬ್ಯಾಡ್ ಕಮೆಂಟ್ ಆಗಿದ್ದವನು ಸಾಯಲಿ ಉಗ್ರಂ ರಾಹುಲ್ನದು, ಎಂಥ ಭಾಷೆ ಅದು ಅಂತ ಹೇಳ್ತಾ ಇದ್ದಾರೆ. ಹೌದು, ಅವನಿವತ್ತು ಅಷ್ಟು ಬ್ಯಾಡ್ ಕಮೆಂಟ್ ಹಾಕಲಿಲ್ಲ, ಆದರೆ ಏನು ಮಾಡೋದು ನಾನು ಮತ್ತೆ ಬಂದೆ ಅಲ್ಲಿಂದ ಗೋಪಾಲ. ಗುರುಪ್ರದಿ ಅವರೊಂದು ಅಕ್ಕ ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಗುರುಪ್ರದಿ ಅವರೇ ವೆಲ್ಕಮ್. ಶಾಂತಕ್ಕ ತಿಂಡಿ ಎಂಚಿನೈ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರದೀಪ್ರು ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಚೆನ್ನಾಗಿ ಮಾತಾಡ್ತೀರಾ, ಥ್ಯಾಂಕ್ ಯು ರಿತು, ಥ್ಯಾಂಕ್ ಯು ಸೋ ಮಚ್ ರಿತು. ಮಂಗಳೂರು ವಿಕರ್ನಗರ ಶಿಶು ಯೇಸು ಮಂದಿರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದಾರೆ. ವಿಕರ್ನ ಕಟ್ಟಿದ್ದ, ನಾನು ಬರಲಿಲ್ಲವಾ PMF ಅಲ್ಲಿಗೆ. ಅಲ್ಲಿ ಎಲ್ಲಿಗೆ ಹೋಗಿದ್ದೆ ಗೊತ್ತಾ, ಯೇಸು ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿ ಅದರ ಹೆಸರು ಗೊತ್ತಿಲ್ಲ ಮಾರ್ರೆ, ಅದು ಒಂದು ಸಲ ಹೋಗಿದ್ದೆ ನಾನು. ದುರ್ಗಾ ಅಕ್ಕ ನಮಸ್ತೆ ಅಂತ ಹೇಳ್ದೆ. ಎಂಚ ಉಲ್ಲರಿಯೇ ಪನೊಂದು ನಾನು ಹುಷಾರುಲ್ಲೆ ಗುರುಪ್ರದಿ ಈರೆಂಚೊಲ್ಲಾರು. ಪ್ರವೀಣ್ ಅವರು ಬಂದರು. ಹಾಯ್ ಪ್ರವೀಣ್ ಅವರೇ ವೆಲ್ಕಮ್. ಅಕ್ಕ ವೀಡಿಯೋಗೆ ಪ್ಲೀಸ್ ನೋಡಿ, ಸೂಪರ್ ಮಾಡಿ ಅಕ್ಕ, ಲಾಂಗ್ ವೀಡಿಯೋ ಹಾಕಿದ್ದೇನೆ. ಓಕೆ ರೀತು ನೋಡ್ತೇನೆ ಆಯಿತಾ, ಮತ್ತೆ ನೋಡ್ತೇನೆ. ತುಂಬ ಜನರು ವೀಡಿಯೋ ನೋಡಲಿಕ್ಕೆಲ್ಲ ಬಾಕಿ ಉಂಟು ಮಾರ್ರೆ, ನನಗೆ ವೀಡಿಯೋ ನೋಡಲಿಕ್ಕೆ ಪುರ್ಸೊತ್ತೇ ಸಿಗೋದಿಲ್ಲ, ಹಾಗೆ ಆಗಿದೆ. ನೋಡ್ತೇನೆ ಆಯಿತಾ ರೀತು. ತಿಂಡಿ ಬಿಸ್ಕುಟ್ ಇರೆಗ್ದಾದೆ ಪುಂಡಿಯ ಪ್ರದಿಗೆ ಮೇರೆ ಶಾಂತಿ ಸಿಗದೆ ನೆನಪಿ ಪುಂಡಿದ. ಶಿವ ಅವರು ಸಪೋರ್ಟಿಗಲ್ಲಿದ್ದಾರೆ, ಸಂಜೀವ್ ಅವರು ಸಪೋರ್ಟಿಗಲ್ಲಿದ್ದಾರೆ. ಸಂಜೀವ್ ಅವರೇ ಥ್ಯಾಂಕ್ ಯು ಸೋ ಮಚ್. ಸಂಜೀವ್ ಅವರೇ ನೀವು ಬಂದು ಸಪೋರ್ಟ್ ಮಾಡ್ತೀರಲ್ಲ, ಅದು ತುಂಬ ದೊಡ್ಡ ಮನಸ್ಸಿಂದ ಸಪೋರ್ಟ್ ಮಾಡ್ತೀರ, ಅದು ದೊಡ್ಡ ವಿಷಯ ನನಗೆ. ಅಕ್ಕ ನೀವು ಇರೋದು ಎಲ್ಲಿ? ನಾನು ಮಂಗಳೂರು ಸುರತ್ಕಲಲ್ಲಿ ಇರೋದು ನಾನು. ಶಾಂತಕ್ಕ ಸತ್ಯ ಪಂಡರಿ ಈ ಅಂದ ಸತ್ಯನಾ ಪುಂಡಿ ಜೀಸಸ್ ಬಿಕರ್ನಕಟ್ಟೆ ಮಂಗಳೂರು. ಹೌದಾ PMF ಅವರೇ, ಬರುವ ಒಂದು ಸಲ. ಪ್ರದೀಪ್ ರೋ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ನೀವು ತುಂಬ ಬ್ಯುಸಿ ವ್ಯಕ್ತಿ ಅಲ್ಲವೇ? ಹಾಗೇನಿಲ್ಲ PMF, ಮನೆ ಕೆಲಸ ಅದೇ ಆಗ್ತದೆ ಅಲ್ಲ, ನೆಂಟರು ಬಂದರೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ಉಂಟಲ್ಲ, ಹಾಗೆ ಬ್ಯುಸಿ ಅಂದರೆ ಬ್ಯುಸಿ. ನಾನೇನು ಎಲ್ಲಿ ಕೆಲಸಕ್ಕೆ ಹೋಗ್ತೇನೆ, ಮನೆಯಲ್ಲಿ ಹೌಸ್ ವೈಫ್ ಅಲ್ಲ, ಹೌಸ್ ವೈಫ್ ಅವರು ಇಡೀ ದಿನ ಬ್ಯುಸಿಯೇ. ಪ್ರವೀಣ್ ರಾಯರೆಡ್ಡಿ ಗುಡ್ ಆಫ್ಟರ್ನೂನ್. ಪ್ರವೀಣ್ ಅವರೇ ಒಂದು ಲೈಕ್ ಕೊಡಿಯ ಪ್ರವೀಣ್ ಅವರೇ. ನನಗೆ ಇಷ್ಟ ಆಗಲಿಲ್ಲ ರಾಹುಲ್ನ ಭಾಷೆ, ಲೈವ್ ನನ್ನ ಹೆಣ್ಣು ಮಕ್ಕಳು ಇರುತ್ತಾರೆ ಅಂತ ಭಾಷೆ ಬಗ್ಗಿಸಬಾರ್ದು, ಅದಕ್ಕೆ ರಾಹುಲ್ನನ್ನು ಹೈಡ್ ಮಾಡಿದ್ರಾ? ಓ ಹೈಡ್ ಮಾಡಿದರೆ ಇನ್ನು ರಾಹುಲ್ಗೆ ಇನ್ನೂ ಕೂಡ ಕೋಪ ಬರ್ತದೆಯಾ ಗೋಪಾಲ? ಅಕ್ಕ ಅವರಿಗೆ ಅಂದರೆ ಅದು ಬ್ಯಾಡ್ ಕಮೆಂಟ್ಸ್ ಅವ್ರು ಬರ್ತಾರಲ್ಲ, ಅವರು ತುಂಬ ಇವತ್ತಲ್ಲ ಮೊನ್ನೆ ಎಲ್ಲ ತುಂಬ ಬ್ಯಾಡ್ ಕಮೆಂಟ್ಸ್ ಆಗ್ತಾಯಿದ್ರು. ಅವ್ರು ಬಂದ ತಕ್ಷಣ ಅವನಿಗೆ ಸ್ವಲ್ಪ ಕೋಪ ಬರ್ತದೆ ರಾಹುಲ್ಗೆ, ಅದು ಸಹಜ ಅಲ್ಲ. ಬ್ಯಾಡ್ ಕಮೆಂಟ್ಸ್ ಅವರು ಮಾಡಿದರೆ ನಮಗೆ ಕೂಡ ಕೋಪ ಬರ್ತದೆ, ಆಗ ಅವರು ಸ್ವಲ್ಪ ರಿಯಾಕ್ಷನ್ ಮಾಡ್ತಾರೆ, ಅವ್ರು ಗೊತ್ತಾ ರಿಯಾಕ್ಟ್ ಮಾಡ್ತಾರೆ. ಹಾಗೆ ಸ್ವಲ್ಪ ಅದು ಇದಾಯಿತು, ಎಲ್ಲ ಎಲ್ಲೆಲ್ಲಿ ಆಗಿ ಹೋಯಿತು, ಅದು ಗಲಾಟೆ ಆಯಿತು ಹಾಗೆ. ಅಕ್ಕ ಮಕ್ಕಳಿಗೆ ಎಕ್ಸಾಮ್ ಇದೆ, ಮತ್ತೆ ಬರ್ತೀನಿ. ಓಕೆ ರೀತು ಮಕ್ಕಳಿದೆಯಾ ನಿಮಗೆ? ಎಷ್ಟು ಮಗು ಇದೆ? ಮಕ್ಕಳೆಷ್ಟಾ ರೀತು? ಅಕ್ಕ ಎನ್ನ ವಿಡಿಯೋ ತೋರ್ಚಾವೆ ನಾನೇ ಗುರು ಈರೇ ಒಂಜಿ ಬಂದಿರಿ ಎನ್ನ ವಿಡಿಯೋ ತೋರ್ಚು. ಥ್ಯಾಂಕ್ ಯು ಥ್ಯಾಂಕ್ಸ್ ರೀ ದುರ್ಗಾ ಶ್ರೀ. ಥ್ಯಾಂಕ್ ಯು ಸಂಜೀವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜೀವ್ ಅವರು. ಹೌದು ಹೈಡ್ ಮಾಡಿದ್ರು. ನಾನು ಮತ್ತೆ ಬಂದದ್ದ ಗೋಪಾಲ, ನಾನು ಇರಲಿಲ್ಲ ಆಗ, ನಾನು ಬಂದಿದ್ದೆ, ನನಗೆ ಸಾಕಾಯಿತು ನೋಡಿ ಗಲಾಟೆ, ನಾನು ಬಂದೆ. ಮತ್ತೆ ಸಪೋರ್ಟಲ್ಲಿದ್ದಾರೆ. ನಮ್ಮ ಮೈಸೂರು ಬೆಟ್ಟ ಮೈಸೂರಿಗೆ ಬಂದಿದ್ದೀಯಾ ರವಿ ಅವರೇ? ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಒಮ್ಮೆ ಬಂದಿದ್ದೆ, ಒಮ್ಮೆ ಮಾತ್ರ ಬಂದದ್ದು. ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜು ಅವರು. ಇಲ್ಲ ರಾಹುಲ್ ಬ್ಯಾಡ್ ಕಮೆಂಟ್ಸ್ ಮಾಡೋದಿಲ್ಲ. ಬ್ಯಾಡ್ ಕಮೆಂಟ್ಸ್ ಮಾಡಿದವರಿಗೆ ಅವರು ಬೈಯುವುದು ಅಷ್ಟೇ. ರಾಹುಲ್ ಬ್ಯಾಡ್ ಕಮೆಂಟ್ಸ್ ಮಾಡೋದಿಲ್ಲ. ಅವರಿಗೆ ನಮಗೆಲ್ಲ ಈಗ ಅಕ್ಕನವರಿಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಲ್ಲ ಬೇರೆಯವರು, ಅದಕ್ಕೆ ರಾಹುಲ್ಗೆ ಕೋಪ ಬಂದು ಅವರಿಗೆ ಬೈಯೋದು. ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಲ್ಲ ಅವರಿಗೆ ರಾಹುಲ್ ಬೈಯೋದು. ಹಾಗೆ ರಾಹುಲ್ ಬ್ಯಾಡ್ ಕಮೆಂಟ್ಸ್ ಆಗೋದಿಲ್ಲ. ಅವರು ತುಂಬ ಮರ್ಯಾದೆ ಕೊಡ್ತಾರೆ, ಅಕ್ಕ ಅಂತೇಳಿ ಎಲ್ಲರಿಗೂ ಕೂಡ. ಅಕ್ಕಿ ಕೊಟ್ರಪ್ಪ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಕ್ಕಿ ಕೊಟ್ರಪ್ಪ, ಒಂದು ಲೈಕ್ ಕೊಡಿ. ಈರಿ ಹೆಂಗೆ ಸಪೋರ್ಟ್ ಮಲ್ಪ
ಅಯ್ಯೋ ಗುರು ಗುರು ಈರೊಂಜಿ ಫಸ್ಟ್ ಎಲ್ಲ ವೀಡಿಯೋ ಬೋದು ಕಮೆಂಟ್ ಮಾಡಿ ತೂಕ ಇನ್ನು ಫಸ್ಟ್ ಇರ್ನೇ ವೀಡಿಯೋ ತೂಪಿನಿ ಅಲ್ಲ. ಹಾಯ್ ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಕೋತಿ ಬಂದಿದೆ ಕೋತಿ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಬತ್ತಲು ಕೋತಿ ಅಂದಂದು ಕೋತಿ ಹೋಗಾಚೆ ಅಂತ ಹೇಳ್ತಾ ಇದ್ದಾರೆ. ಎಂತ ಕೋತಿ ಅಂತ ಗೊತ್ತಾಗೋದಿಲ್ಲ. ಗುರುವರೇ ಒಂದು ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ. ನೀವು ನನ್ನ ರೀಸೆಂಟ್ ವೀಡಿಯೋಗೆ ಕಮೆಂಟ್ ಹಾಕಬೇಕು. ಯಾರು ನನ್ನ ರೀಸೆಂಟ್ ವೀಡಿಯೋಗೆ ಕಮೆಂಟ್ ಹಾಕ್ತಾರೆ ನೋಡಿ ಅವರದ್ದು ನಾನು ವೀಡಿಯೋ ನೋಡ್ತೇನೆ ಆಯಿತಾ. ಕೋತಿ ಎಕ್ಕಡೆ ನೆರೊಂದಿತ್ತಂಡು ಒಂಜಿ ಜನಕ್ಕೆ ಅಂದ ಎರಿಗೆ ಶಾಂತಸಿಸ್ ಪ್ರೀತಿ ಸಿಸ್ ಎಕ್ಕಡೆ ಪಂಡೆ ಟುಗೆದರ್ ಲೈವ್ಗೆ ಬಲ್ಲೆ ಎಂದು ಬನ್ನಿ ಅಂತ ಹೇಳಿದರು. ಪ್ರೀತಿ ಸಿಸ್ ಟುಗೆದರ್ ಲೈವ್ಗೆ ನಾಳೆ ಬರ್ತೇನೆ ಟುಗೆದರ್ ಲೈವ್ಗೆ. ಮಹಾರಾಣಿ ಹರಿಯಾಣ್ ಎಂತ ವಿನೋದ್ ಅವರು. ವಿನೋದು ಒಂದು ಲೈಕ್ ಕೊಡಿ. ಲೈಕ್ ದೀಜಿಯೇ ವಿನೋದು. ಕುಸಲ್ದ ಅಕ್ಕ ಪಂಡ ದುರ್ಗ ಅಕ್ಕ ಅವನದುಲ್ಲೇರಿ ಅತ್ತಿ ಗುರು ಒಂಜಿ ಕಮೆಂಟ್ ಮಾಡಲಿ ಪೋಲಿ ಬಕ್ಕ ತೂಪೇನು ಒಂಜಿ 2 ವೀಡಿಯೋ ತೂದಿತ್ತೆ ಡ್ಯಾನ್ಸ್ ತಪ್ಪುರ ಅಪ್ಪಗ ಮಸ್ಸಮಾಯನು ಕೂಡ ವೀಡಿಯೋ ಪಾಡ್ದಾರ. ಸಂಜೀವ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಶಾಂತಿ ಕೋತಿ ಕನ್ನಡದಲ್ಲಿ ಮೆಸೇಜ್ ಮಾಡು ಕೋತಿ ಅಂತ ಹೇಳ್ತಾ ಇದ್ದಾರೆ. ಇದು ಕೋತಿಗೆ ತುಳು ಬರ್ಪುಜಿ ಶಾಂತ ಸಿಸ್ ಕೋತಿಗೆ ತುಳು ಬರ್ಪುಜಿ ಕನ್ನಡದಲ್ಲಿ ಯಾಕೆ ಆಯ್ತಾ ಮೆಸೇಜ್. ಶಾಂತ ಸಿಸ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಗುರುವೇ ನಿನ್ನಾಟ ಬಲ್ಲವರ್ಯಾರೋ ನಾಟ ಬಲ್ಲವರ್ಯಾರು. ಕನ್ನಡ ಕೋತಿ ಹೌದೌದು ಇದು ಕನ್ನಡ ಕೋತಿಯಾ. ಇದಕ್ಕೆ ನಾವು ತುಳು ಮಾತಾಡಿದ್ರೆ ಅರ್ಥ ಕೂಡ ಆಗುದಿಲ್ಲ. ಸಂಜೀವ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಐಕ್ ಬರಂದಿನ ಡ್ಯಾಂಡ್ ಶಾಂತ ಸಿಸ್ ಐಕ್ ಬರಂದಿನ ಡ್ಯಾಂಡ್ಗೆ ಐಕ್ ಅರ್ಥ ಬಿಡಿ ಶಾಂತ ಸಿಸ್ ಕೋತಿಗೆ ಅರ್ಥ ಆಗ್ತದೆ ಕನ್ನಡ. ಸಪೋರ್ಟಿಂಗಲ್ಲಿದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸಂಜೀವ್ ಅವರು. ಥ್ಯಾಂಕ್ ಯು ಸಂಜೀವ್ ಅವರು ಥ್ಯಾಂಕ್ ಯು. ఇంకో గురువులనే ఎన్నును గురువులనే వీడియో తూవందిని. ಥ್ಯಾಂಕ್ ಯು ಸಂಜೀವ್ ಅವರು ಥ್ಯಾಂಕ್ ಯು ಸೋ ಮಚ್. ಈ ಸತ್ಯ ಪಂಡರಿಯೇ ವೀಡಿಯೋ ತೂಯಿನ ಅಪ್ಪಗ ಪಂಡ ಯಾನಿಯೇ ಎಲ್ಲೇ ಉಪ್ಪುನಾಗ ಪರದಿತ್ತಾರೆ ಅತ್ತಿ ಈರು ಸತ್ಯ ಪಂಡರಿಯೇ ವೀಡಿಯೋ ತೂಯಿನ ಅಪ್ಪಗ ಪಂಡ ಯಾನ್ ಎಲ್ಲೇ ಉಪ್ಪುನಾಗ ಬರೋದು ಅತ್ತಿ 2 ವೀಡಿಯೋ ತೂತೀನ ಅಪ್ಪಗ ಪಂಡ ಇತ್ತೆತ್ತು ಎಲ್ಲಿ ಉಪ್ಪುನಾಗ ಅತ್ತು ಅಪ್ಪಗ ಈರೆಂಕ ಸಬ್ಬು ಕೊರಿಯರತ್ತೆ ಅಪ್ಪಗ ತೂತೆ ಅಪ್ಪಗೆ ಏನು ವೀಡಿಯೋ ತೂದು ಕನೆಕ್ಟ್ ಆಯ್ನತ್ತೆ ಅಂಚ. ಶಾಂತಿ ಕೋತಿ ಕನ್ನಡದಲ್ಲಿ ಕಮೆಂಟ್ ಮಾಡಿ ಅವಾಗ ಗೊತ್ತಾಗ್ತದೆ ಅಂತ ಹೇಳ್ತಾ ಇದ್ದೆ. ನೀವು ಗದ್ದೆಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ಅದು ಯಾವಾಗ? ಅದು ನಮ್ಮ ಇಲ್ಲಿ ಮನೆ ಹತ್ರ ಮನೆ ಸ್ವಲ್ಪ ದೂರ ಕೆಸರು ಗದ್ದೆಯಲ್ಲಿ ನಮ್ಮದು ಇದಿತ್ತು ಪ್ರೋಗ್ರಾಮ್ ಇತ್ತು ಅಲ್ಲಿ ಮಾಡಿದ್ದು ಅದು. ಓಕೆ ಬಾಯ್ ರೀ ಸಿಸ್ಟರ್ ಅಂತ ಹೇಳಿದ್ರೆ ಸಂಜೀವ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮದು ಲೈವ್ ಇದ್ದರೆ ಹೇಳಿ ಬಂದು ನಾವು ಸಪೋರ್ಟ್ ಮಾಡ್ತೇವೆ ಆಯಿತಾ. ಗುರು ಕೋತಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕೋತಿ ಆಗಿ ಹೋಗಿದೆ ಮಾರ್ರೆ. ಮಂಗಳೂರು ಹುಡುಗಿ ಹಾಯ್ ಮಂಗಳೂರು. ಸ್ಯಾಂಡಲ್ವುಡ್ ವೆಲ್ಕಮ್ ವೆಲ್ಕಮ್. ಒಂದು ಲೈಕ್ ಕೊಡಿ ಸ್ಯಾಂಡಲ್ವುಡ್ಡು. ಪ್ರದೀಪ್ರು ಅಂತ ಹೇಳ್ತಾರೆ. ಸಂಗೀತಕ್ಕ ತೆಲ್ಪುಡು ಸೂಪರ್ ಹೆಂಚಿನ ಸೂಪರಿ ಗುರು ಪ್ರದೀಪ್ ಕೇಳಕ ತಿಳಿಕ್ಯಾರು ಅಕ್ಕ ನನ್ನ ತೂಬೇರೆ ಟೈಮ್ ತಿಕ್ಕುವೆ ಅತ್ತಿ ಗುರು ತೂಪೆ ಗುರು ತೂಪೆ ಬಕ್ಕಾಯ ಅಂತ ತೂಪೆ ಇನ್ನು ತೂವಡೆ ಆಪುಡಿರನ ಇಚಿನ ಕೂಡ ಎಲ್ಲ ಇರು ಬರೋಚೆ ಬರ್ರೆ ಲೈವ್ಗೂ. ಕೋತಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ರವಿ ಅವರು ಅದು ಯಾವ ಹಬ್ಬ ಹೇಳಿ ಬರ್ತೀವಿ ನಾವು ನೋಡೋಕ್ಕೆ. ಅದು ಹಬ್ಬ ಅಲ್ವಾ ರವಿ? ಅದು ಕೆಸರು ಗದ್ದೆ ಆಟ ಕೆಸರು ಗದ್ದೆ ಆಟ ಅದು ವರ್ಷಕ್ಕೆ ಒಂದು ಸಲ ಇರುವುದು. ಅದು ಈ ಟೈಮಲ್ಲಿ ಇರ್ತದೆ ಜುಲೈ ತಿಂಗಳಲ್ಲಿ ಅಂತ. ಅದು ನಮ್ಮ ಕಡೆ ಮಂಗಳೂರಿನಲ್ಲಿ ತುಂಬ ಕಡೆ ನಡೀತದೆ ಕೆಸರು ಗದ್ದೆ ಆಟ ಅಂತ. ಒಂದೊಂದು ಊರಿನಲ್ಲಿ ಒಂದೊಂದು ಇದು ಮಾಡ್ತಾರೆ. ಈಗ ನಮ್ದೀಗ ಸುರತ್ಕಲ್ ಆದರೆ ಇನ್ನೊಂದು ವಾಮಂಜೂರು ಆದರೆ ಅಲ್ಲಿ ಮಾಡ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾರೆ. ಅದು ಹಬ್ಬದ ಥರನೇ ಆಗ್ತದೆ ಮಾತ್ರ ಒಂದೇ ದಿವಸ ಮಾತ್ರ. ಮಂಗಳೂರು ಹುಡುಗಿ ನಿಮ್ಮ ಕಡೆ ಮೀನುಗಳು ಸೂಪರ್ ತಾನೆ? ಹೌದೌದು ಮೀನು ಹೆಲ್ಪ್ ಮಾಡ್ತೀರಾ? ಮೀನು ಮಾತ್ರ
ತಂದುಕೊಳ್ಳಿಕ್ಕೆ ಆಗುವುದಿಲ್ಲ, ರೇಟ್ ಜಾಸ್ತಿ ಉಂಟು. ಮೀನು ಮಾತ್ರ ತಂದುಕೊಳ್ಳಿಕ್ಕೆ ಆಗುವುದಿಲ್ಲ. ಯಾರದು ಸ್ಯಾಂಡಲ್ವುಡ್ ಅವರೇ ಅಕ್ಕ ಪ್ರಾಮಿಸ್ ಕೊರ್ಲಿ ಅಂದಂದು ಇನಿತೂಪೆ ಗುರು ಈ ವಿಡಿಯೋ ಕಮೆಂಟ್ ಮಾಡಲಿ ತೂಪೆ ಇನಿ ತೂಡೆ ಹಾಕೊಟ್ಟು ಮಾರೆ ಗುರು. ಕೆಸರು ಗದ್ದೆ ಕಬ್ಬಡಿನ ಅಂತ ಹೇಳ್ತಾ ಇದ್ದಾರೆ. ಕಬಡ್ಡಿ ಅಲ್ಲ ಇದಿರ್ತದೆ, ಅದು ಟಗಫರ್ ಇರ್ತದೆ, ಮತ್ತೆ ವಾಲಿಬಾಲ್ ಅದೆಲ್ಲ ಥ್ರೋಬಾಲ್ ಎಲ್ಲ ಇರ್ತದೆ. ಥ್ರೋಬಾಲ್ ಇರ್ತದೆ, ವಾಲಿಬಾಲ್ ಇರ್ತದೆ ಕೆಸರು ಗದ್ದೆಯಲ್ಲಿ, ಮತ್ತೆ ಟಗಫರ್ ಇರ್ತದೆ. ಗಂಡಸರಿಗೆ ಹೆಂಗಸರಿಗೆ ಬೇರೆ ಬೇರೆ ಗೇಮ್ಸ್ ಎಲ್ಲ ಇರ್ತದೆ, ಮಕ್ಕಳಿಗೆ ಗೇಮ್ಸ್ ಇರ್ತದೆ. ಅಕ್ಕ ಎಂಕ್ಲೇನ ಊರಿಗೂ ಬಲೆಯೇ ಕೆಸಡು ಒಂಜಿ ದಿನ ಅಂದಿ ಗುರುಪ್ರದೇಪ ಕೆಸಡು ಒಂಜಿ ದಿನ ಎಂಕಲ್ಲ ಉರುಡಾಂಡಿ ಕೆಸಡು ಒಂಜಿ ದಿನ ಅದು ಮುಗ್ದೋಯ್ತು ಅಲ್ಲೇ. ಹೌದು ರವಿ ಅವರೇ, ಮುಗಿದೋಯ್ತು. ನೀವು ಮುಗ್ದೋದ್ಮೇಲೆ ಕೇಳಿದ್ರೆ ಆಗ್ತದ? ಅದು ಮಳೆಗಾಲದಲ್ಲಿ ಇರ್ತದೆ, ವರ್ಷಕ್ಕೆ ಒಂದು ಸಲ ಅದು ಮಾಡೋದು. ನೋಡಿ ಸ್ಯಾಂಡಲ್ವುಡ್, ನಿಮ್ಗೆ ಎಂತ ಮೀನು ಬೇಕಾ ನೋಡಿ, ಗೋಪಾಲ್ ಅವರು ಕೊಡ್ತಾರೆ ಆಯ್ತಾ. ಪರವಾಗಿಲ್ಲ, ಮೀನು ಬೇಕು. ಎಷ್ಟು ಅಮೌಂಟು? ಇದು ನೋಡಿ, ನಿಮ್ಮ ಹಿಂದೆ ಗೋಪಾಲ್ ಅವರಿದ್ದಾರೆ, ಸ್ಯಾಂಡಲ್ವುಡ್ ಅವರೇ, ಅವರ ಹತ್ರ ಕೇಳಿ, ಅವರು ಮೀನು ಮಾರುದೇ ಅವರು. ಹೌದು, ಗದ್ದೆಯಲ್ಲಿ, ಅದು ಭತ್ತ ಎಲ್ಲ ಹಾಕುವ ಗದ್ದೆಯಲ್ಲಿ ಕೆಸರು ಗದ್ದೆ ಆಟ ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆಲ್ಲ. ಕೆಸರು ಗದ್ದೆಯಲ್ಲಿ ಮಕ್ಕಳು ಆಡೋದು ಚಂದ, ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ, ಬೆಳಿಗ್ಗೆಯಿಂದ ರಾತ್ರಿ 7 ಗಂಟೆ ತನಕ ಇರ್ತಾರೆ ಕೆಸರಲ್ಲಿ. ಮತ್ತೆ ಮೊಸರು ಕುಡಿಕೆಗೆ ಇದು ಮಾಡ್ತಾರಲ್ಲ, ಕರ ಎಲ್ಲ ಕಟ್ತಾರಲ್ಲ, ಅದು ಹೊಡಿಲಿಕ್ಕುಂಟು. ಮೊಸರು ಕುಡಿಕೆ ಹಾಗೆ ಮಾಡಲಿಕ್ಕುಂಟು, ತುಂಬ ಉಂಟು, ಚೆಂದ ಆಗ್ತದೆ. ನಾನು ವಿಡಿಯೋ ನಾನು ಇದು ಎಡಿಟಿಂಗ್ ಆಗಲಿಲ್ಲ, ಹಾಕ್ತೇನೆ ಒಮ್ಮೆ, ಇನ್ನು ತುಂಬ ದಿನ ಆಗ್ಬೋದು ಹಾಕುವಾಗ. ಎಲ್ಲ ಹಾಕ್ತಾರೆಯಾ ಗೋಪಾಲರ ಪಲ್ಲೆ ದುರ್ಗ ಸಿಸ್ ಮೀನು 6 ಕೊರುವೇರು ಅಂದಿಗೆ 6 ಕೊರ್ಪೇರಿಗೆ ನಾ ಈ ಸ್ಯಾಂಡಲ್ವುಡ್ಗೂ ಬೋರ್ಡದು ನಿನಗೆ ಗೊತ್ತು. ಅಕ್ಕಿ ಕೊಟ್ರಪ್ಪ ಅವರು, ಅಕ್ಕಿ ಕೊಟ್ರಪ್ಪ, ಒಂದು ಲೈಕ್ ಕೊಟ್ರಪ್ಪ. ಕೋತಿ, ಹೌದೌದು ಅಕ್ಕಿ ಅವರಿಗೆ ಕೋತಿ ಇದೆ ಇಲ್ಲಿ. ಒಲ್ಪ ಪನದಲ್ಲಿ ಓವಿ ಹೇಮಂತ್ ಅವ ಆಂಡಿ ಹೇಮಂತ್. ಯಾರಲ್ಲಿ ಕೆಸರು ಗದ್ದೆಯಲ್ಲಿ ಕೆಸರು ಇರುತ್ತದೆ. ಹೌದು ಪ್ರಸಾದಣ್ಣ, ಕೆಸರು ಗದ್ದೆಯಲ್ಲಿ ಕೆಸರೇ ಇರುವುದಲ್ಲ, ಆಟ ಆಡಲಿಕ್ಕೆ ಚೆಂದ ಆಗ್ತದೆ ಕೆಸರಲ್ಲಿ ಅಲ್ವಾ ಪ್ರಸಾದಣ್ಣ? ನಿಮ್ಮ ಕಡೆ ಇಲ್ವಾ ಪ್ರಸಾದಣ್ಣ? ಬಾಯ್, ನನಗೆ ಕೆಲಸ ಇದೆ, ಮತ್ತೆ ನಾಳೆ ಸಿಗುವ ಸಂಗೀತ. ಓಕೆ ಕೋತಿ, ಥ್ಯಾಂಕ್ ಯು ಸೋ ಮಚ್ ಆಯಿತಾ ಕೋತಿ, ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ನಂಬರ್ ಕೊಡಿ ಅಂತ ಹೇಳ್ತಾ ಇದ್ದೆ. ಗೋಪಾಲ, ನಿಮ್ಮದು ನಂಬರ್ ಕೊಡಿ, ಆ ಸ್ಯಾಂಡಲ್ವುಡ್ಗೆ ಮೀನು ಎರಡಾಳಲ ಪಂಡ ಏರು ಬರುವರ ಇರೇಗ ವೀಡಿಯೋ ತೂವೇರೆ ಟೈಮ್. ಅಯ್ಯೋ ಗುರು ಅಂದಿಯೇ ಗುರು ಎಂಕ್ ಟೈಮೇ ದಿಕ್ಕುಜಿಯ ವೀಡಿಯೋ ತೂವೇರೆ ಅಣ್ಣ. ಈರ್ನೊಂಜಿ ವೀಡಿಯೋ ತೂಪೆಂಗಳು ಇನಿ ಈ ವೀಡಿಯೋ ತೂವೋಡೆ ಇರ್ನ ದಾದೇತ ವೀಡಿಯೋ ಪಾಡ್ದಾರೆ ಪಲ್ಲೆ ತೂದಿತ್ತಡೆ ತೂಪುಜಿ ವೀಡಿಯೋ ತೂದಿತ್ತನ ತೂವಂದಿನ ವೀಡಿಯೋ ತೂಪೆ ಎಲ್ಲಿ ಪಿರೋಡುನು ಶಾಂತ ಶಿಸ್ಸು ಕೆಸರು ಗದ್ದೆಯಲ್ಲಿ ಪಿರೋಡೊಂದಿತ್ತೇರಿಗೆ ಅನ್ನಿ ಶಾಂತ ಶಿಸ್ಸು. ಅಕ್ಕ ಕರ ಕಟ್ಟುದು ಹೇಗೆ? ಮಡಿಕೆ ಅಲ್ಲ. ಅಯ್ಯೋ ಪ್ರದಿಯವರೇ, ಎಂತದ ಪ್ರದಿಯವರೇ, ಒಂದು ನಾನು ಹೇಳಿದ್ದಕ್ಕೆ ಕರ ಅಂತ ಹೇಳಿದ, ಅದು ನಮ್ಮ ಭಾಷೆಯಲ್ಲಿ ಕರ ಅಲ್ವಾ ಪ್ರದಿಯವರೇ? ಅದು ಮಡಿಕೆ ಮೊಸರು ಕುಡಿಕೆ, ಗೊತ್ತಾಯ್ತಾ? ಮೊಸರು ಕುಡಿಕೆ ಕರ ಮೇಲೆ ಹೋಗಿ ಕಟ್ಟುದು ಹಗ್ಗಕ್ಕೆ. ಪೂರ್ತಿ ವಿಡಿಯೋ ಮಾಡಿ ಹಾಕಿದ್ದೀರಾ? ಹಾಕ್ತೇನೆ ರವಿಯವರೇ, ಪೂರ್ತಿ ವಿಡಿಯೋ ಮಾಡಿ ಹಾಕ್ತೇನೆ. ಈಗಲ್ಲ, ಸ್ವಲ್ಪ ದಿನ ನನಗೆ ಟೈಮ್ ಇಲ್ಲ ಈಗ ಎಡಿಟಿಂಗ್ ಮಾಡಲಿಕ್ಕೆ. ಎಡಿಟಿಂಗ್ ಮಾಡಬೇಕಲ್ಲ, ವಾಯ್ಸ್ ಕೊಡಬೇಕು. ವಿಡಿಯೋ ಎಲ್ಲ ಉಂಟು, ಡಿಲೀಟ್ ಆದರೆ ಹೋಯ್ತು ಮತ್ತೆ. ಹಾಗೆ ಮೀನು ಬೇಕು, ನಿಮ್ಮ ನಂಬರ್ ಕೊಡಿ. ಹೌದಾ? ಸ್ಯಾಂಡಲ್ವುಡ್ಡು ಇಲ್ಲಿ ನೋಡಿ, ಅಲ್ಲಿ ಕೋತಿ ನಂಬರ್ ಕೊಟ್ರಲ್ಲ, ಆಗ ನೋಡಿ, ಇದುವೇ ನಂಬರ್ ಸ್ಯಾಂಡಲ್ವುಡ್ಡು. ಇದು ನಂಬರ್ ಸೇವ್ ಮಾಡಿ ಇಡಿ ಆಯಿತಾ? ಗೋಧಿ ಯಾವ ದಾಯಿ ನೋಡಿ, ಗೋಪಾಲ ಕೂಡ ನಂಬರ್ ಕೊಟ್ಟರು. ಮೀನು ಬೇಕಾದರೆ ಇವರ ನಂಬರ್ ತಗೊಳ್ಳಿ. ಸ್ಯಾಂಡಲ್ವುಡ್ಡು 1 kg ಮೀನು ಎಷ್ಟು? 1 kgಗೆ 400 ಬಂಗುಡೆಗೆ 400 ಆಯಿತಾ? ಅದೇ ಎಂದಿ ಗೋಪಾಲ, 1 kg ಮೀನಿಗೆ ಎಷ್ಟು ಪಲ್ಲೆ? ನಮ್ಮ ಕಡೆ ಎಲ್ಲ 400, ಮತ್ತು ನೀವು ಅಲ್ಲಿಂದ ಬರೋದಲ್ಲ, ನಿಮಗೆ 500 ಆಗ್ತದೆ. ನಾನೇ ಪ್ರಸಾದ್ ಬ್ರೋ ಬರೋದಿಲ್ಲ, ನಂಬರ್ ಬೈದು ನನ್ನ. ಇಲ್ಲಿ ಗೋಪಾಲ ಅವರು 300ಕ್ಕೆ ಕೊಡ್ತಾರಂತೆ ಮಾರ್ರೆ.
ಶಾಂತ ಸಿಸ್ ಅಂತ ಹೇಳ್ತಂದುಲ್ಲೇರು ಓಕೆ ಅಂತ ಹೇಳ್ತೇವೆ ನೋಡಿ. ನಂಬರ್ ನೋಟ್ ಮಾಡ್ಕೊಳ್ಳಿ ಸ್ಯಾಂಡಲ್ವುಡ್ ಅವರೇ. ಗೋಪಾಲದ ನಂಬರ್ ಉಂಟು, ಮತ್ತು ನಮ್ಮದು ಕೋತಿದ ನಂಬರ್ ಉಂಟು. ಮೀನು ಬೇಕಾದರೆ ಅವರೆಲ್ಲ ನಿಮಗೆ ಪಾರ್ಸಲ್ ಮಾಡ್ತಾರೆ. ಮೀನನ್ನು ಪಾರ್ಸಲ್ ಮಾಡಿದರೆ ಜಾಸ್ತಿ ಆಗ್ತದೆ. ನೀವು ಇದು ಕೊಡಿ ಅವರಿಗೆ, ಅಡ್ರೆಸ್ ಕೊಡಿ. ಈಗ ಇಲ್ಲ ನಾಳೆ, ಈಗ ಇಲ್ಲ. ಒಂಜಿ ಸಾಂಗ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಸಾಂಗು ಪನ್ಪಿನ್ ಮಾರ್ರೆ. ಮಂದರ ಸಿಸ್ ಬರ್ತೀರಾ? ಹಾಯ್ ಬರೋದಿಲ್ಲೇರು ಸಾಂಗ್ ಪನ್ನೋಡಿಗೆ ಎತ್ತ ಮಾರೆ. ಸಾಂಗ್ ಈ ಸಾಂಗ್ ಡೈಜಿ ಮಾರ್ರೆ. ನಾನಿನ್ನ ಕನಸಿಗೆ ಚಂದಾದಾರನು, ಚಂದ ಬಾಕಿ ನೀಡನು, ಬಂದೇ ಬರುವೆನು. ನಾನೇರ ಹೃದಯದ ವರದಿಗಾರನು, ನಿನ್ನ ಕಂಡ ಕ್ಷಣದಲ್ಲೇ ಮಾತೆ ಮರೆವೆನು. ನುಡಿಸು ನೀ ಕಿನ್ನರೆ, ಹೇಳಿ ಕೇಳಿ ಮೊದಲೇ ಚೂರು ಪಾಪಿ ನಾನು. ಮಿಂಚಾಗಿ ನೀನು ಬರಲು ನಿಂತಲ್ಲಿ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆ ಕಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಮಂದರ್ಸಿಸ್ ಹಾಯ್ ಅಂತ ಹೇಳ್ತಾರೆ. ಹಾಯ್ ಮಂದರ್ಸಿಸ್, ವೆಲ್ಕಮ್. ರವಿ ಅವರೇ ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡಿದೆ, ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಶಿವ ಅವರೇ ನೀವು ಗಿಫ್ಟ್ ಕೊಟ್ಟರೆ ವಿಡಿಯೋ ಕಮೆಂಟ್ ಹಾಕಿ ಆಯ್ತಾ. ಮಂದರ್ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮಂದಾರಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ಆರ್ಡರ್ ಗೋಪಾಲ ಅಂತ ಹೇಳ್ತಾ ಇದ್ದಾರೆ. ಹೌದು, ನೀವು ದೂರ ಇದ್ರೆ ಮತ್ತೆ ಏನು ಮಾಡೋದು, ಆನ್ಲೈನ್. ಅರೆ ಪಾರಿವಾಳ ನಂಬರ್ನ ದಾಯೇ ತೆಪ್ಪು, ಪಾರಿವಾಳ ನಂಬರ್ ದಾಯಿ ತೆಪ್ಪು ಗೈ ಅವ್ರು ಮೀನು ಕದ್ದು ಕೊರ್ಪೇರಿಗತ್ತೆ. ರವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಗೋಪಾಲ್ ಭಾರಿ ಮೀನು ಮಾಡ್ತಿ ಅಂತ ಹೇಳ್ತಾ ಇದ್ದಾರೆ. ಮಂದರ ಸಿಸ್ ಕೋತಿ ಗೋಪಾಲ್, ಹೌದೌದು ಕೋತಿ ಮತ್ತು ಗೋಪಾಲ್ ಇಬ್ಬರದು ನಂಬರ್ ತಗೊಳ್ಳಿ ಆಯ್ತಾ. ಒಬ್ಬರು ಮೀನು ಕೊಡೋದಿದ್ರೆ ಇನ್ನೊಬ್ಬರು ಮೀನು ಕೊಡ್ತಾರೆ ಆಯ್ತಾ. ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ರವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ರವಿ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ಮಂದಾರ ಅವರು ಬಂದಿದ್ದಾರೆ. ಹೌದೌದು ಮಂದಾರ ಅವರು ಬಂದಿದ್ದಾರೆ. ನೀವು ಹೋದ್ರಾ ನಿನ್ನೆ ಸುನಿಲ್ ಅವರೇ ಮಂದಾರ ಸಿಸ್ನ ಲೈವಿಗೆ? ಆನ್ಲೈನ್ ಡಿನರ್ ಎಲ್ಲ ನನಗೆ ಗೊತ್ತಿಲ್ಲ ಮಾರಾಯರೆ ಅಂತ ಹೇಳ್ತಾ ಇದ್ದಾರೆ. ಮಂದರ ಸಿಸ್ ಕೋಡೆ ಲೈವ್ಡ್ ದಾದಾ ಅಂಡ್ ಸರಿ ಪನ್ಲೆ ಎಂಕ್ ರಾಹುಲ್ ದಾದಾ ಕಮೆಂಟ್ ಮಲ್ದೆ ಪಂದಕೇನೊಂದು ಲೇರು ಸುನಿಲ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸಮನ್ಯು ಅವ್ರು ಬಂದರು. ಹಾಯ್ ಸಮನ್ಯು, ವೆಲ್ಕಮ್. ಒಂದು ಲೈಕ್ ಕೊಡಿ ಸಮನ್ಯು. ಆರ್ಡರ್ ಗೋಪಾಲ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಎಲ್ಲಿಗೆ ಹೋಗಿದ್ದು ಮಾರಾಯ್ತಿ, ಕಾಣಲಿಲ್ಲ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಇನ್ ಮೈಸೂರು ಗೋಪಾಲ್. ಓ ಮೈಸೂರಾ, ಹಾಗಾದರೆ ನೀವು ನಮ್ಮ ಪಾರಿವಾಳನನ್ನು ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಸ್ಯಾಂಡಲ್ವುಡ್ಡು ರಂಜಿತಾ ಎಮ್ಮ ನಗ್ತಾ ಇದ್ದಾರೆ. ದಾದಿ ಬೊಕ್ಕ ಏಪಲೆನ ಲೈವ್ ಕೋರಿ ಕಟ್ಟ ಆಪಿನ ಮಾರೆ ಬೆಚ್ಚ ಆಪುಡು ಬರೋದಿಲ್ಲೇರು. ರಫೀಕ್ ಅವರು ಆಯ್ತಾ ಅಂತ ಟೀ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಟೀ ಅಲ್ಲದು ತೋಡಿನಲ್ಲಿ ಯಾಕೆ ಮುರ್ಕಲಿಕ್ಕೆ ಹೋಗಿದ್ದ ಮಂದಾರಕ್ಕ ಅಂತ ಹೇಳಿದೆ. ಪುಟ್ಟು ಹಾಯ್ ಸಂಗೀತಕ್ಕ ಅಂತ ಹೇಳಿದೆ. ಪುಟ್ಟು ಒಂದು ಲೈಕ್ ಕೊಡಿಯ ಪುಟ್ಟು ಅಪರೂಪ ಆಗಿದ್ದಾರೆ ಬಾರಿ. ಸುನಿಲ್ ಪೂಜಾರಿ ಅವರು ಹೋಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇದೀನಿಯಾ ಗೋಪಾಲ, ಪವರ್ ಇಲ್ಲ ಅದಕ್ಕೆ ಯಾರ ಲೈವ್ಗೆ ಹೋಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂದಾರಕ್ಕ ನಾನು ಎಂತಾದರೂ ಜಗಳ ಮಾಡಿದ್ದೇನಾ ಅಂತ ಕೇಳ್ತಾ ಇದ್ದಾರೆ. ಲಕ್ಕಪ್ಪ ಒಂದು ಲೈಕ್ ಕೊಡಿ. ಮಂದಾರ ಮಂಗಳೂರು ಟು ಮಂಗಳೂರು ಅಲ್ವಾ? ಹೌದು ಮಂಗಳೂರು ಟು ಮಂಗಳೂರು ಅವರು. ಪಾರಿವಾಳ ಯಾರು? ಪಾರಿವಾಳ ಅವರೆಯಾ? ನಿಮಗೆ ನಂಬರ್ ಕೊಟ್ಟಿದ್ದಲ್ಲ ಕೋತಿ ಅದು. ಬತ್ತುಂಡು ಒಂಜಿ ಅಂದಿಯೇ ಒಂಜಿ ಬರ್ಪುಣು ಎಂಜಿ ಬರ್ಪುಣು. ಅವರ ಥರ ಬೇಡದ ಪದ ಬಳಕೆ ಇಷ್ಟ ಆಗಲ್ಲ ಗೋಪಾಲ ಅಂತ ಹೇಳ್ತಾ ಇದ್ದಾರೆ. ಅಂದಿಯೇ ಗೋಪಾಲ ಅಂದವು. ಸಿಸ್ಟರ್ ಟೀ ಆಯ್ತು ಅಂತ ಕೇಳಿದೆ. ರಫೀಕ್ ಅವರ ಟೀ ಆಗಿದೆ. ಒಂದು ಲೈಕ್ ಕೊಡಿ ಆಯ್ತಾ. ಸಬ್ ಆಗದಿದ್ರೆ ಸಬ್ ಆಗಿ ಆಯ್ತಾ. ಕೋತಿನಾ ಪಾರಿವಾಳ ಅಂತ? ಹೌದದು ಕೋತಿನೇ ಪಾರಿವಾಳನೇ ಕೋತಿ ಆಯ್ತಾ. ನಂಬರ್ ಕೊಟ್ರಲ್ಲ, ಸೇವ್ ಮಾಡಿ ಇಟ್ಟುಕೊಳ್ಳಿ ಮಾರ್ರೆ. ಮಾತಾಡ್ತಾರೆ ಅವರು. ಹೌದು ನನಗೂ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಓಕೆ ಅಂತ ಹೇಳ್ತಾ ಇದ್ದಾರೆ.
ಯಾಲ ಬಕ್ಕ ಬರ್ತೀನಿ ಮಂದಾರ ಸಿಸ್. ನಾನು ಮತ್ತೆ ಬಂದದ್ದು ಗಲಾಟೆ ಆಗ್ತಾ ಇತ್ತಲ್ಲ, ನಾನು ಮತ್ತೆ ಸೀದಾ ಬಂದೆ. ಗೋಪಾಲ ಇದ್ರಲ್ಲ, ಗೋಪಾಲ ಇದ್ರು. ಮತ್ತೆ ನೀವು ಯಾವಾಗ ಎಂಡ್ ಮಾಡಿದೆ ಅಂತ ಗೊತ್ತಿಲ್ಲ. ಅವರು ನಂಬರ್ ಕೊಟ್ಟಿದ್ದು ಮೀನುಗ ಅಂತ ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನೀವು ಅವರ ನಂಬರ್ ಕೊಟ್ಟರು, ನೀವು ಮಾಡಿ ಕೇಳಿ. ನಿಮಗೆ ಮಾತಾಡ್ಲಿಕ್ಕೆ ಇಷ್ಟಿದ್ರೆ ಮಾತಾಡ್ಬೋದು, ಅವ್ರು ಮಾತಾಡ್ತಾರೆ ಪಾರಿವಾಳ. ಇನ್ನೊಂದು ಹೆಲ್ಪ್ ಮಾಡ್ತೀರಾ ಸ್ಯಾಂಡಲ್ವುಡ್? ಎಂತ ಹೆಲ್ಪ್ ಹೇಳು, ಆದ್ರೆ ಮಾಡ್ತೇವೆ. ನಮಗೆ ಉತ್ತರ ಕರ್ನಾಟಕ ಮಾತಾಡು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದ ಎಂತ ಮಾತಾಡು ನನಗೆ ಗೊತ್ತಿಲ್ಲ ಮಾರೆ. ಹೆಂಗಿದ್ದೀರಪ್ಪ, ಚೆನ್ನಾಗಿದ್ದೀರಾ? ಹಾಗೆಯಾ? ನನಗೆ ಬರುದಿಲ್ಲವ ಉತ್ತರ ಕನ್ನಡ. ನಮ್ಮ ಮಂದಾರ ಸಿಸ್ಗೆ ಬರ್ತದೆ. ನಮ್ಮ ಮಂದಾರ ಸಿಸ್ ಉತ್ತರ ಕರ್ನಾಟಕದವರು. ಅದೇ ತಂದೆ ಬರ್ತೀನಿ. ನಾವು ಟುಗೆದರ್ ಲೈವ್ಗೆ ಬರ್ತೇವೆ ಆಯಿತಾ. ಇದು ನನ್ನ ತಂಗಿ, ನಾನು ಮತ್ತು ನನ್ನ ತಂಗಿ ಟುಗೆದರ್ ಲೈವ್ಗೆ ಬರ್ತೇವೆ ಒಂದು ದಿನ ಆಯಿತಾ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕಾಯ್ತಾ. ಸಂಧ್ಯಾ ಶರದ್ ಬ್ಲಾಗ್ ಅಂತ ಇದೆ, ಅದರಲ್ಲಿ ನಾವು ಟುಗೆದರ್ ಲೈವ್ಗೆ ಬರ್ತೇವೆ ಆಯ್ತಾ. ನೀವು ಬಂದು ಸಪೋರ್ಟ್ ಮಾಡಿ ಆಯ್ತಾ ಎಲ್ಲರೂ ಕೂಡ. ಮಂದಾರ ಅವರೇ ಟೀ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಭೀಮರಾಯ ಅವರೇ ಒಂದು ಲೈಕ್ ಕೊಡಿಯಪ್ಪ. ಭೀಮರಾಯ ಒಂದು ಲೈಕ್. ಶಾಂತಸಿಸ್ ಕೋಡೆ ಅನ್ನ ಮೇಗೆ ರಾಹುಲ್ ನಾನು ಬ್ಲಾಕ್ ಮಾಡ್ತೀನಿ. ಬ್ಲಾಕ್ ಮಾಡ್ತಾರೆ ರಾಹುಲ್ನು. ಓ ಮುರಾಣಿ ಒಂದಿನ ದಾದ ನಾ ಬ್ಲಾಕ್ ಮಾಡ್ತೀನಿ ಕೊಡತ್ತೆ. ಯಾನು ನಮ್ಮಿ ಸಿಸ್ನ ಲೈವ್ಡು ಮಸ್ತ್ ಪಂಡ ಯಾನ್ ನನ್ನ ಚಾನಲ್ ಡಿಲೀಟ್ ಮಾಡ್ಕೊಂಡು ಪೂರ ಪಂಡಿರಿ ಎಂಡ ಮಂದಾರ ಸಿಸ್ ರಾಹುಲ್ ಐಕ್ಯಾನ್ ಪಂಡೆ ಡಿಲೀಟ್ ದಾಯ ಮಲ್ಪುಣ ಆತು ಬಂಗುಡು ಮಲ್ತಿನ ಚಾನಲ್ ದಾಯ ಡಿಲೀಟ್ ಮಲ್ಪುಣ ಪಂಡೆ ಅನ್ ಲೈವ್ ಇದ್ರೆ ನಾನು ಲಾಸ್ಟ್ ತನಕ ಇರ್ತೇನೆ ಅಂತ ಹೇಳ್ತೆ. ಅವು ಏರು ಓವಿ ಹೇಮಂತ್, ಐ ಆಮ್ ಸಿಂಗಲ್. ಮ್ಯಾಂಗ್ಳೂರಲ್ಲಿ ಒಂದು ಹುಡುಗಿ ನೋಡ್ತೀರಾ ನನಗೆ? ಮ್ಯಾಂಗ್ಳೂರಲ್ಲಿ ಏನು ಗೊತ್ತಾ ಸ್ಯಾಂಡಲ್ವುಡ್ ಹುಡುಗಿ ನೋಡ್ಬೋದು. ವಿಷಯ ಏನಂದರೆ, ಈಗ ಮ್ಯಾಂಗ್ಳೂರಿನ ಹುಡುಗಿಯರಂದರೆ ಲವ್ ಮಾಡಿ ಮ್ಯಾರೇಜ್ ಆಗ್ತಾರಲ್ಲ, ಅದುವೇ ವಿಶೇಷ. ನಿಮ್ಮದು ಯಾವುದು ಅಲ್ಲ, ನೀವು ಎಲ್ಲಿರೋದು ಅಡ್ರೆಸ್ ಎಲ್ಲ ಬೇಕಲ್ಲ ನಮಗೆ ಹುಡುಗಿ ನೋಡಲಿಕ್ಕೆ. ನಿಮ್ಮ ಊರಲ್ಲಿ ಹುಡುಗಿ ಇಲ್ವವ ಸ್ಯಾಂಡಲ್ವುಡ್ಡು? ಹೇಗಿದ್ದೀರಕ್ಕ ಅಂತ ಕೇಳಿದೆ. ನಾನು ಚೆನ್ನಾಗಿದ್ದೀನಿ ಭೀಮರಾಯ್ ಅವರೇ, ನೀವು ಹೇಗಿದ್ದೀರಾ? ಒಂದು ಲೈಕ್ ಕೊಡಿ. ಉತ್ತರ ಕನ್ನಡದ ರೀಲ್ಸ್ ಬರುತ್ತೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ನೋಡಿ, ಮಂದಾರ ಸಿಸ್ ಶಾರ್ಟ್ ವಿಡಿಯೋದಲ್ಲಿ ಎಲ್ಲ ಉತ್ತರ ಕನ್ನಡದ ರೀಲ್ಸೇ ಮಾಡ್ತಾರೆ. ಮಂದಾರ ಸಿಸ್ ನೋಡಿ, ಯಾರೆಲ್ಲ ಅವರಿಗೆ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ಉತ್ತರ ಕನ್ನಡದ ರೀಲ್ಸ್ ಅವರ ಚಾನಲ್ನಲ್ಲಿ ಬರ್ತದೆ, ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಆಯಿತಾ. ತಂಗಿಯ ನಿಮ್ಮ ಅಕ್ಕನ ಥರ ಕಾಣ್ತಾರೆ ಮಾರಾಯರೆ ಅಂತ ಹೇಳಿದೆ. ತಂಗಿಯ ನಂದು ತಂಗಿ, ಅವಳು ತಂಗಿ. ಕೃಷ್ಣ ಪಿಳ್ಳೆಯವರು ಬಂದರು. ಕೃಷ್ಣ ಪಿಳ್ಳೆಯವರು ಒಂದು ಲೈಕ್ ಕೊಡಿಯಾ? ಹೇಮಂತ್ ಚಾನಲ್, ಹೇಮಂತ್ ಅದಂಡು ಸ್ಯಾಂಡಲ್ವುಡ್ ಸೆಲೆಬ್ರಿಟಿ. ನಿಮ್ಮ ತಂಗಿ ನಿಮಗಿಂತ ಸಣ್ಣವರು ಅಲ್ವಾ? ಹೌದೌದು, ನನಗಿಂತ ಸಣ್ಣವಳು ನನ್ನ ತಂಗಿ. ಮಂದಾರ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಹೇಮಂತ್. ಆ ಜನದ ಭಾಷೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ನಿನಗೆ ಮಗಳಿದ್ದಾಳೆ? ಇಲ್ಲ ನನಗೆ ಮಗಳಿಲ್ಲವ. ನನಗೆ ನನಗೆ ಮಗಳಿಲ್ಲ. ಅದು ನನ್ನ ತಂಗಿ ಬಂದದ್ದು, ತಂಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಗಲಾಟೆ, ಪಾರಿವಾಳ ಗಲಾಟೆ, ಪೂರ ಜನಕ್ಕೆ ಎನ್ನ ಲೈವೇ ತಿಕ್ಕಿ ನಂದಿ ಹೇಮಂತನ ಹೇಮಂತನ ರಾಗನೆ ಒಂಜೇ ರಾಗ ಹೇಮಂತನ ಬಕೌರಾಗಲಿಜ್ಜೆ ಹೇಮಂತನ. ಪ್ರದೀಪ್ ಅವರು ಕಾಫಿ ಆಯ್ತಾ ಸಿಸ್ಟರ್ ಅಂತ ಕೇಳ್ತಾರೆ. ಆಗಿದೆ. ಮಂಗಳೂರಲ್ಲಿ ಹುಡುಗಿ ನೋಡಿ, ನಾನು ಮೈಸೂರಾ ಯಾರು ಸ್ಯಾಂಡಲ್ವುಡ್ ನೋಡುವ ಇದ್ರೆ ಹೇಳ್ತೇನೆ ಆಯಿತಾ, ಹುಡುಗಿದ್ರೆ ಹೇಳ್ತೇನೆ ಮಂಗಳೂರಲ್ಲಿ ಆಯಿತಾ. ನನ್ನ ಲೈವ್ ಇದೆ 9 ಗಂಟೆಗೆ ಬನ್ನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಮಂದಾರ ಸಿಸ್ನ ಲೈವ್ ಇದೆ 9 ಗಂಟೆಗೆ. ಅವರು ಉತ್ತರ ಕರ್ನಾಟಕದ ರೀಲ್ಸ್ ಎಲ್ಲ ಮಾಡ್ತಾರೆ ಆಯಿತಾ. ಒಂದು ದಿವಸ ನನಗೆ ಅಂದೆ ಗೋಪಾಲ ಅದು ತಪ್ಪಿ ಬಂದ ಅಂದ ಅವು ಅದು ಆಗ ನಾನಿದ್ದೆ ಗೋಪಾಲ. ಅದು ಅವರಿಗೆ ತಪ್ಪಿ ಅವರು ಮೆಸೇಜ್ ಅದು ಮತ್ತೆ ಬಂದದಲ್ಲ, ಅವರು ಹಾಗೆ ಮೆಸೇಜ್ ನೋಡುವಾಗ ಅವರಿಗೆ ನೀವು ತಪ್ಪಿತಸ್ಥರಂತ ಆಯಿತು, ಅದಕ್ಕೆ ಹೇಳಿದ್ದು ಅವರು. ಹಾಗೆ ಅದು ಅವರಿಗೆ ಸ್ವಲ್ಪ ಇದಾಗಿದೆ, ಅದು ಬೇಕಂತ ಹೇಳಲಿಲ್ಲ ಅವರು ಆಯಿತಾ. ಅದು ಗೋಪಾಲ, ಅದು ನಾನಿದ್ದೆ ಹಾಗೆ ಹೇಳುವಾಗ. ಹುಣಸೂರು ಮೈಸೂರು ಬೆಂಗಳೂರಿಗೆ ಇಲ್ಲ, ಇಲ್ಲಿ ಇದ್ದರು ಮದುವೆ ಆಗಲ್ಲ ಅಂತೆ ಅವರು. ಹೌದಾ? ಅದ್ಯಾಕೆ ರವಿ ಅವರೇ ಮದುವೆ ಆಗಲ್ಲ ಅವರು? ಮಂದಾರ ಓ ನಿನ್ನ ಅಂದ ನಿನ್ನ ಚಂದ ಮಂದಾರ, ಓ ನೋಡೋಕೆ ಕಣ್ಣು ಸಾಲದು ಸಾಂಗ್ ಆಡಿ ಅಂತೇಳಿ. ಅದು ಯಾವುದು
ಅದು ಗೊತ್ತಿಲ್ಲವಾ? ಮಂದಾರ ಮಂದಾರ ಓ ನಿನ್ನ ಅಂದ ನಿನ್ನ ಅಂದ ಮಂದಾರ ಓ ನೋಡೋಕೆ ಕನಸಾಳ ಸಾಂಗ್ ಆಡಿ ಅಂತ. ಅದು ಬರುವುದಿಲ್ಲ ಸಾಂಗ್ ನನಗೆ. ಅದರಲ್ಲಿ ಒಂದು ದೇವರ ನಾಮ ಬರ್ತದೆ, ಕಣ್ಣುಗಳೆರಡು ಸಾಲದ ಅದು ಬರ್ತದೆ. ಅಕ್ಕ ಮನೆಯಲ್ಲಿ ಊಟ ಏನು ಇವತ್ತು? ಚಿಕನ್ ಇವತ್ತು ತಪ್ಪಿ ಬಂದಿದ್ದಲ್ಲ ಮಂದಾರಕ್ಕ, ಅದು 90 ಕುಡ್ದು ನನಗೆ ಹುಡುಗಿ ಏಜ್ 18 23 ಇರಬೇಕು. ಅಯ್ಯೋ ಸ್ಯಾಂಡಲ್ವುಡ್ ಇಲ್ಲಿ 18 23 ಅವರು ಯಾರು ಮದುವೆ ಆಗುದಿಲ್ಲವಾ? ಇಲ್ಲಿ ಮದುವೆ ಆಗಿದ್ರೆ 25 ವರ್ಷದ ನಂತರದವರೆಲ್ಲ ಮದುವೆ ಆಗುದು. ಆಗ ಅವರು ಕಾಲೇಜಲ್ಲಿ ಓದ್ತಾ ಇರ್ತಾರೆ ಮಾರ್ರೆ, ಮಂಗಳೂರಿನ ಹುಡುಗಿಯರು. ಅವರು ಅಷ್ಟು ಬೇಗ ಮದುವೆ ಆಗುದಿಲ್ಲಪ್ಪ ಮಂಗಳೂರಿನ ಹುಡುಗಿಯರು. 25 ಆದರೂ ಆಗಬೇಕು ವರ್ಷ. ನಿನಗೆ ಸಿಗ್ಲಿಕ್ಕಿಲ್ಲ ಮಾರಾಯ ಮಂಗಳೂರಿನಲ್ಲಿ ಸ್ಯಾಂಡಲ್ವುಡ್ಡು. ಅದು 18 23 ಇಲ್ಲ ಇಲ್ಲಿ. ಅಂಜನಪ್ಪ ಅಂತ ಹೇಳ್ತಾ ಇದ್ದಾರೆ, ಹಾಯ್ ಅಂತ ಹೇಳ್ತಾರೆ ಅಂಜನಪ್ಪ ಅವರು. ಅಂಜನಪ್ಪ ಅವರೇ ಒಂದು ಲೈಕ್ ಕೊಡಿ. ಅಂಜನಪ್ಪ ಲೈಕ್ ಕೊಡಿಯಪ್ಪ. ಒಂದು 25. ಹೌದೌದು 25 ನಂತರವೇ ಇಲ್ಲಿ ಎಲ್ಲ ಮದುವೆ ಆಗೋದು. ರಾಹುಲ್ ಮೇಲೆ ನನಗೆ ಬೇಜಾರಿಲ್ಲ, ಆದರೆ ನನ್ನ ತಮ್ಮ ಸುಮ್ಮನೆ ಅವರ ಜೊತೆ ಜಗಳ ಮಾಡೋದು ಬೇಡ ಕಮೆಂಟ್ಸ್ ಮಾಡುವ ಜನ ಸಾಯಿಲಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಅಲ್ಲ, ರಾಹುಲ್ನ ಹತ್ರ ಬೇಜಾರಿಲ್ಲ, ಅವರು ನಮಗೆ ಸಪೋರ್ಟ್ ಮಾಡೋದಲ್ಲ. ಆದರೆ ಅವರು ಬ್ಯಾಡ್ ಕಮೆಂಟ್ಸ್ ಅವ್ರು ಬರ್ತಾರಲ್ಲ, ಆಗ ಪಾಪ ಅವರಿಗೆ ಸ್ವಲ್ಪ ಇದಾಗ್ತದೆ, ಕಿರಿಕಿರಿ ಆಗ್ತದೆ ರಾಹುಲ್ಗೆ. ನನಗೆ 23 ಏಜ್, ನಿಮಗೆ 23 ಏಜಾ? ಓ ಹಾಗಾದರೆ ಅದು ಆಗೋದಿಲ್ಲ ಮಾರ್ರೆ. 25 ನಿನಗೆ ಆಗೋದಿಲ್ಲ, ನೀನು ಚಿಕ್ಕವಲ್ಲ. ಬೇಡ, ನೀನು ಅಲ್ಲಿದೆ ಹುಡುಕ. ಒಂದು ಪಾರಿವಾಳ ಇದೆಯಾ? ಪಾರಿವಾಳ ಪೋಂಡು ಗೌರ್ಮೆಂಟ್ ಕೆಲಸ ಬೇಕಂತೆ ಅವರಿಗೆ, ಅದಕ್ಕೆ ಮದುವೆ ಆಗಲ್ವಂತೆ ಹುಡುಗಿರು. ಓ ಹಾಗೆ ಗೌರ್ಮೆಂಟ್ ಕೆಲಸದವರೇ ಆಗಬೇಕಾ? ಅದು ಕಷ್ಟ ಅಲ್ಲ ಮಾರ್ರೆ, ಗೌರ್ಮೆಂಟ್ ಕೆಲಸ ಎಲ್ಲರಿಗೂ ಸಿಗ್ತದಾ? ರೈತನ ಮಕ್ಕಳಿಗೆ ಮದುವೆ ಆಗಲ್ವಂತೆ ಅವರು. ಹೌದಾ? ಹಾಗೆಲ್ಲ ಹೇಳ್ತಾರಾ? ಅದು ಯಾಕೆ ಹಾಗೆ ಹೇಳುವುದು ಮಾರ್ರೆ? ಹಾಯ್ ಮಂದಾರ ಅಂತ ಹೇಳ್ತಾ ಇದ್ದಾರೆ ಸ್ಯಾಂಡಲ್ವುಡ್ ಅವರು. ರಾಹುಲ್ ತುಂಬ ಕೆಟ್ಟದಾಗಿ ವಾಪಸ್ ಬೈತಾರೆ. ಹೌದೌದು, ಅವರಿಗೆ ಬ್ಯಾಡ್ ಕಮೆಂಟ್ಸ್ ಅವರು ನೋಡಿದರೆ ಆಗ್ತಾ ಇಲ್ಲ ರಾಹುಲ್ ಅವರಿಗೆ. ಅದು ಸರಿ ಅಲ್ವಾ? ಬ್ಯಾಡ್ ಕಮೆಂಟ್ಸ್ ಅವರು ಎಷ್ಟು ಸಲ ಬರ್ತಾರೆ ಮಾರ್ರೆ, ಅವರದೊಂದು ಇದುವೇ ಬ್ಯಾಡ್ ಕಮೆಂಟ್ಸ್ ಅವರದ್ದು. ಆದರೆ ರಾಹುಲ್ಗೆ ಸ್ವಲ್ಪ ಜಾಸ್ತಿ ಇದಾಗ್ತದೆ, ಅವರು ಅದು ತಲೆಗೆ ತೆಗೆದುಕೊಳ್ತಾರೆ, ಜಾಸ್ತಿ ತೆಗೆದುಕೊಂಡು ಮತ್ತೆ ಬೈತಾರೆ, ಹಾಗೆ ಆಗುದದು. ಅವರಿಯು ಮಂದಾರ ಅಂತ ಹೇಳ್ತಾ ಇದ್ದಾರೆ ಸ್ಯಾಂಡಲ್ವುಡ್ ಅವರು. ಅಲ್ಲೇ ಮಂದಾರ ಇರಲ್ಲೆಪ್ಪುನ್ ಸ್ಯಾಂಡಲ್ವುಡ್. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಂದ್ರೆ, ಲೈಕ್ ಕೊಡೋದೇನೆ ಪೂರ ಪೂಯಿನ್ ಮಾರ್ರೆ. ಸ್ಯಾಂಡಲ್ ಅವರೇ ಗಿಫ್ಟ್ ಕೊಡಿ, 9 ಗಂಟೆಗೆ ಲೈವ್ ಬನ್ನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರೇ ಲೈಕ್. ಹಾಯ್ ನಾಗರಾಜ್, ವೆಲ್ಕಮ್. ನಾಗರಾಜ್ ಸನಾಡಿ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿಯೇ ನಾಗರಾಜ್. ಎನ್ನ ಪಿರವು ಬತ್ತೇನಾ ಪನೊಂದುಲ್ಲೇರು ಅಂದಿಯೇ ಇರತ್ತೇನೆ ಏಜ್ ಆಗಬೇಕಯ್ಯೋ. ಹೌದೌದು 25 ಏಜ್ ಆಗಬೇಕಲ್ಲ ನಿನಗೆ. 23 ಅಲ್ಲ ಮಾರ್ರೆ, ಅದಾಗುದಿಲ್ಲ ನಿನಗೆ. ಹೆಣ್ಣು ಮಕ್ಕಳು ಲೈವ್ಲಲ್ಲಿರುವಾಗ ಈ ಥರ ಮಾತಾಡಬಾರದು. ಹೌದೌದು. ಓಕೆ ಮಂದಾರ ಅಂತ ಹೇಳ್ತಾರೆ. ಮಂದಾರ ಅವರೇ ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸುನಿಲ್ ಪೂಜಾರಿ ಅವರು. ಟೆನ್ಷನ್ ತಗೋಬಿಡಕ್ಕ, ಕೂಲಾಗಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಭೀಮರಾಯ ಅವರು. ಹೌದು, ಸ್ವಲ್ಪ ಟೆನ್ಷನ್ ಆಗ್ತದೆ ಮಾರ್ರೆ ಭೀಮರಾಯ ಅವರೇ, ಅದು ಕೆಲವೊಂದು ವಿಷಯದಲ್ಲಿ ಆಗ್ತದೆ ಹಾಗೆ. ಮೇಡಮ್ ನಮಸ್ತೆ, ನಿಮ್ಮ ವಿಡಿಯೋ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಶರಣಪ್ಪ ಅವರು ವಿಡಿಯೋ ನೋಡ್ರಾ? ಕಮೆಂಟ್ ಮಾಡಿದ್ರಾ? ಗಿಫ್ಟ್ ಹೇಗೆ ಕೊಡೋದು? ಗಿಫ್ಟ್ ಅಂದರೆ ಇದುವಾ, ಸಬ್ಸ್ಕ್ರೈಬ್ ಮಾಡೋದಾ? ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇಲ್ವಾ? ನೀನು ಮಂದಾರ ಸಿಸ್ಗೆ ಇದು ಗಿಫ್ಟ್ ಕೊಡ್ತೀಯ? ಓಕೆ ಕೊಡು, ಈಗ ಕೊಡ್ತೀನಿ. ಒಂದು ನಿಮಿಷ ನಿನಗೆ ಬ್ಲೂ ಕೊಟ್ಟಿದ್ದೇನೆ ಆಯಿತಾ, ಈಗ ಕೊಡು. ಸುನಿಲ್ ನನ್ನ ಲೈವ್ಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಗುರುಸ್ವಾಮಿ ಒಂದು ಲೈಕ್ ಕೊಡಿಯೇ ಗುರುಸ್ವಾಮಿ. ಲೈಕ್ ಬರಲಿಲ್ಲ ಮನೆ ಏತ್ ಲೈಕ್ ಉಂಡಿಯೇ ಮಂದಾರ ಸಿಸ್. ಅಂಜನಪ್ಪ ಯಾವ ಊರು ಅಂತ ಹೇಳಿಲ್ಲ ಮೇಡಮ್, ನಮ್ಮದು ಮಂಗಳೂರು. ಅಂಜನಪ್ಪ ಒಂದು ಲೈಕ್ ಕೊಡಿ ಅಂಜನಪ್ಪ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಬಂದಿರುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಬರ್ತೀನಿ ಮಂದಾರ ಅವರಿಗೆ ಸಬ್ ಮಾಡು. ಸ್ಯಾಂಡಲ್ವುಡ್ಡು ಮಂದಾರ ಸಿಸ್ನ ಇದುಂಟಲ್ಲ ID ಉಂಟಲ್ಲ, ಅಲ್ಲಿಗೆ ಇದು ಮಾಡಿ ಸಬ್ ಮಾಡು ಅವರಿಗೆ. ಪವನ್ ಒಂದು ಲೈಕ್ ಕೊಡಿಯ ಪವನ್. ಪೂಜಾ ಭಾಲೆ ಅವರು ಬಂದರು. ಹಾಯ್ ಅಕ್ಕ, ಊಟ ಆಯಿತಾ? ಊಟ ಆಗಿದೆ ಪೂಜಾ ಅವರೇ, ಊಟ ಆಗಿ ಚಹಾ ಆಯಿತು. 41 ಲೈಕ್ ಇದೆ ಅಂತ ಹೇಳ್ತಾರೆ. ಲೈಕ್ ಕೊಡಿದೆ. ನಿಖಿಲ್ ಹಾಯ್ ಅಕ್ಕನೇ ಅಂತ ಹೇಳಿದೆ. ನಿಖಿಲ್ ಒಂದು ಲೈಕ್ ಕೊಡು. ನಿಖಿಲ್ ಒಂದು ಲೈಕ್ ಕೊಡಿ. ಓಕೆ ಬರ್ತೀನಿ ಮಂದಾರ ಲೈವ್ಗೆ ಅಂತ ಹೇಳ್ತಾ ಇದ್ದಾರೆ ಸ್ಯಾಂಡಲ್ವುಡ್. ಬರಬೇಕಾಯ್ತಾ? 9 ಗಂಟೆಗೆ ಬರಬೇಕು.
ನನಗೆ ಸಬ್ಬು ಕೊಡಿ ಅಂತ ಹೇಳ್ತಾ ಇದ್ದಾರೆ ಉತ್ತರ ಕನ್ನಡ ಜನರು. ನೋಡಿ ಇಲ್ಲಿ ಮಂದಾರ ಅವ್ರದ್ದು ಪಿನ್ ಮಾಡಿದ್ದೇನೆ, ಅವರಿಗೆ ಸಬ್ಬಾಗದವ್ರು ಸಬ್ಬಾಗಿ ಆಯ್ತಾ. ಅವ್ರದ್ದು ಉತ್ತರ ಕನ್ನಡದಲ್ಲ ರೀಲ್ಸ್ ಎಲ್ಲ ಮಾಡ್ತಾರೆ ಮಂದಾರ ಸಿಸ್ ಆಯ್ತಾ. ಮತ್ತೆ ಅವರಿಗೆ ಸಬ್ಬಾಗಿ ಅವ್ರದ್ದು ಲೈವ್ ಕೂಡ ಚೆನ್ನಾಗಿರ್ತದೆ ಅವರದ್ದು. ತುಂಬ ಚೆನ್ನಾಗಿ ಮಾತಾಡ್ತಾರೆ ಲೈವಲ್ಲಿ, ಫೇಸ್ ಲೈವ್ ಮಾಡ್ತಾರೆ ಅವರು ಆಯ್ತಾ. ಬಂದು ಸಪೋರ್ಟ್ ಮಾಡಿ ಆಯ್ತಾ ಎಲ್ಲರೂ. ಪವನ್ ನಮ್ಮವ್ರು ಮಂಗಳೂರು ಪವನ್, ಒಂದು ಲೈಕ್ ಕೊಡಿ ಬ್ರೋ ಪವನ್, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ವೇರ್ ಆರ್ ಯು ಲಿವಿಂಗ್ ಮಂದಾರ ಅಂತ ಕೇಳ್ತಾ ಇದ್ದಾರೆ. ಅವರು ಇಲ್ಲಿ ಎಲ್ಲಿ ಮಂದಾರ, ಅವರು ಕೂಡ ಮಂಗಳೂರು, ಚಿಕ್ಕಮಗಳೂರು. ಫಸ್ಟ್ ಹುಡುಗಿಯರು ಮಾತಾಡೋದು, ಮೈಸೂರು ಹುಡುಗಿಯರು ಈ ಥರ ಮಾತಾಡೋದು, ಸ್ಲೋ ಮಾತಾಡೋದು. ಹೌದೌದು, ನಾವು ಮಂಗಳೂರಲ್ಲ, ಹಾಗೆ ಮಾತಾಡೋದು ನಾವು. ಮಂದಾರ ಅಕ್ಕ ಎಂತ ಊಟ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದಾರೆ ಗೋಪಾಲ್ ಅವರು. ಸುನೀಲ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಪವನ್ JS ನಿಮ್ಮ ಊರು ಯಾವುದು ಅಂತ ಕೇಳ್ತಾ ಇದ್ದಾರೆ ಪವನ್. ನಮ್ಮ ಊರು ಮಂಗಳೂರು ಪವನ್, ನಿಮ್ಮ ಊರು ಯಾವುದು? ಮಂದಾರ ಸಿಸ್ ಚಾಣೆ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು 10:30 ತನಕ ಇರ್ತೇನೆ. ಹೌದೌದು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಂದು ಸಪೋರ್ಟ್ ಮಾಡಿ. ಅವರು 10:30ರವರೆಗೆ ಇರ್ತಾರೆ ಮಂದಾರ ಸಿಸ್ ಆಯಿತಾ. 9 ಗಂಟೆಯಿಂದ 10:30ರವರೆಗೆ ಅವರ ಲೈವ್. ಮಂಗಳೂರು ಮೀನು, ಹೌದೌದು ಮಂಗಳೂರು ಮೀನು. ಕುಂದಾಪುರದ ಮೀನಮ್ಮ ಸೂಪರ್ ಟೇಸ್ಟ್ ಅಮ್ಮ. ಗೋಪಾಲ ಚಾ ಕುಡಿದ್ರ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ಮಂದಾರ ಅವರ ಮಾತಾಡುವ ಶೈಲಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಬಂದಿದ್ದಾರೆ ಕಾಣಬೇಕು ಮಂದಾರ ಸಿಸ್. ಬೈದೇರ್ ತೋಜುಡಿ ಸುನೀಲ್ ಎಂಕ ತುಯ್ಲಕ್ಕಾತಂಡು. ಹೌದೌದು, ಮಂದಾರ ಸಿಸ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಲೈವ್ ನಡೆಸಿಕೊಡ್ತಾರೆ ಮಂದಾರ ಸಿಸ್. ಮಂಗಳೂರಿನ ಮೀನು ನಾವು. ಹೌದೌದು, ನನಗೆ ಟೊಪ್ಪಿ ಬಂತು. ಹೌದು ಮಂದಾರ ಸಿಸ್, ನೀವು ಇದಕ್ಕೆ ಟೊಪ್ಪಿ ಬರ್ತುಂಡು. ನಮ್ಮ ಕಡೆ ಎಕ್ಸ್ಪ್ರೆಸ್ ಬಸ್ ಜಾಸ್ತಿ, ಅದಕ್ಕೆ ಫಾಸ್ಟ್ ಮಾತಾಡೋದು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಸಾಂಗ್ ಪಲ್ಲೆ ಸಿಸ್. ಓ ಸಾಂಗಿಯೇ, ಓ ಹೆಂಗೆ ಸಾಂಗ್ ಇತ್ತಿತ್ತಿನ ಸಾಂಗ್ ನೆನಪೇ ಅಪ್ಪುಜಿ. ಊಟ ಮೊಸರು ಮತ್ತು ಉಪ್ಪಿನಕಾಯಿ ಅಂತ ಹೇಳ್ತಾ ಇದ್ದಾರೆ. ನಾನೇ ಲೈಟ್ ಫುಡ್ಡು ಇನ್ನಿ ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು, ನೀನೆ ನಾನು ನಾನೇ ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು. ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ ಚಂದಿರನೆನ್ನಲು ಅಳುಕಿನ್ನೇನು ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ. ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯವೇ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ. ಇದು ಪ್ರೀತಿಯು ಹಾಡಿದ ಪರ್ವದಿನ, ಆದ ಕೇಳಲು ದಕ್ಕಿದ ಪುಣ್ಯ ದಿನ. ಮನ ಬೆಳಕಂತೆ ಬೆಳದಿಂಗಳಂತೆ. ಅಷ್ಟೇ ಬರುದದು. ಶಾಂತ ಸಿಸ್ ಅಂತೇಳಿ ನನಗೆ 1 ನಂಬರ್ ಟೊಪ್ಪಿ. ಹೌದು ಗೋಪಾಲ್ ಅವರೇ, ನಿಮಗೆ 1 ನಂಬರ್ ಟೊಪ್ಪಿ ಸಿಕ್ಕಿದೆ. ಮಂದಾರ ಸಿಸ್ಗೆ 2 ನಂಬರ್ ಟೊಪ್ಪಿ ಸಿಕ್ಕಿದೆ. 3ನೇ ನಂಬರ್ ಟೊಪ್ಪಿ ಯಾರಿಗೆ ಸಿಕ್ಕಿದ್ದು? ಜೋಗದ ಸಿರಿ ಬೆಳಕಿನಲ್ಲಿ. ಬನ್ನಿ. ತಲೆನೋವು, ವಾಮಿಟ್ ಶುರು ಆಗಿದೆ. ನಿನ್ನೆ ಹೋಟೆಲ್ ಊಟ ಮಾಡಿದ್ದು ಅಂದೆ ಮಂದಾರ ಸಿಸ್. ಜಗಳ ಮಲ್ಪನಕ್ಲಿಗೆ ದಕ್ಕಲೆ ಮಂದಾರ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗಿಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಕದಲ್ಲಿನ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಘಟ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಗಿರಿಗಳಲ್ಲಿ ದೇಗುಲದ ಭಿತ್ತಿಯಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮಂಗಳೂರು ಭಾಷೆಯಲ್ಲಿ ರೆಕಾರ್ಡ್ ಆಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸೂಪರ್ ಅಂತ ಹೇಳ್ತಾರೆ. ಮೆಸೇಜ್ ಮಾಡುವ ಜನಕ್ಕೆ ಟೊಪ್ಪಿ ಸಿಗುವುದು ಅಂತ ಹೇಳ್ತಾ ಇದ್ದಾರೆ. ನಾನು ಜಗಳ ಮಾಡಿದ್ದೇನೆ ಮಂದಾರಕ್ಕ. ಯಾವುದು ಮಂಗಳೂರು ಭಾಷೆಯಲ್ಲಿ ರೆಕಾರ್ಡ್ ಆಡಿ ಅಂದರೆ ಅದು ಯಾವುದಾ? ಹುಬ್ಬಳ್ಳಿಗೆ ಬನ್ನಿ ಮಂದಾರ. ಹುಬ್ಬಳ್ಳಿ ಫೇಮಸ್ ಗಿರಿಮಿಟ್ಟಿ ಬೋಂಡ ಬಜ್ಜಿ ತಿನ್ನುವಂತೀರಿ. ಈಗ ಸುನೀಲ್ ಪೂಜಾರಿ, ಈಗ ನೀವೆಂತ ಮಾರ್ರೆ ಅದೆಲ್ಲ ಆಸೆ ಹುಟ್ಟಿಸುವುದು, ಗಿರಿಮಿಟ್ಟು ಬೋಂಡ ಬಜ್ಜಿ ಅಂತೇಳಿ. ನಮಗೆ ಇಲ್ಲಿ ಕೂತ್ಕೊಂಡು ತಿನ್ಬೇಕಂತಾಗ್ತದೆ ಅದು. ಅವಾರ್ಡ್ ಗೋಸ್ ಟು ದುರ್ಗಾ ಸಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಅವಾರ್ಡ್ ಕೊಟ್ಟರೆ ನಾನು ತಗೊಳ್ಳಿಕ್ಕೆ ರೆಡಿಯಾಗಿದ್ದೇನೆ. ಗೋಡೆ ಲಾಸ್ಟ್ ಲಾವನ್ ದಕ್ಕಿನಿ ನಾನು ಪಾಪ ಮಾರ್ರೆ ಪನೊಂದಲ್ಲಿ
ಅಂದಿ ರಾಹುಲ್ ಹೊರವರ ದಾದನ ಪಾಪ ಎಂಚಿನ ಅಂದೇ ಗೊತ್ತಪ್ಪಜಿ. ಎಂತದ ಪವನ್ ಲೈಕ್ ಕೊಟ್ಟಿ ಪವನ್, ಒಂದು ಲೈಕ್ ಕೊಡಿ ಆಯ್ತಾ, ಮತ್ತೆ ಹೋಗಿ ಲೈಕ್ ಕೊಟ್ಟ ಆಯ್ತಾ. ಅಂದಿ ರಾಹುಲು ಪಾಪ ಪನು ಅಂದಿ ಪಾಪ ಅಂಚ ಪಾಪ ರಾಹುಲ್ ದಾಲ ರಗಲಿಜ್ಜಂಚ ಅವು ಬ್ಯಾಡ್ ಕಮೆಂಟ್ಸ್ ತಗಲಿಂತು ನನಗೆ ಒಲ್ತು ಏರು ನಂದೇ ಗೊತ್ತಪ್ಪ ಜಂಕು. ಸುನಿಲ್ ನನಗೆ ತುಂಬ ಇಷ್ಟ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ ಮಂದರ. ಸುನಿಲ್ ನೀವು ಉತ್ತರ ಕನ್ನಡ 1-2 ಲೈನ್ ಹಾಕಿ ಅಂತೆ, ಟೈಪ್ ಮಾಡಿ ಹಾಕಿ, ನಾನು ಮಾತಾಡ್ತೇನೆ, ನನಗೆ ಆಗ್ತದೆ ನೋಡ್ತೇನೆ ಮಾತಾಡಲಿಕ್ಕೆ. 1-2 ಲೈನ್ ಹಾಕಿ, ನಾವು ಮಾತಾಡಬೇಕಲ್ಲ, ನಮಗೆ ಗೊತ್ತಿಲ್ಲಲ್ಲ ಹೇಗೆ ಮಾತಾಡೋದಂತ. 1-2-3 ಲೈನ್ ಹಾಕಿ, ನಾವು ಮಾತಾಡ್ತೇವೆ, ಆಗ್ತದಂತ ನೋಡುವ. ಪಾತೇರ್ವೇರು ಮಂದರ ಎಂಕ್ಲೇರ್ದು ಎಡ್ಡೆ ಪಾತೇರ್ವೇರು ಮಂದರಸಿ ಸಂದಂದು ಇವತ್ತು ನನ್ನನ್ನು ಬಿಸಾಡಿ ಮೇರೇನು ಮೀಂದರಸಿಗೆ ದಕ್ಕೊಡವೆ ಗೋಪಾಲನ್. ಎಲ್ಲಿದ್ದೀರಾ? ನಾನು ಇಲ್ಲಿದ್ದೇನೆ, ನನ್ನ ಮನೆಯಲ್ಲಿದ್ದೇನೆ. ಪವನ್ ನೀನು ಲೈಕ್ ಕೊಡಲೇ ಇಲ್ಲಲ್ವಾ ಪವನ್? ನೀವು ಪವನ್ ಬ್ರೋ ಒಂದು ಲೈಕ್ ಕೊಡಿಯಾ ಪವನ್ ಬ್ರೋ? ಜಗಳ ಬೇಕು ಅಂದರೆ ತುಂಬ ಕೆಟ್ಟ ಮೆಸೇಜ್ ನೋಡೋಕ್ಕೆ ಆಗಲ್ಲ ಅಂದಂದು ನಮಕ್ಲ ಓದಾದ ಗೊತ್ತನೆ ಮಸ್ತ್ ಬ್ಯಾಡ್ ಕಮೆಂಟ್ಸ್ ನಮಕ್ಲ ತೂಯರ ಜಂಚಾಪ್. ಗೋಪಾಲ ಕುಡಂಜಿ ಬತ್ತುಂಡು ಪಣಂದುಲೇರಿ ಏನ್ರಿ ಸುನೀಲ್ ಊಟ ಆಯ್ತೇನ್ರಿ, ಥಂಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಅವತ್ತೇ ಮಂದರ ಸಿಸ್ಟರ್ ಏನ್ರಿ ಸುನೀಲ್ ಊಟ ಆಯ್ತೇನ್ರಿ, ಥಂಡಿ ಆಯ್ತೇನ್ರಿ, ಮಂದಾರಕ್ಕ ಇವತ್ತು ನನ್ನನ್ನು ಬಿಸಾಡಿ ಅಂತ ಹೇಳ್ತಾ ಇದ್ದಾರೆ. ಭೀಮ್ರಾವ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಭೀಮ್ರಾಯ್ ಅವರೇ, ಥ್ಯಾಂಕ್ ಯು. ಪಾರಿವಾಳ ಮಾನ್ಗೆ ನೆರೊಂದಿತ್ತೆ ದಾದ ವಿಷಯ ಗೊತ್ತುಜ್ಜಿ. ಎರಿಗ ನೆರೊಂದಿತ್ತೀನಿ ಪಾರಿವಾಳ ಮಾನ್ಗ ಇಲ್ಲ ರೀ, ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಳೆ ಬರುವ ಹಾಗಿದೆ, ಕೊಡೆಯೊಂದು ಬೇಕಿದೆ ದಾದ ಗೊತ್ತ ಶಾಂತ ರಾಹುಲು ಅಕುಲು ನೆರ್ಪಿನ ಎಂಕ್ ಇಷ್ಟ ಅಪ್ಪುಜಿ ಪನದಿಲ್ಲ ಅಂದಂದು ರಾಹುಲ್ಗೆ ಅಕುಲು ನೆರ್ಪೇರತೆ ಅವು ಅಕುಲು ರಾಹುಲ್ನೇ ಟಾರ್ಗೆಟ್ ಮಲ್ಪೇರು ಗೊತ್ತಾಂಡೆ. ಅಕುಲು ರಾಹುಲ್ಗೆ ನೆರೊಂದು ಬೋಪೇರು ಅಂಚ ಅವು ಚೂರು ಬೇಜಾರು ಹಾಕೊಂಡು ರಾಹುಲ್ಗೆ ಅಕುಲು ತತ್ತದ ನೆರ್ಪೆ, ರಾಹುಲ್ ಅಕಲೇ ತತ್ತದ ನೆರ್ಪೆ ಅಂಚ ಹಾಕೊಂಡವ್ರು. ಗೋಪಾಲ ಮೀನು ತೋಡಿಗೆ ದಕ್ಕಲೆ ಮಂದರ ಶಿಶುವನದಲ್ಲಿ ಸೂಪರ್ ಮ್ಯಾನ್ ಒಂಜಿ ಉಂಡತೆ ಅವೇಕಾ ಸೂಪರ್ ಮ್ಯಾನ್ಗ ಮಂದರ ವಿಡಿಯೋ ಹೌದದು ಮಂದರ ಅವರ ವಿಡಿಯೋ ನೋಡಿ ಆಯ್ತಾ. ಭೀಮರಾಯ ಅವರಿಗೆ ಮಂದರಿಗೆ ಸಬ್ ಮಾಡಿ ಆಯ್ತಾ. ಪಾರಿವಾಳಗೂ ಜೋರುಂಡು ಒಂದೊಂದಲ್ಲಿ ನಾವು ಅಂದು ಮಂದರ ಸಿಸ್ ಪಾರಿವಾಳ ಸಡನ್ ಲಕ್ಕೊನಿ ಆಮೇಟ್ ಸೂಪರ್ ಮ್ಯಾನ್ ಲಕ್ಕೊನಿ ಈಮೇಟ್ ಅಪ್ಪಗ ಉಬ್ಬಳ್ಳಿ ಹುಡುಗೆತ್ತೈತೆ ಆಯೆ ಲಕ್ಕೊನಿ ಎಂಕುಲ್ ಬುಡ್ಪು ಜೇರೆಲ್ಲ ನಾಯಿ ಲಕ್ಕೊನಿ ಅವಳು ಎಂಕುಡದೆ ಮಾತ ತೂದುಡದೆ ಅನ್ಪಂಡೆ ಮಂದರ ಸಿಸ್ರ ಉಬ್ಬಳ್ಳಿ ಹುಡುಗರು ಕುಲ್ಲಲೆ ಮಗದ ಆದವನ್ ಬಿನಿ. ಜಿ ನರೇಶ್ ಗೌಡ ಅವರು ಸಪೋರ್ಟಿಂಗ್. ಜಿ ನರೇಶ್ ಗೌಡ ಒಂದು ಲೈಕ್ ಕೊಡಿ ಬಂದವರು ಲೈಕ್ ಕೊಡಿ ಪ್ಲೀಸ್. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ. ನನಗೆ ಕಲ್ಕಲಿಕ್ಕೆ ಆಗೋದಿಲ್ಲ ಮಾರೆ, ಲೈಕ್ ಕೊಡಿ ಆಯಿತಾ. ಹೋಗುವವರೆಲ್ಲ ಲೈಕ್ ಕೊಡಿ. ಅವು ಪಾಪ ಬೂವ ನಂದು ಪಾರಿವಾಳಗದ ಅದಾಂಡು ಮಾರ್ರೆ ಪರೊಂದುಲ್ಲೇರು. ನರೇಶ್ ಅವರೇ ಲೈಕ್ ಕೊಡಿ. ಭೀಮಾ ಅವರೇ ಹಾಯ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದ ಮಂದರ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಲೈವ್ಡು ಜಿ ಪರೊಂದುಲ್ಲೇರು ಅಂದಿಯೇ ನಾನು ಯಾರ ಸುದ್ದಿಗೂ ಹೋಗುವುದಿಲ್ಲ. ನೀನು ಮೀನು ಮಾರ ಆಯ್ತಾ ಗೋಪಾಲ, ನೀನು ಮೀನು ಮಾರು ಮತ್ತೆ ನೋಡುವ. ಮತ್ತೆ ನಿನಗೆ ಇವತ್ತು ಮೀನಿಗೆ ಆರ್ಡ್ರ್ ಬರ್ತದೆ ನೋಡು, ನಂಬರ್ ಕೊಟ್ಟಿದ್ದೀಯಲ್ಲ ಮೀನಿದ್ದು, ಇವತ್ತು ಆರ್ಡ್ರ್ ಬರ್ತದೆ. ಓ ಸುಬ್ಬಗೆ ಗೋಪಾಲೇ ಪರದೊಲ್ಲೇರು. ಭೀಮ್ರಾವ್ ನಮ್ಮ ಉಪೇಂದ್ರ ಸರ್ ಡೈಲಾಗ್ ಹೇಳಿ ಅಂತ ಹೇಳಿದೆ. ಡೈಲಾಗ್ ಬರೀದ್ರೆ ಹೇಳ್ತೇನೆ ಆಯ್ತಾ, ಇಲ್ಲದಿದ್ರೆ ಹೇಳುವುದಿಲ್ಲವಾ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅದು ಮಾತ್ರ ಒಂದು ಗೊತ್ತಿಲ್ಲ ಅಷ್ಟೇ. ಡೈಲಾಗ್ ಬರೆದ್ರೆ ಒಂದು ಹೇಳ್ತೀನಿ, ಖಾಲಿ ಹೇಳುದು ಮಾತ್ರ. ಆ ಸ್ಟೈಲಲ್ಲೆಲ್ಲ ಬರೋದಿಲ್ಲ, ಉಪೇಂದ್ರ ಸ್ಟೈಲಲ್ಲಿ ಬರಲಿಕ್ಕೆ ಆಗೋದಿಲ್ಲ ನಮಗೆ. ಬೇಕಾದರೆ ಉಪೇಂದ್ರ ಅವ್ರದ್ದು ಒಂದು ಪದ್ಯ ಹೇಳ್ತೇನೆ. MTV ಸುಬ್ಬಲಕ್ಷ್ಮಿಗೆ ಬರಿಯೋಳು ZTV ಮಾದೇಗೌಡಿಗೆ ಬರಿಹೋಳು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ಥರ ಕೆಲಸ ಮಾಡು ಆಳು ಅಷ್ಟೇ ಬರೋದು ನನಗೆ, ಕೇಳಲು ಇಷ್ಟ ಇಲ್ಲ. ಶಾಂತಸಿಸ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೇಮಂತ್ ಚೊರೆ ಕಟ್ಟಿದ್ದು, ಅದಕ್ಕೆ ಒಂದು ಸಮಾಧಾನ ಮಾಡಿದ್ದು, ಅದಕ್ಕೆ ಪಾರಿವಾಳ ಬೈದದ್ದು. ರಾಹುಲ್ ಜಗಳ, ನಾಗರಾಜ್ ಬೈದು ಗಮ್ಮತ್ತಿತ್ತು ಮಾರೆ. ಲೈವ್ ಒಂದೊಂದು ಲೈವ್ ಗಮ್ಮತ್ತಿತ್ತು.
ತುಂಬ ಗಮ್ಮತ್ತಿತ್ತು ಲೈವ್. ಹೆಂಗೆ ತೆಲಿಕೆಲ್ಲ ಬರ್ಪಣ ಲೈವ್ ಬಂದಾಗ ಅಕ್ಕಳು ನೆರ್ಪಿನ ಒರಿ ಲಕ್ಕೊಂಡು ತೂಡು ಮಾರ್ರೆ ಒರಿಯದ್ದು ಒರಿಯಗಾಪು ಜಜ್ಜ ಆತನು ಮತ್ತೆ ಯಾನ್ ಲಾಸ್ಟಿಗೆ ಮಂದಾರ ಸಿಸ್ರ ಬಂಡೆ ನಾನು ಪೋಪೆ ಬಂಡೆ. ಮಂದಾರ ಅವರೇ ನಿಮ್ಮ ಲೈವ್ನಲ್ಲಿ ಬರ್ತೀನಿ, ಜಾನಪದ ಸಾಂಗ್ ಹಾಡ್ಬೇಕಂತ ಹೇಳ್ತಾ ಇದ್ದಾರೆ. ಹೌದೌದು, ಅವ್ರು ಹಾಡ್ತಾರೆ. ಮಂದಾರ ಸಿಸಿ ನೀ ಜಾನಪದ ಸಾಂಗ್ ಪೂರ ಬರೆದಿತ್ತೊಲ್ಲೆ ಪಳ್ಳೆ ಜೈ ಉಪ್ಪಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಉಪ್ಪಿ ಅವರು ನಮ್ಮ ಫೇವ್ರೇಟ್ ಉಪ್ಪಿ ಸರ್. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ, ಏನಿಲ್ಲ ಏನಿಲ್ಲ. ಗೋಪಾಲ್ ನಾನು ಕೆಟ್ಟದಾಗಿ ಬೈತಾ ಇರುವ ಅಂತ ಹೇಳ್ತಾರೆ. ಅವು ಅರ್ಧ ಮೆಸೇಜ್ ಕಟ್ ಆತನ ಮಾರ್ರೆ. ಹೆಂಗೆ ತೂಡು ವಿಡಿಯೋ ಮಂದಾರ ಸಿಸ್ಕೊಂಡ್ರೆ ಎಂಥ ಗಮ್ಮತ್ತು, ನನಗೆ ಇಷ್ಟ ಆಗಲಿಲ್ಲ ಅಂತೇಳಿ ಮತ್ತೆ ಕೋರಿ ಕಟ್ಟಾಗಿದೆ. ಹೌದೌದು. ಭೀಮರಾಯ ಅವರು ಸಪೋರ್ಟಿಗಲ್ಲಿದ್ದಾರೆ, ಥ್ಯಾಂಕ್ ಯು. ಕೋರಿದ ಕಟ್ಟ ಮಲ್ಪಳಿ ಮಂದಾರ ಸಿಸ್ ಜನಪದ ಸಾಂಗ್ ಗೊತ್ತಿಲ್ಲ ಮಾರ್ರೆ, ಆದರೆ ರೀಲ್ಸ್ ಮಾಡುವೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಪದ್ಯ ಉಂಡತೆ ಮಂದಾರ ಸಿಸ್ ನಮಗೆ ಒಂಜಿನ ಬರ್ಪುಜಿ ರೀಲ್ಸ್ ಮಾಡ್ಬಿಡ ಮಾತ್ರ ಶೋಕ ಪಡ್ಕೇಂದ್ರೆ ರಂಗದ ಅವಣಿಯಾಗೆ ಮಸ್ತ ಕಾಣ್ತಿ ಲಾವಣ್ಯ, ಅದು ಒಂದು ಪದ್ಯ ಉಂಡತೆ. ಅವರವರು ಬದುಕುಕೊಳ್ಳಲಿ ಅಮ್ಮ, ನಾನು ಮೇಲೆ ಹೋಗೋದು ಅದೆಲ್ಲ ಬೇಕಾ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಅದೆಲ್ಲ ಯಾಕೆ ಅಲ್ವಾ. ಬ್ಯಾಡ್ ಕಮೆಂಟ್ಸ್ ಬೇಡ, ಬ್ಯಾಡ್ ವರ್ಡ್ಸ್ ಬೇಡ, ಎಲ್ಲರೂ ಖುಷಿಯಾಗಿರ್ಬೇಕಲ್ವಾ. ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳೆ, ಹೃದಯ ಬೇಕಾ ಹೃದಯವಂತ ಬೇಕಾ, ತಗೊಳ್ಳೆ ತಗೊಳ್ಳೆ. ಅದು ಮತ್ತೆ ಇನ್ನೊಂದು ಹೂವೆ ಹೂವೆ ಬರ್ತದಲ್ಲ, ಅದು ಕೂಡ ಉಪೇಂದ್ರ ಅವ್ರ ಸಾಂಗ್ ಅಲ್ಲ. ಹೂವೆ 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 ನಿನ್ನಿನ ಗೋವಿಗೆ ಕಾರಣವೇನೆ, ಸೂರ್ಯನ ನಿಯಮಾನೆ, ಓ ಚಂದ್ರನ ನೆನಪೇನೆ. ಆಭರಣದ ಅಂಗಡಿಗೆ ಹೋಗೋಣ ಬಾನವಿಲೆ, ಸಿಂಗಾರ ಮಾಡಲು ನಿನ್ನಂತೆ ನನ್ನನು. ಓ ಜಿಂಕೆ ಓ ಜಿಂಕೆ ಕೆನ್ನೆ ಕೆಂಪು ಏಕೆ ನಿನ್ನ ನೋಡೋಕೆ, ನಲ್ಲ ಬರುವನೇನೆ ಬಾನಿಗೆ ತಂಪನು ಕದ್ದೊಯ್ವೆ ಎಲ್ಲಿಗೆ, ಹೂವೆ 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 ಹೂವೆ. ಕುಡಿದದ್ದು ಪಿರಿಯುವಾಗ ಅಮಲ್ ಜಾಸ್ತಿ ಆಗುದು ಅಂತ ಹೇಳ್ತದೆ. ಘಟ್ಟದ ಪೂರ ಪೋಯನ ಪಳದಲ್ಲಿ ಪೂರ ಪೋಡಿ ಘಟ್ಟದ. ನಮೀಸ್ ಅವರು ಹಾಯ್ ಅಂತೇಳಿ, ಹಾಯ್ ನಮೀಸ್ ಅವರು, ವೆಲ್ಕಮ್ ವೆಲ್ಕಮ್. ಸಂಗೀತ ಅಂತ ಹೇಳ್ತಾರೆ, ಲೈಕ್ ಅಂತ ಹೇಳ್ತಾ ಇದ್ದಾರೆ. ನಮೀಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಬೆಳದಿಂಗಳ ಬಾಳೆ ಬೆಳದಿಂಗಳ ಬಾಳೆ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮೀಸಿಸ್. ನನ್ನನೇ ಸಾಂಗ್ ಹೇಳುವ ಮೂಡ್ ಬರಲ್ಲ ಸುನಿಲ್, ಚೂರು ಗಲಾಟೆ ಆಗುವುದು ಅಲ್ಲಿ ಅಂದಂದು. ಅವಳು ಗಲಾಟಿನತಿ ಫಸ್ಟ್ ದಿನ ಗಲಾಟಿನ ಅವಳು ಮಾತ್ರ. ಕೆಲವೊಂದು ಸಲ ಅಂತ ಎಡ್ಡೆ ಮಸ್ತ್ ಜನ ಹೊತ್ತನೇ ಎಡ್ಡೆ ಹಾಪುಡಂತೆ ಲೈವ್ ತೂವೆರತೆ ಬೋರಿಂಗ್ ಆಪೋಜಿ. 6:30ಗೆ ನನ್ನ ಲೈವ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಮ್ಮೀಸ್ ಅವರು. ಓಕೆ ನಮ್ಮೀಸ್ ಅವರೇ, ಬೆಸ್ಟ್ ವಿಶಸ್ ಅಂತ ಸಪೋರ್ಟಿಂಗ್ ಅಲ್ಲಿ. ನಲಿ 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 ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ ಸವಿನೆನಪಲಿ ಬರೆದೆನು ಓಲೆ. ಸೂಪರ್ ಅಂತ ಹೇಳಿದೆ. 6:30ಗೆ ನನ್ನ ಲೈವ್ ಇದೆ, ಬನ್ನಿ ನೋಡಿ. ನಮ್ಮ ಸಿಸ್ಟರ್ ಲೈವ್ 6:30ಗೆ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ದು. ಹೂವೆ ಹೂವೆ ನಿಮ್ಮ ನಗುವಿಗೆ ಕಾರಣ ಏಕೆ, ಓ ಸಂಪತ್ತು ಯಾನು ಹೂವೆ ಬಂದು ಏದು ಕೊಡ್ತಾನೆ. ಎಂತ ನಗುದಾ ಕರ್ಮ ನನಗೆ ಗೊತ್ತಿಲ್ಲ, ನಾನು ನಗ್ತಾನೆ ಇರೋದು ಮಾರ್ರೆ. ಎಲ್ಲರೂ ನನ್ನ ಲೈವ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಮ್ಮೀಸ್ ಅವರು. ಸಂಪತ್ ವೆಲ್ಕಮ್ ವೆಲ್ಕಮ್. ಒಂದು ಏರ್ ಮಾರ್ರೆ ಡಿಲೀಟ್ ಆಯ್ನಿ. ಬೆಳದಿಂಗಳ ಬಾಲೆ ಅಂತ ಹೇಳಿ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಮಿಸ್ಸಸ್ ಭುಜಂಗ ಅವ್ರು ಬಂದರು. ಹಾಯ್ ಭುಜಂಗ ಅವರೇ, ವೆಲ್ಕಮ್ ವೆಲ್ಕಮ್. ಸೂಪರ್ ಸಾಂಗ್ ಅಂತೇಳಿ ಥ್ಯಾಂಕ್ ಯು. ನನ್ನ ಲೈವ್ಗೆ ಚೂರು ಜನ ಕುಡಿದು ಬರೋದು ಅಂತ ನನಗೆ ಡೌಟ್ ಉಂಟು ಅಂತ ಹೇಳ್ತಾ ಇದ್ದಾರೆ.
ಮಂದರ ಸಿಸ್ ಬೆಳದಿಂಗಲ ಬಾಳೆ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಭುಜಂಗ ಅವ್ರು ಕೇಕ್ ಕೊಡ್ತಾ ಇದ್ರು, ಒಂದು ನನಗೆ, ಒಂದು ಮಂದಾರ ಸಿಸ್ಗೆ, ಮತ್ತೊಂದು ಶಾಂತಿ ಸಿಸ್ಗೆ, ಮತ್ತೊಂದು ನಮ್ಮಿ ಸಿಸ್ಗೆ. 4 ಕೇಕ್ ಉಂಟು ನಮ್ಮಿ ಸಿಸ್, ನಿಮ್ಗೆ ಒಂದು ತಗೊಂಡು ಹೋಗಿ ಆಯ್ತಾ. ನಮ್ಮಿ ಸಿಸ್ ನಿಮ್ಗೆ ಒಂದು ತಗೊಂಡು ಹೋಗಿ ಕೇಕ್, ಮತ್ತೆ ಮಂದಾರ ಸಿಸ್ ಒಂದು ತಗೊಂಡು ಹೋಗಿ, ಮತ್ತೆ ಶಾಂತ ಸಿಸ್ಗೆ, ಮತ್ತೆ ಒಂದು ನನಗೆ ಆಯ್ತಾ. 4 ಕೇಕ್ ಉಂಟು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. 6:30ಕ್ಕೆ ಲೈವ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಮ್ಮಿ ಸಿಸ್. ಡುಮ್ಮಿ ಹಾಯ್ ಚಾಣೆ ಅಂತ ಕೇಳ್ತಾ ಇದ್ದಾರೆ. ಮಂದಾರ ಸಿಸ್ಗೆ ಹೌದಾ ಈ ಡುಮ್ಮಿ ಬುದರ್ದಿದ್ದೀನಿ ಆ ರಾತ್ ಸಪ್ರುಲ್ಲೇರು ಮಾರ್ರೆ ಗೋಪಾಲ ಅದು ಉಪ್ಪು ಅತ ಕುಲು ಬರ್ಪಿನತ ಪನೊಂದುಲ್ಲೇರು. ಭುಜಂಗ ಅವರು ಸಪೋರ್ಟಿಂಗ್ ಅಲ್ಲಿ ಅರ್ಧ ಮೆಸೇಜ್ ಕಟ್ಟಿಯೇ ಮುಲ್ಪ ನಿಗುಲ್ಪ ಅರ್ಧ ಮೆಸೇಜ್ ಕಟ್ಟ ಹೌದಾನೆ. ನಮೀಸ್ ಅವ್ರು ಸಪೋರ್ಟಿಂಗ್ ಅಲ್ಲಿದೆ. ನಾನು ಕುಡಿದು ಬರೋದು ಅಲ್ಲ ಮಂದಾರಕ್ಕ, ಅವ್ರ ಮೀನು ತಿಂದು ಬರೋದು ಮಾರ್ರೆ. ಇನ್ನು 4 ಪೈನಾಪಲ್ ಬಂತು ಮಾರ್ರೆ, ಅದನ್ನು ಕೂಡ ಒಂದೊಂದು ಕೊಂಡೋಗಿ ಆಯ್ತಾ. ಇಂಡಿಯನ್ ಅವರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಅವರು ವೆಲ್ಕಮ್. ಎಲ್ಲಿ ಒಂದು ಲೈಕ್ ಕೊಡಿ, ಯಾರು ಲೈಕ್ ಕೊಡುದಿಲ್ಲ, ಬಂದು ಹೋಗ್ತಾರೆ, ಒಂದು ಲೈಕ್ ಮುಟ್ಟುವುದಿಲ್ಲ ಅಲ್ಲಿ ಅಲ್ಲ. ಶಾನ್ ಕೂ ಅಂತ ಹೇಳ್ತಾರೆ. ಸಂಪತ್ತು ಲೈಕ್ ಕೊಟ್ರಾ? ಭುಜಂಗ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗೋಪಾಲಗೆ ಕೊಡಿ ನನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಬೆಳದಿಂಗಳವಾಡ ನಲಿವಿನ ವೇಳೆ ಇದು ಅಲಿಯದೆ ಉಳಿಯಲಿ ನಾಳೆ. ಪೂರ ಪರ್ಪುನು ನೈಟ್ ಪೂರ ಪರ್ಪುನು ಪದಕುಲು ಬರ್ಪುನು ಪಡೇಕುಲ ಓಕೆ. ಯಾನು ಬೀಡಿ ಕಟ್ಟು ಜಂಕ್ ಕೇಕ್ ಕೊರ್ಪು ಜಾರು. ಓ ಸಂಪತ್ಗೆ ಅರ್ಧ ಕೊರ್ಪೆ ಅರ್ಧ ಕೇಕ್ ಕೊರ್ಕ ಅರೆಗೆ ಬಡ್ಚಿಗೆ ಮಂದರ ಸಿಸ್ಸು ಬಡ್ಚಿಗೆ ಈರ್ಕೊಳ್ನಿ ಸಂಪತ್ತು ಈರ್ಕೊಳ್ಲಿ ಕೇಕ್. ಸಂಪೂರ್ಣ ತಲೆನೋವು ನನಗೆ ಬಂದದ್ದು ಅಂದಿಯೇ ಸಂಪತ್ತು ತಲೆಬೇನೆ ಕಮ್ಮಿ ಅಂಡ. ಕಕಾಶಿ ಗೇಮಿಂಗ್ಸ್ ಅವ್ರು ಬಂದರು. ಹಾಯ್ ಕಕಾಶಿ ವೆಲ್ಕಮ್. ಲೈಕ್ ಕೊಡಿ, ಲೈಕ್ ಅಂದು ಸಂತೆಯಲ್ಲಿ ಬರೋದು ಲೈಕ್ ಡನ್ ಅಂತ. ಥ್ಯಾಂಕ್ ಯು ಕಕಾಶಿ ಅವರು, ಥ್ಯಾಂಕ್ ಯು. ಅದು ಬರುವುದಿಲ್ಲ ಮಾರೆ. ಚಂದುಳ್ಳಿ ಚೆಲುವೆ ನಿನ್ನ ಅಂದ ತಿಳಿದು ಮ್ಯಾಗಿನ ಬ್ರಹ್ಮ ಕಲಿಶಾನ ಸುರಿದು ನಂಬಿನಿ ನಿನ್ನ ಕೊಡಬೇಡ ಮನ್ನ ಸಾಂಗ್ ಆಡಿ. ಅದು ಬರುವುದಿಲ್ಲ ಮಾರ್ರೆ, ನನಗೆ ಬರುವುದಿಲ್ಲ ಅದು ಸಾಂಗ್. ಬೇರೆ ಇದು ನಮ್ಮ ಪಿಕ್ಚರ್ದಾಕಿ ರಾಜ್ಕುಮಾರ್ದಾಕಿ ಆಡ್ತೇನೆ. ಮಂದಾರ ಯಾನ್ ಕಡಪುರ್ನಿ ಇರೆಗು ಮಂಡೆನ ಅದು ಉತ್ತರ ಕನ್ನಡ ಸಾಂಗ್ ಅಲ್ವಾ ಸುನಿಲ್ ಅವರೇ? ಉತ್ತರ ಕನ್ನಡದ ಸ್ವಲ್ಪ ಕೂಡ ಬರುವುದಿಲ್ಲ ಮಾರೆ ನನಗೆ ಸಾಂಗ್. ಎನ್ನಕ್ಕ ಕೇಕ್ ಗೋಪಾಲ ಬಕ್ಕ ಸಂಪು ಗಂಧ ಅಂದ್ರೆ ಅಡ್ಜರ ಪಾಲ್ ಪಟ್ಟದು ಕೊಲ್ಲೆ ಮನೆ ಗಲಾಟೆ ಮಲ್ಪೊಚ್ಚಿ ಪಾಲ್ ಪಟ್ಟು ಮನಾಗ ಸಮ ಪಾಲ್ ಮಲ್ತು ಕೊಲ್ಲೆ ನಾನು ಐಟ್ಲ ಗಲಾಟೆ ಬಿಡ್ಚಿ. ನಾನು ಬರುದಿಲ್ಲ ಮಂದಿರಕ್ಕೆ ಇನ್ಮೇಲೆ ಲೈವಿಗೆ. ಯಾಕೆ ಗೋಪಾಲ ಚಾಪರನುಲ್ಲೆ ಅಂತ ಹೇಳ್ತಾ ಇದ್ದಾರೆ. ಸಂಪತ್ ಪರ್ಲೆ ಸಂಪತ್ ದಾತ್ ತಿನ್ರೆ. ರವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಆಟು ಕೊಡ್ತಾ ಇದ್ದಾರೆ. ಭುಜಂಗ ಅವರು ಪರ್ಸು ಕೊರೋದಿಲ್ಲ ಮಾರೆ. ಒಂದಿನ ರಡ್ಡಕ್ಕ ಪರ್ಸು ಕೊರಡೆ ಎರೆಗೊಂದು ಪಾಲ್ ಮಲ್ಪು ಮಾರೆ ಭುಜಂಗ ಅವರೇ. ಮದ್ದು ಕಂತೆ ಸಂಪು ಅಂದೆ ಮರ್ದು ಕಂತಾರ. ಸಂಪತ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾರೆ. ರವಿ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಕಕಾಶಿ ಅವ್ರು ಲೈವಿಗೆ ಬಂದರೆ ಕುಡಿದು ಬಂದ ಅಂತ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಅದು ನಿಮಗೆಲ್ಲವ ಗೋಪಾಲ ಹೇಳಿದ್ದು, ನಿಮಗೆಲ್ಲ ಹೇಳಿದ್ದವರು. ಅವರು ಬೇರೆ ಅದು ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ ಅವರಿಗೆ ಹೇಳಿದ್ದು. ಎಂತ ನೀವು ಇದುವೇ ಮಿಸ್ಟೇಕ್ ಮಾಡೋದು ನೀವೆಲ್ಲರೂ. ಒಂದು ಹೇಳಿದರೆ ನಮಗೇ ಹೇಳಿದಂತ ಹೇಳ್ತೀರಾ ನೀವು. ಅದುವೇ ಕಷ್ಟ ಆಗೋದು. ಹಾಗೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಮತ್ತು ನೀವು ನಿಮ್ಮದು ಗಲಾಟೆ ಸ್ಟಾರ್ಟ್ ಆಗ್ತದೆ. ಹಾಗೆ ನೀವು ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡೋದೇ ಇಲ್ಲಲ್ಲ ಯಾರು ಕೂಡ. ಅದುವೇ ಕಷ್ಟ ಆಗೋದು. ಬರಲ್ಲ ಅಂದರೆ ಹೋಗು ಗೋಪಾಲ ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಕಕಾಶಿ ಅವರು. ಗೋಪಾಲ ಕಕಾಶಿ ಅವರಿಗೆ ಒಂದು ಗಿಫ್ಟ್ ಕೊಡಿಯಾ? ನನ್ನ ನಿನ್ನ ಮನವು ಸೇರಿತು, ನಿನ್ನ ನನ್ನ ಹೃದಯ ಹಾಡಿತು. ಯಾನು ಗಲಾಟೆ ಮಲ್ಪೆ ಎಂಕು ಒರಿದಿನ ಕೊರ್ಪುನ ಇಜ್ಜಿರಿ ಯಾರು ಒಂಜಿ ಕೆಲಸ ಅಭ್ಯಾಸ ಸಂಪತ್ತಿ ಎಂಕಿದೆ ಒಂಜಿ ಕೇಕ್ ಯಾನ್ ಎಂಕದಿ ಒಂದೈತೆ ಅವು ಪೂರ ಹಿರೇಗೆ ಹಿರೇಗೆ ಹ್ಯಾಂಡ್ ಬೀಡಿ ಕಟ್ಟಿದ್ದು ಕೊರ್ಲೆ ಯಾವ. ಭುಜಂಗ ಅವರು ಕೊಡೆ ಕೊಡ್ತಾ ಇದ್ದಾರೆ. ಮಳೆಯಲ್ಲಿ ಕೊಡೆಯಲ್ಲಿ ಅದು ಬೇಕಾಗ್ತದೆ. ಹೌದೌದು. ಮಳೆಯಲ್ಲಿ ಜೊತೆಯಲ್ಲಿ ನನಗೆ ಕುತೂಹಲ. ನಾಯಿಗೆ ಹೇಳಿದರೆ ಪುಚ್ಚೆಗೆ ಮಂಡೆ ಬೆಚ್ಚ. ಹೌದೌದು ಗೋಪಾಲ ನಾಡಿ ಇಲ್ಲಿಂದ ನಾಯಿಗೆ ನೀನು ಪುಚ್ಚೆ ಸುಮ್ಮನೆ ಇರು ಅವೇ ಯಾರು ಬನ್ನಿಯೇ ಮಕ್ಕಳು ದಾದ ಗೊತ್ತಿ ಮಕ್ಕಳು ಅರ್ಥ ಮಲ್ಪುಜೇರು. ಇವರು ಅರ್ಥ ಮಾಡೋದಿಲ್ಲ. ಏನು ಗೊತ್ತಾ ಮಂದರ ಸಿಸ್, ಇವರಿಗೆ ಹೀಗೆ ಆಗ್ತದೆ ನಾವು ಅವರಿಗೆ ಹೇಳಿದ್ದು ಅಂತ ಅವರು ಅರ್ಥ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಹಾಗೆ ಅಲ್ಲಿ ಗಲಾಟೆ ಶುರು ಆಗ್ತದೆ. ಮತ್ತೆ ಅರ್ಥ ಮಾಡಿದರೆ ಗಲಾಟೆ ಆಗುದಿಲ್ಲ ಗೋಪಾಲ, ಅರ್ಥ ಮಾಡಬೇಕು ನೀವು. ಶಾನ್ ಕೂ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಕಕಾಶಿ ಅವರು. ಶಾನ್ ಕೂ ಅಂತ ಹೇಳ್ತಾ ಇದ್ದಾರೆ. ಶಾನ್ ಉಲ್ಲೆ ಶಾಂತಸಿ ಸುಲ್ಲೇರ ಉಲ್ಲಿರು. ಗಿಫ್ಟ್ ಕೊಡಲಿಕ್ಕೆ ಇವತ್ತು 400 ರೂಪಾಯಿ ಲಾಭ ಆಗಿದೆ. 220 ರೂಪಾಯಿ ಕೋಳಿ ತಂದೆ. ಗಿಫ್ಟ್ ಎಲ್ಲಿಂದ ಕೊಡಲಿ? ಬೇಡ ಗಿಫ್ಟ್ ಅದಲ್ಲವಾ ಗಿಫ್ಟ್. ಈ ಗೋಪಾಲನ ಗಿಫ್ಟ್ ಡಾಯ್ಜಿ ಮಾರ್ರೆ. ಕಕಾಶಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಬೊಕ್ಕದ ಆದೆ ಮಾರ್ರೆ ಒಂದೊಂದುಲ್ಲೇರು. ಕಕಾಶಿ ಇದು ಮೆಸೇಜ್ ಉಂಟಲ್ಲ, ಈ ಮೆಸೇಜ್ ಹಾಕ್ಬೇಡಿಯಾ?
ಅರ್ಥಪೂರ್ಣವಾದ ಮೆಸೇಜ್ ಆಗಿ ಶಾಂತ ಸಿಸ್ ಉಲ್ಲೆ ಬಂದ್ರೆ ಭುಜಂಗ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಶಾನ್ ಹೈಡ್ರಿಡ್ ನೇಲು ಅಂತ ಹೇಳ್ತಾ ಇದ್ದಾರೆ. ಭುಜಂಗ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ನನಗೆ ಸಮಾಧಾನ ಮಾಡಿ ಸಾಕಾಗಿದೆ. 2 ವಾರದ ಲೈವಲ್ಲಿ ದಿನ ಪೆಟ್ಟೆ ಮಾರ್ರೆ ಅಂದು ಮಾರ್ರೆ ಮೇರ ಲೈವ್ ಉಂಡತೆ ಅವು ಕೋರಿದ ಕಟ್ಟದ ಲಕ್ಕನೆ ಆತನ ಮಾರ್ರೆ ಹೆಂಗ್ ಕೂಡ ಮಂದಾರ ಸಿಸ್ ಕೋರ್ದ ಕಟ್ಟ ಬಲ್ಲ ಜೋರು ತಿಳಕೆ ಒಯ್ದನು ಅಂಚನೆ ಆತನು ಅವು ಒಂಜಿ ಕಡೆದ ಗಲಾಟೆ ಹತ್ತಿರ ಅಡ್ಡಿ ಗಲಾಟೆ ಅಲ್ಪ. ಮಂದಾರ ಅವರ ಲೈವ್ಗೆ ಬರುವುದಕ್ಕಿಂತ ಮುಂಚೆ ಮೀನು ತಿಂದು ಬನ್ನಿ ಮಂದಾರ ಅವರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಂತ ಗಿಫ್ಟ್ ಮಾರನೆ ಅಂತ ಭುಜಂಗ ಅವರು ಗಿಫ್ಟ್ ಪ್ಲೀಸ್ ನೋಡಿ ककाशी आप भुजंगा जी का वीडियो को कमेंट कीजिए, वो बाद में आपको रिटर्न कर देंगे. पहले आप वीडियो को कमेंट करके उसको गिफ्ट दीजिए, बाद में वो आप लोगों को रिटर्न कर देंगे. ओके आए चप्पल एरेगी ओढ़िए चप्पल एर गई वो ये शादी से चलो यार चांडे ಶಾನ್ ಚಾಂಡೆ ಕೇಳಿ ಬರೋದಿಲ್ಲ. ಸಂಪತ್ ಗಿಫ್ಟ್ ಪ್ಲೀಸ್ ಅಂತೇಳಿ ಕೋರಿ ಕಟ್ಟ ಓಲು ಅವು ಕೂಡ ಮಂದಾರ ಸಿಸ್ನ ಲೈವ್ ಉಡತ್ತೆ ಈರ್ಪೋಯಿನದೆ ಸಂಪತ್ ಈರ್ಪೋಯ್ಬೇಕು ಅವಳು ಪೆಟ್ಟು ಮಂಗಳೂರಿನಲ್ಲಿ ರೈತರ ಮದುವೆ ಆಗ್ತಾರೆ ಹುಡುಗಿಯರು. ಅದು ನಾವು ಕೇಳಬೇಕು ಮಾರ್ರೆ, ಯಾರಿಲ್ಲ ಹುಡುಗಿಯ ನಮ್ಮ ಕಡೆ ಯಾರಿಲ್ಲ ಮಾರ್ರೆ ಹುಡುಗಿಯರು, ಎಲ್ಲರಿಗೂ ಮದುವೆ ಆಗಿದೆ ನಮ್ಮ ಕಡೆಯಲ್ಲಿ. ಮತ್ತೆ ನಾನು ಎಲ್ಲಿಂದ ಹುಡುಕೋದು ನಿಮಗೆ ಹುಡುಗಿ? ನಮ್ಮ ಕಡೆ ಎಲ್ಲ ಕೂಡ ಮದುವೆ ಆದವರು ಇರುವುದು. ಆಡು ಸಂಪು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮದುವೆ ಆಗುದಿಲ್ಲ? ಆಗ್ತದೆ, ಅದಕ್ಕೊಂದು ಟೈಮ್ ಬರಬೇಕು ರವಿ ಅವರೇ. ಮದುವೆ ಅಂತ ಬರೆದಿರ್ತದಲ್ಲ, ದೇವರು ಬರೆದಿರ್ತಾರೆ ಮದುವೆ ಅಂತ, ಅದು ಹಾಗೆ ಆಗ್ತದೆ ಟೈಮ್ ಬರುವಾಗ. ಅಲ್ಲಿವರೆಗೂ ನೀವು ಕಾಯಬೇಕು. ಕಕಾಶಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಆಯನ ಸಪೋರ್ಟ್ ಮೆಸೇಜ್ ಚಪ್ಪಲ್ಲಿ. ओ ककाशी ये देखो ककाशी ये सपोर्ट मैसेज मत डालो, मीनिंगफुल मैसेज डालिए ककाशी. आय म्यूटुल्ले ನಾನು ಮಾರೇ ಯಾನ್ ಮೂಲ ಕಲ್ಕುನೆ ಆಯನ ಸಪೋರ್ಟ್ ಮೆಸೇಜ್ ಚಪ್ ಮಂಗಳೂರಿಗೆ ಸೊಪ್ಪು ಜಾಸ್ತಿ ಮಾರ್ರೆ ರವಿ ಅಂತ ಹೇಳ್ತಾ ಇದ್ದಾರೆ. ಅತಿ ಎಂಕಲ್ ಪೇರ್ಲಿಜ್ಜಿರು ಮಾರ ಮದ್ಮೆ ಆಪಿನ ಪೊಣ್ಣುಲು ಪೂರ ಮದ್ಮೆ ಆತಿನಕುಲು ಎಪ್ಪುನು ಮೊಗಲಿಗೆ ಏನು ಒಲ್ತು ನಾಡ್ನು ಮಾರ್ರೆ ಪೊಣ್ಣುಲು. ए शादी.com को जाइए ना. ए रवि शादी.com ಅಲ್ಲಿ ಇದು ಮಾಡಿಲ್ಲ, ಅಡ್ರೆಸ್ ಎಲ್ಲ ಕೊಡಿ, ಅಲ್ಲಿ ಬರ್ತಾರೆ, ಅಲ್ಲಿ ಹುಡುಗಿ ಬರ್ತಾರೆಯಾ. ಅವರಿಯೋ ಫಯಾಜ್ ಐ ಆಮ್ ಫೈನ್ ಫಯಾಜ್. ಹೇಗಿದ್ದೀರಾ ಫಯಾಜ್ ಅವರೇ? ಒಂದು ಲೈಕ್ ಕೊಡಿ ಫಯಾಜ್ ಅವರೇ, ಲೈಕ್ ಹೆಚ್ಚಾಗುವುದಿಲ್ಲ ಮಾರ್ರೆ, ದಾಳಿಯೇ ಪಣನಲ್ಲಿರು. ಲಲಿತಾ ಅವರೇ ಒಂದು ಲೈಕ್ ಕೊಡಿ. ಮೀನು ದಾಲೋ ಹೌದು ಸಂಪತ್. ಲೈಕ್ ಕಿತ್ನಾ ಹೇ ದೇಖೋ, ಕಿತ್ನಾ ಲೈಕ್ ಹೇ. ಗೋಪಾಲ ರಾತ್ರಿ ಅದನ್ನು ತಗೊಂಡು ಬರುವೆ ಅಂತ ಹೇಳ್ತಾ ಇದ್ದಾರೆ. ಹಲೋ ಮಂದಾರ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಫಯಾಜ್ ಅವರಲ್ಲಿ. ಮಂದಾರ ಸಿಸಿರೆ ಲೆಪ್ಪುನ್ ಫಯಾಜ್ ಪಯ್ಯ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಅವರೇ ನಮಗೂ ಒಂದು ಹುಡುಕಿ ಇಂದು ದಾದ ಮಾರ್ರೆ ಎಂಗಲ್ಲ ಮ್ಯಾರೇಜ್ ಬೀರೋಣ ಮಾರ್ರೆ ಹುಡುಕಿ ಆಯ್ತಾಯ್ತು, ಎಲ್ಲರಿಗೂ ಒಂದೊಂದು ಹುಡುಕು ಆಯ್ತಾ. ಹಾಯ್ ಅಕ್ಕ ಎಂಚೋಲರ ಅಪ್ಪು ಯಾರು ಹುಷಾರಿಲ್ಲ, ಒಂಜಿ ಲೈಕ್ ಕೊರ್ಲೆ ಅಪ್ಪು. ಲೈಕ್ ಡನ್ನ ಏತುಂಡಿ ಲೈಕ್ ಎಂಕ್ ಲೈಕ್ 45 ತೋಜೋದುಂಡು. ಯಾವ ಥರ ಹುಡುಗಿ ಬೇಕು ನೋಡೋಕೆ ಅಂತ ಕೇಳ್ತಾ ಇದ್ದಾರೆ. ಮಂದಾರ ಸಿಸ್ 340 ಅಂತ ಹೇಳ್ತಾ ಇದ್ದಾರೆ ಸಂಪತ್. ನಿಶಾಂತ್ ಎಂಕಲ ನಾಳ್ಳಿಯ ಪೊಣ್ಣು ಈ ನಿಶಾಂತ್ ತೂಲಗೆ ಮಾತಿರ್ಲದೇ ಮಂದಾರ ಸಿಸ್ ಮಾತಿರ್ಲ ಈ ಪೊಣ್ಣು ನಾಡೋಡಿಗೆ ಮಾರ್ರೆ ನಮ್ಮದಾದ ಪೊಣ್ಣು ನಾಡಿನ ಬೇಲೆ ಕುಲ್ದಿನ ಮೂಲು ಮುಕುಲ್ ದಾದಂದಿರು ಮಾರ್ರೆ ನಮ್ಮ ನಿಶಾಂತ್ ಇರಗಿದಾಯಿಯೇ ಪೊಣ್ಣು ನಿಕಲ ಊರು ನಿಜ್ಜೆಯೇ ನಿಶಾಂತ್ ನಮ್ಮ ಸುರತ್ ಕಡೆ ಪೊಣ್ಣಿಜ್ಜ. ಹೌದು ಇದು ಲೈವ್ ಮಾರ್ಯಾರೆ, ಹುಡುಕುವ ಕಾರ್ಯಕ್ರಮ ಅಲ್ಲ. ನಾನು ಇನ್ನೊಂದು ಎಂತ ಗೊತ್ತುಂಟ, ಸ್ವಯಂವರ ಏರ್ಪಡಿಸುವ, ಆಗ ಅಲ್ಲಿ ಹುಡುಕುವ ಆಯ್ತಾ ಎಲ್ಲರಿಗೂ ಕೂಡ. ಆಂಡೆ ಇರ್ನ ಆಂಡೆ ಆಕೇನೊಂದು ಫಯಾಜ್ ಅವರು ಪೊಣ್ಣು ಉಂಡು ಆಂಡ ನಾಡೆರೆ ಬಂಗ ಹಾಪುಡು ಪನೊಂದುಲ್ಲೇರು. ಓ ದೇವ ಮಕ್ಕಳ ಪುರ ಆಯ್ಜಿ ಮಾರ್ರೆ. ಶಾಂತ ಸಿಸ್ ತೆಲ್ತೊಂದುಲ್ಲೇರು. ಶಾಂತ ಸಿಸ್ ನನಂಜಿ ಪೊಣ್ಣು ನಾಡಿನ ಬೇಲೆ ಮಲ್ಪೊಲಿ ಸುರತ್ಕಲ್ಡ್ ಇಜ್ಜಿ ಕುಡ್ಲಡುಂಡು ಪನೊಂದುಲ್ಲೇರು ಅಂದೆ ಫಯಾಜ್. ಚಾಪರಿಯರ ಮನದಲ್ಲಿ ಸುನಿಲ್ ಪದ್ರಾಡು ವಿದ್ಯೆಗಳು ಒಬ್ಬದೇವರ ಪದ್ರಾಡು ವಿದ್ಯೆಗಳು ಯಾವುದದು? ಸುನಿಲ್ ಪೂಜಾರಿ ಅದು ಶಾನ್ ಎಂಕನಾಡ್ಲೆ ಬರೋದು. ನನಗೆ ಒಬ್ಬರು 20,000 ಥರ ಜಿ.ಪೇ ಮಾಡಿ ನಾನು ಮನೆಗೆ ಹೋಗಿ ಕೇಳುವೆ, ಖರ್ಚಿಗೆ ಹಣ ಬೇಕಲ್ಲ ಅಂತ ಕೇಳ್ತಾರೆ. ಹೌದೌದು
ಹೌದು, ಅವರನ್ನು ಹುಡುಗಿ ಹುಡುಕ್ಲಿಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಹಣ ಬೇಕಲ್ವಾ. ನೆಟ್ವರ್ಕ್ ಪೋಂಡ ಲೆಕ್ಕ ಬಂದ ಅತ್ತಿಯ ಕಾಲ್ ಬರ್ತಿತ್ತು ರಂಚ. ಹರ್ಷ ಹರ್ಷ ಟ್ಯೂಷನ್ಗೆ ಹೋಗ್ಜನಾ? ಏತು ಗಂಟೆ 15 ಹುಡುಗಿ ಇದೆಯಾ ಹುಡುಗಿ ಇದೆಯಾ ಅಂತ. ಹೌದೌದು, ನಿಮಗೆ ಯಾಕೆ ಮಂದಾರಕ್ಕ ಅಂತ ಕೇಳ್ತಾ ಇದ್ದಾರೆ. ನನ್ನ ಏಜ್ 35 ಆಯಿತು, ಹುಡುಗಿ ಕೊಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದೇ ಮನೆಯಲ್ಲಿ ಬೈತಾರೆ. ಇಲ್ಲವಾ ರವಿ ಅವರೇ, ಅದು ನಿಮ್ಮ ಹಣೆಯಲ್ಲಿ ಮದುವೆ ಅಂತ ಬರೆದಿದ್ರೆ ಖಂಡಿತ ಹುಡುಗಿ ಸಿಗ್ತದೆ. ಇನ್ನೊಂದು 2 ವರ್ಷದಲ್ಲಿ ನಿಮಗೆ ಮದುವೆ ಆಗ್ತದೆ ರವಿ ಅವರೇ, ಯಾಕೆ ಬೇಜಾರು ಮಾಡೋದು. ಒಳ್ಳೆ ಹುಡುಗಿ ಸಿಗ್ತಾಳೆ ನಿಮಗೆ, ನಿಮ್ಮ ಊರಲ್ಲಿ ಒಳ್ಳೆ ಹುಡುಗಿ ಸಿಗ್ತಾಳೆ ನೋಡಿ, ಖಂಡಿತ ನೋಡಿ ಆಯಿತಾ. ಆಗ ನನ್ನ ಲೈವಲ್ಲಿ ಬಂದು ಹೇಳಿ ಆಯಿತಾ. ಮತ್ತೆ ಮಂದಾರ ಸಿಸ್ ಮತ್ತೆ ನಾವು ಬರ್ತೇವೆ ಮದುವೆಗೆ. ಶಾನ್ ಅಂತೆ ಮತ್ತೆ ಸಂಪತ್ ಬರ್ತಾರೆ, ಮತ್ತೆ ಯಾರು ಆಗ್ತದೆ ಆಯಿತಾ ರವಿ ಅವರೇ. ಮಂದಾರ ಅವರೇ, ಓಕೆ ಮಂದಾರ ಅವರೇ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇನ್ನು 15 ವರ್ಷ ಕಾಯಿರಿ ರವಿ. ಅಲ್ಲವ, ಯಾಕೆ 15 ವರ್ಷ ಕಾಯಿರಿ, 2 ವರ್ಷದಲ್ಲಿ ಆಗ್ತದೆ ಅಂತ ಹೇಳಿದಲ್ಲವ. ಈಗ 37ಕ್ಕೆ ಆಗ್ತದೆ ಅಂತ ಹೇಳಿದಲ್ಲ, 15 ವರ್ಷ ಯಾಕೆ. ನಮ್ಮ ಅಮ್ಮ ಬೈತಾವ್ರೆ ಮದುವೆ ಆಗು ಅಂತ. ಅಯ್ಯೋ ದೇವರೇ, ಒಂದು ಮದುವೆದ ಒಂದು ಆತನತ ಮಾರ್ರೆ, ಹೆಂಗೆ ಗೊತ್ತಾ ಪೂಜಿ ಮಾರ್ರೆ. ಅಮ್ಮನ ಹತ್ರ ಹೇಳಿ ಒಂದು ಹುಡುಕ್ಲಿಕ್ಕೆ ಹುಡುಕಿ ಕೊಡ್ಲಿಕ್ಕೆ ಹೇಳಿ, ಮದುವೆ ಆಗ್ತೇನೆ ಅಂತ ಹೇಳಿ. ಗೋಪಾಲ ಮಾರ್ರೆ ಹೆಂಗಿತ್ತೆ ಮಂದರ ಸಿಸ್ನ ತರಬೇನೆ ಹೆಂಗೆ ಬರ್ಪಣ ಅಂದ್ರೆ 50 ಆದ ಮೇಲೆ ಸಿಗುತ್ತದೆ ಹೆಣ್ಣು ಅಂತ ಹೇಳಿ. ಯಾಕೆ 50? ಅವರಿಗೆ ಆಗ್ತದೆ, ಈಗ 35 ಅಲ್ಲ, ಇನ್ನು 2 ವರ್ಷದಲ್ಲಿ ಮದುವೆ ಆಗ್ತದೆ ಅವರಿಗೆ. ನಿಶಾಂತ್ ಅವರು ನಗ್ತಾ ಇದ್ದಾರೆ. ಮಲ್ಲೆ ಜಿರೆಗೆ ಡಬ್ಲೆ ಚಾಪುನು ಯಾನು ಬರ್ಪುಜಿ ಹೆಂಗೆ ಪುಡ್ಸೋತಿಜ್ಜಿ ಬೀಡಿ ಕಟ್ಟರೆ ಉಂಡು. ಸಂಪತ್ತು ಒಂದು ಎನ್ನ ಡೈಲಾಗ್ ಅವೇ, ಕ್ಯಾಚ್ ಮಾಡಿದ್ದುಲೆ ಮೂನು. ಭುಜಂಗರು, ಓಕೆ ಭುಜಂಗರೇ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಇವರು ಗುಲಾಬಿ ತಂದ್ರು ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಂದಾರ ಸಂಪು ಅಂತ ಹೇಳ್ತಾ ಇದ್ದಾರೆ. ಮದುವೆ ಬ್ರೋಕರ್ ಐರು ಅಂದು ಎಂಚಿನ ಮದುವೆ ಬ್ರೋಕರ್ ಇತ್ತೇನೆ ಜಪ್ಪುಡ ಅತ್ತಿ ಬಕ್ಕ ಬಂಡ್ರೆ ಪೂಜತೆ ಐಕಿತ್ತೆ ಬನ್ನಿ. ಗುಡ್ ನೈಟ್ ಯಾಲ್ಲ ಬಂಡೆ ಗುಡ್ ನೈಟ್ ಒಂದು ಒಂಜಿ ಲೈಕ್ ಹೆಚ್ಚಾಪುಜಿ ಮಾರ್ರೆ. ಏತಾನಿ ಲೈಕ್ ಮಂದರ ಸಿಸ್ ಲೈಕ್ ಇದು ಶಂಕರ್ ಶಿಲ್ವ ಅಂತ ಅವ್ರು ಬಂದು. ಶಂಕರ್ ಅವರೇ ಒಂದು ಲೈಕ್ ಕೊಡಿಯ ಶಂಕರ್ ಅವರೇ, ಒಂದು ಹೆಚ್ಚಾಗ್ತದೆ ಅಂತ ನೋಡ್ತೇನೆ ಲೈಕ್. ಎನ್ನ ಲೈವ್ಗೂ ಬರ್ಪುಜೆನಾ ಪನ್ನೊಂದು ಬಾ. ಭುಜಂಗ ಅವರೇ, ಮಂದರ ಸಿಸ್ನ ಲೈವ್ ಉಂಟಾ 9 ಗಂಟೆಗೆ? ಎಂಕಲ್ಪ ಒಂಜಿ ಪೊಣ್ಣು ಮದಿಮೆ ಆಪುಂಡ ಪಲ್ಲೆ ಯಾನಕ್ಕೇನುವೆ. ಎಂಕಲ್ಪ ಒಂಜಿ ಪೊಣ್ಣು ಮದಿಮೆ ಆಪುಂಡ ಪಲ್ಲೆ ಯಾನಕ್ಕೇನುವೆ. ಇತ್ತೆ ಈರಕ್ಕೇನುವಾರ ಇತ್ತೆ ಎರೆಗಂದಕ್ಕೇನು ಮಾರ್ರೆ. ಊರೆಲ್ಲ ಎಂಕ ಪೊಣ್ಣು ಬೋಡು ಮದಿಮೆಗೆ ಒಂಜಿ ಪೊಣ್ಣು ನಾಳೆ ಪನ್ನೊಂದು ಉಳ್ಳೇರು ಎರೆಗಂದು ನಾಡ್ನಿತ್ತೆ. ಹೆಣ್ಣು ನೋಡಲು ಹೋಗುವಾಗ ಹೆಣ್ಣಿನ ಮನೆಯಲ್ಲಿ ನೀಲಿ ಡ್ರಮ್ ಉಂಟ ನೋಡಿ. ಯಾಕೆ ಅತ್ತಿ ದಾಯಿ ಗೋಪಾಲ ನೀಲಿ ಡ್ರಮ್ಮು ಬೊರ್ಚಿ ಆಯೆ ಬರೋದಲ್ಲಿ ಸಂಪತ್ 40 ಆಜಿ. ಓಕೆ ಅರೆಗೆ 73 ವರ್ಷ ಆಂಡು ಪೊರ್ರಲ್ಲಿ ಇಡ್ತೀವಿ ಅವು ಎರಿಗೆ 73 ವರ್ಷದ ಅಕ್ಕಳು 35 ವರ್ಷದ ಅಕ್ಕಳು ಮಂಡ ಒಂಜಿ 32 ವರ್ಷದ ಬೋಡು ಅರೆಗೆ ರವಿಗ್ 73 ವರ್ಷದ ದಾಯಿ. ಈ ನಿಶಾಂತ್ ಗುಂಡತ ಬಾಯ್ ಶ್ರೀ ಅಕ್ಕ ಬರೋದಲ್ಲೇರು. ಸಂಪತ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಸಂಪತ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಲೈವ್ ಎಂಡ್ ಮಲ್ಪುನಿ ಸಂಪತ್ 3 ನಿಮಿಷ ಹೊತ್ತಲೆ 3 ನಿಮಿಷ. ಮಾಲಾಶ್ರೀ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಕಾಡು ಸುತ್ತುವ ಸೇರಾಣಿಗೆ ಕಮ್ಮ ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಹೇಳೋದು ಬೀಳೋದು ನರಮನಸ ಪಾಡಮ್ಮ ನಾವ್ಯಾಕೆ ಹಾಡಿರಿ ಈ ಹಳ್ಳಿ ಹಾಡನ್ನ. ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಗಾಳಿ ಊರಲ್ಲಿ ಯಾಕಿಲ್ಲ. ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು ಅರಮಾನೆ ಆನಂದ ಬೇಸತ್ತು ಹೋಯಿತು. ಕೆಳಗಿಳಿಸುವ ಮನಸ್ಸಿನ ಭಾರಗಳ ಜಿಗಿಯುವ ಚಿಟ್ಟೆಯ ಗುಡ್ಡಗಳ.
ಕ್ವಶನ್ ಕೇಳ್ನೆ ಪನ್ನದಲ್ಲಿ ಕ್ವಶನ್ ಕೇನ್ವೆ ರಾವಣನ ಬೊಡೆದಿನ ಪುದರ್ದಾದೆ ಪಲ್ಲೆ ತುಕ ರಾವಣನ ಹೆಂಡತಿಯ ಹೆಸರೇನು ಪಲ್ಲೆ ಎಂತ ಹೆಸರು ಹೆಂಡತಿಯ ಹೆಸರು ರಾವಣನ ಹೆಂಡತಿಯ ಹೆಸರೇನು ಸಂಪತ್ ಹೇಳಿ ಆನ್ಸರ್ ಸಂಪತ್ ಸುನಿಲ್ ನಾನು ಒಂದು ದಿವಸ ರಜೆ ಮಾಡಿದರೆ 500 ಲಾಸ್ ಆಗುತ್ತೆ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ ಗೋಪಾಲ್ ಅವರು ಆನ್ಸರ್ ಬಂತು ಅವರು ಕಪ್ಪು ಸಿಸ್ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಮಂಡೋದರಿ ಸರಿಯಾದ ಆನ್ಸರ್ ಕೊಟ್ಟಿದ್ದಾರೆ ಗೋಪಾಲ್ ಅವರು ಇವರಿಗೆ ಒಂದು 2 ರೂಪಾಯಿ ಕೊಡುವ ನಾವು ಸರಿಯಾದ ಆನ್ಸರ್ ಕೊಟ್ಟಿದ್ದಾರೆ ಅದಕ್ಕೆ 2 ರೂಪಾಯಿ ಆಯ್ತಾ ಕ್ರಾಸ್ಟಸಿಸ್ ಬರ್ತೀರ ಹಾಯ್ ಕ್ರಾಸ್ಟಸಿಸ್ ವೆಲ್ಕಮ್ ಲೈವ್ ಎಂಡ್ ಮಲ್ಪೇರೆ ಪೋಪಿನಿ ಆಯ್ತು ಹೇಳಿಟ್ಟು ಸಂಪತ್ರ ಒಂದು ಕ್ವಶನ್ಗೆ ಈಗ ಕೇನ್ಯನ್ ಕಪ್ಪು ಹಕ್ಕ ಅಂತ ಹೇಳ್ತಾ ಇದ್ದಾರೆ ಮಂಡೋದರಿ ಈಗ ಇನ್ನೊಂದು ರಾಮನ ಹೆಂಡತಿಯ ಹೆಸರೇನು ಶ್ರೀರಾಮಚಂದ್ರ ರಾಮನ ಹೆಂಡತಿಯ ಹೆಸರೇನು ಬೇಗ ಹೇಳ್ಬೇಕಾಯ್ತಾ ಕಾಣಿಕೆ ಪಾಠ ಡಬ್ಬಿ ಗೋಪಾಲ ಹಾಯ್ ಬನದಲ್ಲಿ ಬೇಗ ಶ್ರೀರಾಮಚಂದ್ರನ ಹೆಂಡತಿಯ ಹೆಸರೇನು ಸುನಿಲ್ ಪೂಜಾರಿ ಅವರು ಹೇಳ್ತಾ ಇದ್ದಾರೆ ಸೀತಾ ಅಂತ ಹೇಳ್ತಾ ಇದ್ದಾರೆ ಸಂಪತ್ ಪೂಜಾರಿ ಅವರು ಎಲ್ಲರಿಗೂ ಕೂಡ 1 ರೂಪಾಯಿ ಕೊಡಲಾಗುವುದು ಅಕ್ಕಪ್ಪಕ್ಕ ನೋಡಲೇ ಇಲ್ಲ ಇವತ್ತು ಅಂತ ಹೇಳ್ತಾ ಇದ್ದಾರೆ ಲೆಕ್ಕ ಮಾಡ್ದಿಲ್ಲ ಅವೇ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತೇನೆ ಕೃಷ್ಣನಿಗೆ ಎಷ್ಟು ಜನ ಹೆಂಡತಿಯರಿದ್ರು ಶ್ರೀಕೃಷ್ಣನಿಗೆ ಎಷ್ಟು ಜನ ಹೆಂಡತಿಯರಿದ್ರು ಸಂಖ್ಯೆ ಎಷ್ಟು ಜನ ಹೆಂಡತಿಯರಿದ್ದು ಅಂತ ಹೇಳ್ಬೇಕು ಬೇಗ ರಪ್ಪ ಹೇಳ್ಬೇಕು ಗೋಪಾಲ್ ಇವತ್ತು ನಾನು ಗಟ್ಟಿ ಮಲಗಿದ್ದಂತ ಹೇಳ್ತಾ ಇದ್ದಾರೆ 2,010 16,000 ಹತ್ತಿರ ಇದ್ದೀರಾ ನೀವು ಸುನಿಲ್ ಪೂಜಾರಿ ಅವರು 101 ಅಲ್ಲ ಗೋಪಾಲ 16,000ಕ್ಕೆ ಇನ್ನು ಕೆಲವೊಂದು ಅಂಕೆ ಸೇರಿಸಬೇಕು ಸುನಿಲ್ ಅವರೇ 16,000 ಓಕೆ 16,000ಗೆ ಇನ್ನು ಕೆಲವೇ ಸೇರಿಸಬೇಕು ಹೇಳಿ ಬೇಗ ಹೌದಾನೆ 1 ರೂಪೀಸ್ ಅಂದ್ರೆ 5 ಚೆಂಡು ಉಜ್ಜದ ಮಂದಾರ ಏಮಂತ ಪೂರ ಲೈವ್ ಹುಡುಕೇನುವೆ ಮಂದಾರ ಏಮಂತ ಪೂರ ಲೈವ್ ಹುಡುಕೇನು ಅಂದಿ ಏಮಂತ್ರ ಒಂಜೆ 10 14,000 ತಾಜಿನ ತಾಜಿ 10 ಇನ್ನು ಸ್ವಲ್ಪ ಹೆಚ್ಚಾಗಬೇಕು ಸುನಿಲ್ ಅವರೇ ಇನ್ನು ಸ್ವಲ್ಪ ಹೆಚ್ಚಾಗಬೇಕು ಸ್ವಲ್ಪ ಅಲ್ಲಿ ಹತ್ತಿರದಲ್ಲಿ ಇದ್ದೀರಾ ನೀವು ಇನ್ನು ಸ್ವಲ್ಪ ಹೆಚ್ಚಾಗಬೇಕು ಹೇಳಿ ಸ್ವಲ್ಪ 16,000 ಕರೆಕ್ಟ್ ಆದರೆ ಅದಕ್ಕೆ ಸ್ವಲ್ಪ ಒಂದು ಕೂಡಿಸ್ಬೇಕು ಇನ್ನು ಕೂಡ 16,004 ಅದಕ್ಕಿಂತ ಸ್ವಲ್ಪ ಹೆಚ್ಚು ಹತ್ತಿರದಲ್ಲಿ ಇದ್ದೀರಾ ಅದು ಸಹ ಅಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚು ಸ್ವಲ್ಪ ಹೆಚ್ಚಾಗಬೇಕು ಅದಕ್ಕಿಂತ ಸರಿ ಸಂಪತ್ ಅವರು ಆನ್ಸರ್ ಹೇಳಿದ್ದಾರೆ ಅವರಿಗೆ ಒಂದು ಎಂತ ಕೊಡೋದು ಮಾರೆ ಅವರಿಗೆ ನಾಳೆ ಅಷ್ಟೇಮಿಗೆ ಒಂದು ಮಡಿಕೆ ಕೊಡುವ ಆಯ್ತಾ ಮಡಿಕೆ ಪುಡಪೇರ ಒಂದು ಚಾನ್ಸ್ ಕೊಡ್ಕಾರೆಗ ಕೇನ ತೀರು ನೆರ್ತೀರು ಪಂದಿ ಏನ ಲೈವ್ಡು ಚೊರೆ ಮಾರ್ರೆ ಆ ಜನತ ಅಂದಿ 16,008 ಹೌದು 16,008 ಜನ ಹೆಂಡತಿಯರಂತೆ ಶ್ರೀಕೃಷ್ಣನಿಗೆ ಮತ್ತೆ ಬರುವುದಿಲ್ಲ ಮಾರೆ ಕೆಲವು ಬರುವುದಿಲ್ಲ ನೆನಪೇ ಬರುವುದಿಲ್ಲ ಆಯಗ್ ಈಲ ನೆರ್ತಿಜೇರು ಬ್ಯಾಡ್ ಕಮೆಂಟ್ ಪಾಡಿನಿಕ್ ಮಕ್ಕರ್ ಮಲ್ತೀನಿ ಪನೊಂದುಲ್ಲೇರು ಅಂದಿ ಆಯ್ನ ಒಂದೇ ಚೊರೆ ಕಪ್ಪು ಬರ್ಪೇರಿ ಎಂಕ್ ನೆರ್ಪೇರಿ ಕಪ್ಪು ಬರ್ಪೇರಿ ಎಂಕ್ ನೆರ್ಪೇರಿ ಕಪ್ಪು ಎಂಕ್ ದಾಯ ನೆರ್ಪಿನಿ ಎಂಕಲ್ ಪಂಡ ಮಾರ್ರೆ ಅವೇನಿ ದಾದ ಪನ್ಪಿನೀರು ಎಂಕ್ ಪಾತ್ರ ಅಡ್ಡೆ ಇರೇ ಪಾತ್ರ ಅಡ್ಡೆ ಓಕೆ ನನ್ನ ಹತ್ರ ಕ್ವಶನ್ ಬುಕ್ ಇಲ್ಲೇ ಮಾರ್ರೆ ಕ್ವಶನ್ ಕೇಳಲಿಕ್ಕೆ ಹನುಮಂತನ ತಂದೆಯ ಹೆಸರೇನು ಹನುಮಂತನ ತಂದೆಯ ಹೆಸರೇನು ಬೇಗ ಹೇಳ್ಬೇಕೀಗ ಯಾರೆಲ್ಲ ಇದ್ದೀರಾ ವಾಯು ಗೋಪಾಲ್ ಅವರು ಹೇಳಿದ್ರು ವಾಯು ಅಂತ ವಾಯುಪುತ್ರ ಅಂತ ಹೇಳ್ತಾರೆ ಹನುಮಂತನಿಗೆ ಎನ್ನಲೈವ್ ಕೋರಿಕಟ ಮಲ್ತು ಪಾಡುನು ವಾಯು ಹೌದು ಸರಿಯಾದ ಆನ್ಸರ್ ಗೋಪಾಲ್ ಅವರು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನಮ್ಮ ಸುನಿಲ್ ಪೂಜಾರಿ ಅವರು ಕೊಟ್ಟಿದ್ದಾರೆ ಅವರಿಗೆ ಎಂತ ಕೊಡೋದು ಮಾರ್ರೆ ಅವರಿಗೆ ಏನಿಲ್ಲ ಕೊಡಲಿಕ್ಕೆ ಈಗ ಅವರಿಗೆ 1,000ಗಳನ್ನು ನೀಡಲಾಗುವುದು ಸುಮ್ಮನೆ ಹೇಳೋದಾಯ್ತಾ ಕೊಡೋದಿಲ್ಲ ನಾನು 1,000 ಇಟ್ಕೊಳ್ಳಿ ಹಾಗೇವೆ ಬರೆದಿಟ್ಕೊಳ್ಳಿ ಕೈಯಲ್ಲಿ 1,000 ಆಯಿತಾ ನಿಮಗೆ ಏರ್ ಲಾಕ್ಸ್ ಅವ್ರು ಬರ್ತಾರೆ ಚಾಕ್ಲೇಟ್ ಅಂತ ಹೌದು ಚಾಕ್ಲೇಟ್ ಕೊಡುವ ನವೀನ್ ಕುಮಾರ್ ಬಂದರು ಹಾಯ್ ಅಂತೇಳಿ ಬಂದವರು ಲೈಕ್ ಕೊಡಿ ಆಯಿತಾ
ಹೇಮಂತ್ ಇತ್ತೆ ಬಲ್ಲೆ ಹೌದೌದು ಹೇಮಂತ್ ಬಲ್ಲೆ ಓಲ್ಲಾರಿ ಹೇಮಂತ್ ಇತ್ತೆ ಬಲ್ಲೆ ಮೇರ್ ಬೈದಿರು ಕ್ರಾಸ್ಟ್ ಸಿಸ್ ಬೈದಿರು ಬಲ್ಲಿ ನಾನೊಂದು 10 ನಿಮಿಷ ಒಳ್ಳೆ ಪಾತೇರ್ಲಿತ್ತೆ. ಈಗ ಇನ್ನೊಂದು ಕ್ವಶನ್ ಕೇಳ್ತೇನೆ, ನನಗೆ ನೆನಪೇ ಬರುವುದಿಲ್ಲ ಮಾದ್ರೆ ಕ್ವಶನ್. ಕೃಷ್ಣನಿಗೆ ಪಾರಿಜಾತದ ಹೂ ಬೇಕು ಎಂದು ಹಠ ಮಾಡಿದವರು ಯಾರು? ಇದನ್ನು ಪಾರಿಜಾತದ ಹೂವನ್ನು ದೇವಲೋಕದಿಂದ ತಂದುಕೊಡ್ಬೇಕಂತ ಹಠ ಮಾಡಿದವರು ಯಾರು? ಕೃಷ್ಣನನ್ನು ಕೇಳಿದವರು ಯಾರು? ఆయన ಬ್ಯಾಡ್ ಕಾಮೆಂಟ್ ಮಸ್ತ್ ಜನ ಯೂಟ್ಯೂಬರ್ ತೂತಿರ ಅಲ್ಪ ಇತ್ತಿರ ಲೆಗ್ ನೆರ್ರೆ ಬತ್ತಿನಿಡ ಐಕಿ ಯಾನ್ ಹೇಮಂತ್ಗ್ ಪಂತೆ ವಾ ಲೈವ್ ಪೋದಿ ನನ್ನ ಪುದರು ಪಾಡೋಚ್ಕೇನೊಚ್ಚಿನ ಪಂತೆ ಎನ್ನ ಮರ್ಯಾದೆ ದೆಪ್ಪುವೆ ಅಂದಿ ಕಪ್ಪು ಸಿಸ್ ಬರ್ಪೇರು ನೆರ್ಪೇರು ಕಪ್ಪು ಸಿಸ್ ಬರ್ಪೇರು ನೆರ್ಪೇರು ಶ್ರೀ ಬೀಡಿ ಕೊರ್ಲೆ ಒಂಜಿ ಕಟ್ಟು ವಿನ್ನಾಯನೆ ಕೋಕಿ ಹೋಗಿ ಅವ್ಯಾವತಿ ಯಾನ್ ಕಟ್ಟದಿನ ಹೆಜ್ಜಿ ಮಾರ್ರೆ ಬೀಡಿ ಮಂಗಳೂರು ನವೀನ್ ಅಂತ ಹೇಳ್ತಾ ಇದ್ದಾರೆ. ಜಾಂಬವತಿ ಅಲ್ಲ ಪಾರಿಜಾತದ ಹೂವನ್ನು ದೇವಲೋಕದಿಂದ ಕೃಷ್ಣ ತಂದದ್ದು ಯಾರಿಗೋಸ್ಕರ ತಂದದ್ದು? ಆನ್ಸರ್ ಹೇಳಿ, ರಪ್ಪ ಆನ್ಸರ್ ಹೇಳ್ಬೇಕೀಗ. ರಪ್ಪ ಜಾಂಬವತಿಗೆ ಅಲ್ಲ. ಹಾಯ್ ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಮಿಸ್ಟರ್ ರಂಗನಾಥ್ ಅವರು ಬಂದರು, ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಯ್ತಂತ ಕೇಳ್ತಾ ಇದ್ದಾರೆ ರಂಗನಾಥ್ ಅವರು. ಕಾಫಿ ಆಗಿದೆ. ತೇಜಸ್ವಿ ಅವರು ಬಂದು ತೇಜಸ್ವಿ ಲೈಕ್ ಕೊಡಿ ಲೈಕ್. ಮಿಸ್ಟರ್ ರಂಗನಾಥ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಂಪತ್ ಅವರು ಕಲ್ಯಾಣಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಕಲ್ಯಾಣಿ ಅಲ್ಲ, ರುಕ್ಮಿಣಿ ಅಲ್ಲ, ಇನ್ನೊಬ್ಬರು ಅದು ಕೃಷ್ಣನ ಹೆಂಡತಿ. ಯಾರಂತ ಹೆಸರು ಹೇಳಬೇಕು. ಹೇಮಂತ್ ಬಲ ಈ ಲೈವ್ಡು ಪೋಂಡ ಎಂಕ್ ಬೂರ್ದು ಪೋತಿಜಿ ಕಪ್ಪು ಅಕ್ಕ ಬೈಜ್ಯರ ಕೇನೊಚ್ಚಿ ನಾನು ಅವು ಏನು ನಿಂತಾನ ಪರ್ಸ್ ಕಣ ಕೊಟ್ಟೆ ಬೊಕ್ಕ ಅಲ್ಲ ಪರ್ಸಲ್ಲ ಮೂಲು ಪರ್ಸ್ ಕಣ ಬೊಕ್ಕ ಭುವನ್ ಸಮಾಧಾನ ಮಲ್ದಿನಿ ಕಪ್ಪು ಅಪ್ಪಗ ಪಾರಿವಾಳ ಬತ್ತು ಕಪ್ಪು ಸುದಿದಾಯಕ ಬಂದು ಭುವನಿಗೆ ನಿರ್ತೀನಿ. ಅಂದಂದು ಶಾಂತಕ ಮೀನು ಫ್ರೈ ಮಲ್ತು ಬತ್ತೇರ ದುರ್ಗಾ ಸಿಸ್ಸಿಗ ದಾಲಾತಿಜಿ ಎಂಕ ದಾಲಾತಿಜಿ 45 ಲೈಕ್ ಡನ್. ಓಕೆ ದಾದೆ ಪನೊಂದು ಡನ್. ಸತ್ಯಭಾಮ ಓಕೆ. ತೇಜಸ್ವಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ತೇಜಸ್ವಿ ಅವರಿಗೆ 1,000 ಕೊಡಲಾಗೋದು. ಆದರೆ ತೇಜಸ್ವಿ ಅವರೇ ಇನ್ನು 1,000 ಹಣ ಕೊಡೋದಿಲ್ಲ ಆಯ್ತಾ, ಬರೆದಿಡಿ ಆಯ್ತಾ ಖಾಲಿ. ಭುವನ್ ಕಪ್ಪು ನೀಪಿನ ಕಪ್ಪುದ ಪಾತಿ ರುಚಿ ಪನ್ನಿನ ಎಂಕ್ ಅಂಚನೆಯ ಆತುಂಡು ಪನ್ನಿ ಪನೊಂದುಲ್ಲೇರು. ಭುವನ್ಗ್ ಯಾನ್ ಏಪ ನೆರ್ತೆ ಪನೊಂದುಲ್ಲೇರು. ಭುವನ್ ಅಂಚ ಪಂಡೇರ ಭುವನ್ ನಿರ್ತಿರ್ ಪಂಡೇರ ಕೊಟ್ಟಿಡ ಸರಿ. ಕಾಸು ತೆತ್ತಿನ ಈರು ಬ್ಯಾಗಡು ಅತ್ತಿ ಕಾಸು ಅಂದಂದು ಕಾಸು ತೆತ್ತೀನಿ ಕೊರ್ಕಂದು ತೆತ್ತೀರಿ ಮಾರ್ರೆ ಪಕ್ಕ ಹೆಂಗೆ ದಾದನ್ ಕೊರ್ರೆ ಆಪುಜ ದೈ ಕುಪ್ಪಡಂದು ಹೆಂಗೆ ಆನಂದೀನಿ 1000 ಸಲ ಅವ್ವೆ ದುರ್ಗಾ ಸಿಸ್ ಕೊರಿಯರೆ ಬಾಕಿ ಅಂದಂದು 1000 ಸಲ 1000 ಪನ್ಪಿನ ಮಾತ್ರ ಅನ್ ಕೊರ್ಪುಜಾವೆ ಅವು ಬರೆದಿಲ್ಲ ಆಯ್ತಾ. ತೇಜಸ್ವಿ ಅವರು ಸರಿಯಾದ ಉತ್ತರವನ್ನು ಹೇಳಿದ್ದಾರೆ, ಅವರಿಗೊಂದು ಕ್ಲಾಪ್. ಶಾಂತಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್. ಹೇಮಂತ್ ಇದ್ದರೆ ಬನ್ನಿ ಮಾರ್ರೆ. ಹೇಮಂತ್ ನಿಮ್ಮ ಹತ್ರ ಮಾತಾಡಬೇಕೀಗ. ಕಪ್ಪು ಸಿಸ್ ಬಂದಿದ್ದಾರೆ, ವಿಚಾರಣೆ ಮಾಡುವ ಬನ್ನಿ ಬೇಗ. ನಾನೊಂದು 5 ನಿಮಿಷ ಇದ್ದೀನಿ ಮತ್ತೆ ನಾನು ಹೋಗುದು ಮಾರ್ರೆ. ಜಾಂಬವತಿಯು ಯಾರ ಮಗಳು? ಆನ್ಸರ್ ಮಾಡಿ. ಜಾಂಬವತಿಯು ಯಾರ ಮಗಳು? ಮಂದಾರ ಅವರು ಹೋದ್ರ ಅಂತ ಕೇಳ್ತಾ ಇದ್ದಾರೆ. ಏನಿಲ್ಲ ನಾನು ಏಮಂತಿಲ್ಲ ಪಾತೇಳು ಚಾಯೆ ಏನ ಲೈವ್ ಬೋರ್ಡ್ ಪೋದು ಬ್ಯಾಡ್ ಕಮೆಂಟ್ ಪಾಡುಡು ಅಂದು ಅಂದಂದು ನಮ್ಮ ಪಾತೇರ ಬಿಡ್ಚಿ ಆಯ್ ಬರ್ಪಿರು ಬತ್ತದಾಗ ದಾದಲ್ವ ನನಗೆ ಗೊತ್ತಾಗ್ತಿ. ಇಲ್ಲಿ ಯಾರಿಗೂ ಗಿಫ್ಟ್ ಬೇಡವಾ ಅಂತ ಕೇಳ್ತಾರೆ. ಬೇಕು ಗಿಫ್ಟ್ ಬೇಕಾದವ್ರು ತಗೊಳ್ಳಿ. ನೀವು ವಿಡಿಯೋ ಕಮೆಂಟ್ ಹಾಕಿ, ಅವರು ರಿಟರ್ನ್ ಮಾಡ್ತಾರೆ. ಕಪ್ಪು ಅಕ್ಕ, ಮಂದಾರ ಅಕ್ಕ, ಶಾಂತಕ್ಕ, ಸಂಗೀತಕ್ಕ, ಕ್ಯಾನ್ ಪೋಪೆ ಬನದುಲ್ಲೇರು ನನ್ನ ಜಾಂಬವಂತನ ಮಗಳು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಸುನೀಲ್ ಪೂಜಾರಿ ಅವರಿಗೆ 1,000 ಹೋಗಿದೆ ಆಯ್ತಾ.
ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಾತ ಜನಗಳ ಟೆಂಕ್ ಮೆಸೇಜ್ ಅರ್ಥ ಆಪುಜಿ ಪಾರಿ ಒಳಚೋರೆ ಅಲ್ಲಿ ಜಾಂಬವಂತನ ಮಗಳು. ಹೌದು, ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ, ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ. ಅಪ್ಪದಿ ಭಾರಿ ಶೋಕುಂಡು ಮಾತ್ರ. ಗೋಪಾಲ ನಿಲ್ಲು ಅಂತ ಹೇಳ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತೇಳಿ ನೋಡಿ. ಸ್ಯಾಂಡಲ್ವುಡ್ ಅವರಿದ್ದಾರೆ, ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಒಂದು ಕ್ವೆಶ್ಚನ್ ಕೇಳಿ ಸ್ಯಾಂಡಲ್ವುಡ್ ಕೇಳಿ. ದಾಯ ಪೋಪುನು ಗೋಪಾಲ ಜಾಂಬವತಿ ಅವಳ ಅಪ್ಪ ಅಮ್ಮನ ಮಗಳು. ಹೌದು ಮಾರ್ರೆ, ಜಾಂಬವತಿ ಅಪ್ಪ ಅಮ್ಮನ ಮಗಳು. ಅವಳಿಗೆ ಅಪ್ಪ ಇದ್ದಾರಲ್ಲ, ಅವರ ಹೆಸರೆಂತ ಅಂತ ಕೇಳಿದ್ದು. ಜಾಂಬವತಿ ರಾಕ್ಷಸ ಬರ್ತೀರ ಒಬ್ಬದೇರ ರಾಕ್ಷಸ ಬಣ್ಣ ಪೊಡಿಗೆ ನಮಸ್ಕಾರ ಅಂತ ಹೇಳ್ತಾರೆ. ರಾಕ್ಷಸ ಅವರ ಒಂದು ಲೈಕ್ ಕೊಡಿ ಆಯ್ತಾ. ರಾಕ್ಷಸ ಅವ್ರ ಲೈಕ್ ಅಂತ ಹೇಳ್ತಾರೆ. ಲಾಡು ಯಾಕೆ ರೌಂಡ್ ಶೇಪಲ್ಲಿ ಇದೆ? ಅದು ನಾವು ಲಾಡು ಕಟ್ಟುದಲ್ಲವಾ, ರೌಂಡ್ ಶೇಪಲ್ಲಿ ಬರುವಾಗೆ ಕಟ್ಟುದು, ಹಾಗೆ ರೌಂಡ್ ಶೇಪಲ್ಲಿದೆ. ನಿಲ್ಲಬೇಕಾಯ್ತಾ ಕಪ್ಪು ಅಕ್ಕ ಅಂತ ಹೇಳ್ತೇವೆ. ಸುಟ್ಟು ಹೋದ ನಂತರ ಮೇಣದ ಬತ್ತಿಗೆ ಗೊತ್ತಾಯಿತು ಅಂತೆ ತನ್ನನ್ನು ಸುಟ್ಟಿದ್ದು ಮತ್ಯಾರು ಅಲ್ಲ ಅಂತ. ರಾವಣನ ತಂಗಿಯ ಹೆಸರೇನು? ರಾವಣನ ತಂಗಿಯ ಹೆಸರೇನು? ಬೇಗ ಹೇಳ್ಬೇಕು, ರಪ್ಪ ಹೇಳ್ಬೇಕು. ಸುಲಭ ಉಂಟು ಗೊತ್ತುಂಟ, ನಾನು ಕೇಳಿದ್ದೆಲ್ಲ ರಾಮಾಯಣದೆಲ್ಲ ಕೇಳುದು ನಾನು, ಮತ್ತೆ ಮಹಾಭಾರತದ ಕೂಡ ಕೇಳ್ತೇನೆ. ರಾವಣನ ತಂಗಿಯ ಹೆಸರೇನು? ರಾವಣನ ತಂಗಿಯ ಹೆಸರೇನು? ಕಪ್ಪು ಅಕ್ಕ ಹೇಳಿದ್ದು ನಿಲ್ಲಬೇಕು ಅಂತೆ. ಹೌದೌದು, ನಿಲ್ಲಿ. ಗೋಪಾಲ ನಮಸ್ತೆ ಅಂತೇಳಿ. ಓಕೆ ಗೋಪಾಲ, ಹೋಗಿ ಬಾ ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ಸಂಜೆ ಪ್ರೀತಿ ಲೈವ್ಗೆ ಬಾ, ನಾನು ಟುಗೆದರ್ ಬರ್ತೇನೆ. ಮಧ್ಯಾಹ್ನ ಲಿಂಕ್ ಹಾಕಿದ್ದು, ನಾನು ನಿದ್ದೆಯಲ್ಲಿದ್ದೆ. ಓ ಕಪ್ಪು ಸಿಸ್ ಜೈದಿನ ಇರು. ಒಂದು ಕನ್ನಡ ಸಾಂಗ್ ಹೇಳಿ. ಕನ್ನಡ ಸಾಂಗ ನಂದು ಆನ್ಸರ್ ಶೂರ್ಪನಖಿ ಅಂತ ಹೇಳ್ತಾ ಇದ್ದಾರೆ. ಸುನೀಲ್ ಪೂಜಾರಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. 2 ಸಲ ಉತ್ತರವನ್ನು ಕೊಟ್ಟು ವಿನ್ ಆಗಿದ್ದಾರೆ 1000. ಸ್ಯಾಂಡಲ್ವುಡ್ಗೆ ಚಾನಲ್ ಇದೆಯಾ ನೋಡಿ, ಚೆಕ್ ಮಾಡಿ ಅಂತೆ ತೇಜಸ್ವಿ ಅವರು ಚಾನಲ್. ಅವರು ಸ್ಯಾಂಡಲ್ ಅವ್ರದ್ದು ಚಾನಲ್ ಉಂಟಂತ. ಒಂದು ಸಾಂಗ್ ಹೇಳ್ಬೇಕಾ? ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಮಾಯದ ಲೋಕದಿಂದ ನನಗಾಗಿ ಬಂದ ಬಳಿಂದು, ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ತೇಜಸ್ವಿ ಅವ್ರ ಚಾನಲ್ ಇದೆ ಅಂತ ಕೇಳ್ತಾ ಇದ್ದಾರೆ. ಯಾರು ಮಾರೇನೆ ನನ್ನ ಹೆಸರು ಹೇಳುದು ರಕ್ಕಸ ಅಂತ ಹೇಳ್ತಾರೆ. ಕ್ರಾಷ್ಟಕ್ಕ ಅಂತ ನಗಾಡ್ತಾ ಇದ್ದಾರೆ. ರಾಕ್ಷಸ ಪ್ರೀತಿ ಲೈವ್ಗೆ ಅಂತ ಹೇಳಿದೆ. ಹೌದು, ಪ್ರೀತಿ ಸಿಸ್ಟರ್ ಲೈವ್ ಉಂಟಾಯ್ತಾ? ಎಷ್ಟು ಗಂಟೆಗೆ ಗೊತ್ತುಂಟಾ? ಸಂಜೆ ರಾತ್ರಿ 9 ಗಂಟೆಗೆ ಪ್ರೀತಿ ಸಿಸ್ಟರ್ ಲೈವ್ ಉಂಟು. ಮತ್ತು 9 ಗಂಟೆಗೆ ಇನ್ನೊಂದು ಲೈವ್ ಉಂಟು, ಮಂದಾರ ಸಿಸ್ಟರ್ ಲೈವ್. ಎಲ್ಲ ಕಡೆಗೂ ಹೋಗಿ ಸಪೋರ್ಟ್ ಮಾಡಿ ಆಯ್ತು ಎಲ್ಲರೂ ಕೂಡ. ತೇಜಸ್ವಿ ಅವರು ಗೋಪಾಲ್ ಅವರು ಆಯ್ತು ಕಪ್ಪಕ್ಕ ಅಂತ ಹೇಳ್ತಾರೆ. 1 ಗಂಟೆ ಜಾಸ್ತಿ ಆಂಡ್ ಲೈವ್ ಉಡು ಬಾಯ್. ಓಕೆ ಥ್ಯಾಂಕ್ ಯು ಬಕ್ಕ ಬರ್ಪಿ. ಸ್ಯಾಂಡಲ್ ಅವರು ವಾ ಅಂತಾರೆ, ಅದರಲ್ಲಿ ಯಾವ ವೀಡಿಯೋಸ್ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಮತ್ತೆ ಯಾಕೆ ಅವರು ಹಾಗೆ ಹೇಳೋದು? ನನಗೆ ಕೂಡ ಸಪೋರ್ಟ್ ಮಾಡಿ ಅಂತ. ಗೋಪಾಲ ಮೀನು ಮಾಡಲಿಕ್ಕೆ ಉಂಟಾ? ಶಾಂತಿ ಸೂಪರ್ ಅಂತೇಳಿ. ಬೇಡ ಅಂತ ಹೇಳ್ತಾರೆ. ಸಂಪು ಕೂ ಅಂತ ಹೇಳ್ತಾರೆ. ಮಂದಾರ ಇರುವೆ ಇನ್ನು ಆನ್ ಇರುವೆ ಇನ್ನು ಅಂತ ಹೇಳಿದೆ. ನಾನು ಕೂಡ ಹೋಗುದು. ಐ ಆಮ್ ಲವ್ ಡಾಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಎಂಕ್ ಹುಷಾರಿತ್ತು 10 ಗಂಟೆಗೆ ಮಲಗಿದ್ದು 4 ಗಂಟೆಗೆ ಅಂದೆ ನಾನೇ ಕಪ್ಪು ಸಿಸ್. ಯಾರ ಲೈವ್ ಬಂದಿಲ್ಲ ಒಂದು ಯಾನೀರಿನ ತೂಯಿಜಿಯ ಕಡೆ ಯಾನು ಒಂತೆ ಪೊರ್ತು ಪೋದಿತ್ತೆ ಎಂಗಲೆ ಬೇಕಾ ಬಿನ್ನೇರಿತ್ತೇರಿ ಇಲ್ಲಾಡು. ಮೀನು ಖಾಲಿ ಆಯಿತು ಶಾಂತಕ್ಕ, ಸ್ವಲ್ಪ ತಂದಿದ್ದು. ಮಂದಾರ ಅವರೇ ಒಂದು ಕವನ ಬರೆದು ಕಳಿಸಿ ಅಂತ ಹೇಳ್ತಾ ಇದ್ದೇನೆ. ಮಂದಾರ ಸೀರ್ನ ಲೈವ್ ನನ್ನ ಸಾಲದ ಬರ್ವೇರು ಲಡೈ ಮಲ್ಪೇರು ಪನೊಂದುಲ್ಲೇರು ಸಲಾದು ಬರ್ವೇರು ಸಾಲಾದು ಬರ್ವೇರು ಅಂದನ್ ತೂಕ ಬಕ್ಕ ನಮಲ ಪೋಯಿ ರಕ್ಕಸ ಅಂತ ಹೇಳ್ತಾರೆ. ಸುನೀಲ ನಮಸ್ತೆ ಅಂತಾರೆ. ಹೌದಾ ಗೋಪಾಲ್ ಅಂತ ಹೇಳ್ತಾರೆ. ರಕ್ಕಸ ಏರು ಅವೇ ರಕ್ಕಸ ಏರು ಅವು. ಇದು ಯಾವ ಊರಿನ ರಕ್ಕಸ ಮಾರ್ರೆ? ಇದು ಯಾರಿದು ರಕ್ಕಸ? ಗುರುಸ್ವಾಮಿ ಒಂದು ಲೈಕ್ ಕೊಡಿ. ರಾಕ್ಷಸ ಟೀ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಹಾಯ್ ಸ್ವಾಮಿ ಬತ್ತೇರ ಅಂತ ಹೇಳ್ತಾರೆ. ಅದು ಬೆನಕ ಐಡಿ ಯಾರು? ನಾನು ಅಲ್ಲ ಆಯ್ತಾ, ಅದು ಹೇಮಂತ್ಗೆ ಮಕ್ಕರ್ ಮಾಡುತ್ತೆ. ಹೂಯೇ ಬೆನಕ ಐಡಿ ರಾಕ್ಷಸ ಅವರು ಯೋಚನೆ ಮಾಡ್ತಾರೆ. ಒಂದು ದಿನ ಕಾಗೆ ಹೇಳುತ್ತಂತೆ, ಉರಿಸಿದ್ದಾಗ ನನ್ನ ಕಂಡರೆ ಓಡಿಸು ಅಂತ. ನನ್ನ ಉಸಿರು ನಿಂತಾಗ ನನಗಾಗಿ ಕಾಯ್ರು, ಎಲ್ಲದಕ್ಕೂ ಟೈಮ್ ಬರುತ್ತೆ ಕಾಯಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಸಾವು ಬಂದರೆ ನಗ್ತಾ ಸಾಯ್ತೇನೆ, ಏಕೆಂದರೆ ಬದುಕಿರುವಾಗಲೇ ತುಂಬ ಹತ್ತು ಬಿಟ್ಟಿದ್ದೇನೆ ಅಂತ ಹೇಳ್ತೇವೆ. ಸ್ವಾಮಿ ಶರಣಮ್ಮ ಅಯ್ಯಪ್ಪ ಅಂತ ಹೇಳ್ತಾ ಇದ್ದಾರೆ. ഇരുമുടി കട്ട് ശബരിമലക്ക്
நெய்யபிஷேகம் மணிகண்டனுக்கு ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ. ರಕ್ಕಸ ಟೀ ಕುಡಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಚಾನಲ್ ಅವರು ಕಮ್ಮಿ ಬರೋದು, ನಾನು ಹೋಗುವುದು ಕಮ್ಮಿ. ಉತ್ತರ ಕನ್ನಡ ಹಾಗೆ ಸ್ವಲ್ಪ ಸಪೋರ್ಟ್ ಐಡಿ ಇದ್ದಾರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಒಂಟಿಯಾಗಿದ್ದಾರೆ. ರಕ್ಕಸ ಅವರು ಸಪೋರ್ಟಿಂಗಲ್ಲಿದ್ದಾರೆ. ರಕ್ಕ ಶೆಟ್ರ ಅಂದೆ ಶೆಟ್ರ ರಕ್ಕಸೆ ಅತ್ತ ಅಂದಿ ಲೈವ್ ಎರಡಿಲ್ಲ ಅಂದರೆ 3 ಮಾತ್ರ ಲೈವ್ ಹೋಗೋದು ಅಂತ ಹೇಳ್ತಾರೆ. ಸಪೋರ್ಟ್ ಕೊಡೋಕ್ಕೆ ಸಾಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಯಾಜ್ ಅವರು ತುಳು ಕಾಮಿಡಿ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ತುಳು ಕಾಮಿಡಿ ಸಾಂಗ್ ಡಿಂಗಿರಿ ಮಮ್ಮ ಪೊಡಿದು ಪಾರಡ ಅವಳ ಬರ್ಪುಜಿ ಮಾರ್ರೆ. ಮೋಕೆದ ಸಿಂಗಾರಿ ಉಂತು ದೇವಯ್ಯಾರಿ ಯಾನ ಮೂಲೆ ಕಾತೊಂದುಲ್ಲೆ ಮದತ್ ಪೋವನ ಔಲಾತಿ. ಓಕೆ ಕಿಚ್ಚ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚ ಬಾಸ ಇದು ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು. ಶಾಂತ ಸಿಸ್ ಬತ್ತಂಡ ಬರ್ಪಿರ್ಲಡ ಇದ ಅಂಡ ದಕ್ಕುನು ಮನದುಳ್ಳೇರು ಇತ್ತೆ ಗಂಟೆ ಮುಟ ಉಂಡು ಲೈವ್ ಇಜಿ ಜಾನ ಮುಗಿಪುನು. ಓಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಷ್ಟರವರೆಗೂ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳುತ್ತಾ ಎಲ್ಲರಿಗೂ ಕೂಡ ಟೇಕ್ ಕೇರ್ ಅಂತ ಹೇಳ್ತಾ ನನ್ನ ಈ ಲೈವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಆಲ್.